सेवने जीवन सार्थक माने चरण भजनालो भक्ति विनोद कृष्ण भजने अनुकूल प्रति दिवसे परम सिद्धि श्रीकर सुरोता प्रति दिवसे सुरोता भगत चरण भजन हरे कृष्ण माताजी। हरे कृष्ण माताजी, ಥ್ಯಾಂಕ್ ಯು, ಧನ್ಯವಾದ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಎಲ್ಲರಿಗೂ ಹರೇ ಕೃಷ್ಣ. ವಿಡಿಯೋ ಆನ್ ಆಗಿಲ್ಲ ಮಾತಾಜಿ ನಿಮ್ದು. ಹಾ ಮತ್ತೆ ಹರೇ ಕೃಷ್ಣ, ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವತ್ತಿನ ತರಗತಿ ನಾನು ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಕ್ತಿ ಶಾಸ್ತ್ರೀಯ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮಶ್ದಾಸ್ ಪ್ರಭುಜಿ ಅವರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.
ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮಾತಾಜಿಗಳೇ, ಪ್ರಭುಜಿಗಳೇ, ಎಲ್ಲರೂ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಈ ಉಪದೇಶಾಮೃತದ ಜ್ಞಾನ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತೀನಿ. ಈ ಗುರು ಪರಂಪರೆಯಲ್ಲಿ ಬರ್ತಾ ಇರುವಂತಹ ಈ ಜ್ಞಾನವನ್ನ ಗುರು ಪರಂಪರೆಯ ಕೃಪೆಯಿಂದ ನಾನು ನಿಮ್ಗೆ ಅರ್ಥ ಆಗುತ್ತೆ ತಲುಪಿಸುವಂತ ಶಕ್ತಿನ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. हरे कृष्ण माताजी, प्रणाम ಹರೇ माताजी। ಕೃಷ್ಣ ಮಾತಾಜಿ, ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ನಾವಿವಾಗ ಏನನ್ನ ತಿಳ್ಕೊತಾ ಇದೀವಿ ನಾವಿವಾಗ ಭಕ್ತಿಶಾಸ್ತ್ರಿ ತರಗತಿಯಲ್ಲಿ? अमृत ಯಾವ ಪುಸ್ತಕವನ್ನ ನಾವು ಅರ್ಥ ಮಾಡ್ಕೋತಾ ಇದೀವಿ ಈಗ? ಉಪದೇಶಾಮೃತ ಮಾತಾಜಿ. ಉಪದೇಶಾಮೃತವನ್ನ ತಿಳ್ಕೊತಾ ಇದೀವಿ ಅಲ್ವಾ? ಅದನ್ನ ನಮ್ಗೆ ಯಾರು ಕೊಟ್ಟಿರೋದು ಉಪದೇಶಾಮೃತವನ್ನ? ರೂಪ ಗೋಸ್ವಾಮಿ. ರೂಪ ಗೋಸ್ವಾಮಿ ಅವರು ಅಲ್ವಾ? ಸೊ ಮತ್ತೆ ನಮಗೆ ಅದನ್ನ ತಲುಪಿಸ್ತಾ ಇರೋರು ಶ್ರೀಲ ಪ್ರಭುಪಾದರು. ಸೊ ಅವ್ರಿಗೆಲ್ಲರಿಗೂ ಸಹ ನಮ್ಮ ಗುರು ಪರಂಪರೆಗೆ ನಾವು ಅನಂತ ವಂದನೆಗಳನ್ನ ಸಲ್ಲಿಸುತ್ತಾ ನಾವು ಇವತ್ತಿನ ತರಗತಿಯನ್ನ ನಾವು ಶುರು ಮಾಡೋಣಂತೆ. ಸೊ ಉಪದೇಶಾಮೃತದಲ್ಲಿ 11 ಶ್ಲೋಕಗಳಿದೆ. ಸೊ ಮೊದಲ 3 ಶ್ಲೋಕದಲ್ಲಿ ನಾವು ಆ ಭಕ್ತಿಯ 9 ಹಂತದಲ್ಲಿ ಮೊದಲ ಮೆಟ್ಟಲಾದ ಶ್ರದ್ಧೆಯನ್ನ ನಾವು ತಿಳ್ಕೊತೀವಿ. ಅದಾದ್ಮೇಲೆ 4, 5, 6ರಲ್ಲಿ ನಾವು ಸಾಧು ಸಂಘದ ಬಗ್ಗೆ ನಾವು ಅರ್ಥ ಮಾಡ್ಕೋತೀವಿ. ಸೊ 7ನೇ ಶ್ಲೋಕದಲ್ಲಿ ನಾವು ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ ಇಷ್ಟನ್ನು ನಾವು ತಿಳ್ಕೊತೀವಿ. 8ನೇ ಶ್ಲೋಕದಲ್ಲಿ ಆಸಕ್ತಿಯ ಬಗ್ಗೆ ನಾವು ತಿಳ್ಕೊತೀವಿ. ಮತ್ತೆ ಕೊನೆಯ 3 ಶ್ಲೋಕದಲ್ಲಿ ನಾವು ಭಾವ ಮತ್ತೆ ಪ್ರೇಮದ ಹಂತದ ಬಗ್ಗೆ ನಾವು ತಿಳ್ಕೊತೀವಿ. ಸೊ ನಾವಿವಾಗ ಮೊದಲ ಮತ್ತೆ 2ನೇ ಶ್ಲೋಕವನ್ನ ನಾವು ಮುಗಿಸಿದೀವಿ. ಅಂದ್ರೆ ನಾವು ಶ್ರದ್ಧೆಯ ಬಗ್ಗೆ ನಾವು ತಿಳ್ಕೊತಾ ಇದೀವಿ. ಆ ಭಕ್ತಿಯಲ್ಲಿ ನಾವು ಮುಂದುವರಿಬೇಕಂತಂದ್ರೆ ಆ ಶ್ರದ್ಧೆ ಅನ್ನೋದು ತುಂಬಾ ಮುಖ್ಯ ಅಂತ ನಾವು ಅರ್ಥ ಮಾಡ್ಕೊತಾ ಇದೀವಿ. ಇವತ್ತಿನ ದಿವಸ 3ನೇ ಶ್ಲೋಕವನ್ನು ನಾವು ತಿಳ್ಕೊಬೇಕು. ಸೊ ಮೊದಲನೇ ಶ್ಲೋಕ ಯಾವ್ದು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ವಾಚೋ ವೇಗಂ ಮನಸ ಕ್ರೋಧ ವೇಗಂ. ಹೇಳಿ ಮಾತಾಜಿ. ವಾಚೋ ವೇಗಂ ಮನಸ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋಪಸ್ಥ ವೇಗಂ ಏತಾನ್ ವೇಗಾನ್ ಯೋ ಮಾತಾಜಿ ಯೋ ವಿಷಹೇತ ಧೀರಃ ಶಿಷ್ಯಾತ್ ಅಲ್ವಾ? ಸೊ ಅಲ್ಲಿ ಏನನ್ನ ಹೇಳ್ತಾ ಇದ್ದಾರೆ? ಗುರುವಿನ ಅರ್ಹತೆ ಬಗ್ಗೆ ಹೇಳ್ತಾ ಇದ್ದಾರೆ ಅಲ್ವಾ? ಸೊ ಗುರು ಆ 6 ವೇಗಗಳನ್ನ ಅವರು ನಿಯಂತ್ರಿಸಿದ್ರೆ ಅವರು ಇಡೀ ಪ್ರಪಂಚದಲ್ಲಿ ಅವರು ಶಿಷ್ಯರನ್ನ ಅವರು ಮಾಡ್ಕೋಬಹುದು ಅಂತ ನಮ್ಗೆ ತಿಳಿಸಿಕೊಟ್ರು. ಅಂದ್ರೆ ಆ 6 ವೇಗಗಳನ್ನ ಒಬ್ಬನು ನಿಯಂತ್ರಿಸ್ಬೇಕು, ಅವಾಗ್ಲೇನೆ ಅವರು ಗೋ ಸ್ವಾಮಿ ಆಗ್ತಾರೆ, ಇಲ್ಲಾಂದ್ರೆ ಅವರು ಗೋದಾಸರಾಗ್ತಾರೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ಮತ್ತೆ ನಾವು ಈ ಒಂದು ಕೃಷ್ಣ ಪ್ರಜ್ಞೆ ನಾವು ಮುಂದುವರಿಬೇಕಂತಂದ್ರೆ ಆ ಒಬ್ಬ ವ್ಯಕ್ತಿಯ ಮನಸ್ಥಿತಿ ಮೇಲೆ ಅದು ಆಧರಿಸಲ್ಪಟ್ಟಿದೆ ಅಂತ ನಾವು ತಿಳ್ಕೊಂಡಿದೀವಿ. ಸೊ ತುಂಬಾ ಮುಖ್ಯ. ನಾವ್ ಇದ್ರಲ್ಲಿ ಮುಂದುವರಿಬೇಕು ಅನ್ನೋ ಒಂದು ಮನಸ್ಥಿತಿ ನಮ್ಗೆ ಇರ್ಲೇಬೇಕು, ಇಲ್ಲ ಅಂತಂದ್ರೆ ನಾವ್ ಇದ್ರಲ್ಲಿ ಮುಂದುವರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವ್ ಮೊದಲನೇ ಶ್ಲೋಕ ಮುನ್ನುಡಿ ಮತ್ತೆ ಮೊದಲನೇ ಶ್ಲೋಕದಲ್ಲಿ ನಾವ್ ಇದನ್ನ ತಿಳ್ಕೊಂಡ್ವಿ. ಮತ್ತೆ 2ನೇ ಶ್ಲೋಕದಲ್ಲಿ ನಾವೇನನ್ನ ತಿಳ್ಕೊಂಡ್ವಿ? ಹಿಂದಿನ ವಾರ ಏನನ್ನ ತಿಳ್ಕೊಂಡ್ವಿ ನಾವು ಈ 6 ವೇಗಗಳನ್ನ ನಾವ್ ನಿಯಂತ್ರಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ತಿಳ್ಕೊಂಡ್ವಿ ನಾವು 2ನೇ ಶ್ಲೋಕದಲ್ಲಿ. ಹಾಳಾಗುತ್ತೆ ಅಂತ ತಿಳ್ಕೊಂಡ್ವಿ. ಏನೇನಾಗುತ್ತೆ ಅಂದ್ರೆ ನಾವು ಜಾಸ್ತಿ ತಿನ್ನೋದು, ಜಾಸ್ತಿ ಹಣ ಸಂಪಾದನೆ ಮಾಡೋದು, ಅಂದ್ರೆ ಜಾಸ್ತಿ ಭೌತಿಕವಾಗಿ ಬಯಕೆಗಳಿಗೆ ನಾವು ಒಳಗೊಂಡಾಗ ನಮ್ಮ ಭಕ್ತಿ ಮಾಡೋದಕ್ಕೆ ಆಗೋದಿಲ್ಲ, ನಾವು ಭಕ್ತಿ ಸೇವೆಯನ್ನ ಕೆಳಗಡೆ ಬೀಳ್ತೀವಿ ಅನ್ನೋದು. ಹಾ ಮಾತಾಜಿ ಅಲ್ವಾ? ಸೊ ಇವಾಗ ಏನಾದ್ರು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರ ಈ ಒಂದು ವಾರದಲ್ಲಿ? ತುಂಬಾ ಮುಖ್ಯ ಅದು. ಅಟ್ಲೀಸ್ಟ್ ಇದನ್ನ ಓದಿದಾಗ ಡೀಪ್ ಆಗಿ ನಾವು ಇಷ್ಟೊಂದು ತಿಳ್ಕೊಂಡಾಗ 2 ಗಂಟೆಗಳ ಕಾಲ ನಾವು ಇವಾಗ ಭಕ್ತಿ ಶಾಸ್ತ್ರ ನಾವು ತಿಳ್ಕೊಂಡಾಗ ಏನಾದ್ರೂ ಒಂದನ್ನಾದ್ರೂ ನಾವು ಅಳವಡಿಸ್ಕೋಬೇಕು ಅಲ್ವಾ? ಯಾರಾದ್ರೂ ಹೇಳ್ತೀರಾ ನಾನು ಈ ವಾರದಲ್ಲಿ ನನಗೆ ಇದನ್ನ ಕೇಳಿ ನನಗೆ ಇದನ್ನ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಅನ್ನಿಸ್ತು, ಇದನ್ನ ಅಳವಡಿಸ್ಕೊಂಡೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಹೌದು ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಪ್ರಜಲ್ಪವನ್ನ ಬಿಡಬೇಕು ಅನ್ನೋದು ಮಾತಾಜಿ. ಓಕೆ, ಏನಾದ್ರು ಟ್ರೈ ಮಾಡಿದ್ರ ಮಾತಾಜಿ? ಮಾಡಿದ್ದೇನೆ ಮಾತಾಜಿ. ಓಕೆ, ಹರಿ ಬೋಲ್ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ? ಅಂದ್ರೆ ಮಾತಾಜಿ ಅನವಶ್ಯಕವಾಗಿ ದುಡ್ಡು ವೆಚ್ಚಗಳನ್ನ ಮಾಡೋದನ್ನ ಬಿಡ್ಬೇಕು ಅಂತ ಮಾತಾಜಿ. ಅಂದ್ರೆ ಅನಿವಾರ್ಯತೆ ಇದ್ದಾಗ ಮಾತ್ರ ಖರ್ಚು ವೆಚ್ಚಗಳನ್ನ ಮಾಡ್ಬೇಕು. ಈವನ್ ಅವಶ್ಯಕತೆನೂ ಬೇಡ, ಅನಿವಾರ್ಯತೆ ಇದ್ದಾಗ ಮಾತ್ರ. ಇಲ್ಲ ಅಂತಂದ್ರೆ
ಕಡಿವಾಣ ಹಾಕ್ಬೇಕು ಮಾತಾಜಿ, ಖರ್ಚು ವೆಚ್ಚ ಮಾಡಬಾರ್ದು ಅತಿಯಾಗಿ. ಓಕೆ ಮಾತಾಜಿ, ಮಾತಾಜಿ ಧನ್ಯವಾದ ಹರೇ ಮಾತಾಜಿ. ಆದ್ರೆ ಶುಕ್ರಿಯಾ. ನಮಗೆ ಹೇಳಿ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಆದ್ರೆ ಮಾತಾಜಿ ಉದರೋಪಸ್ಥ ವೇಗಂ ಅಂದ್ರೆ ನಮಗೆ ಹೊಟ್ಟೆಗೆ ಏನ್ ಸಿಕ್ಕಿದ್ದೆಲ್ಲ ಹಾಕೋಬಾರ್ದು. ನಾವು ಸತ್ವ ಆಹಾರವನ್ನೇ ತಗೋಬೇಕು, ಅದನ್ನು ಲಿಮಿಟ್ ತಗೋಬೇಕು ಅಂತ ನಾನ್ ತಿಳ್ಕೊಂಡೇನಿ ಮಾತಾಜಿ. ಹಾ ಮಾತಾಜಿ, ಬಟ್ ನಿಮ್ ಜೀವನದಲ್ಲಿ ಅಳವಡಿಸ್ಕೊಳೋದ್ ನಾನು ಕೇಳ್ತಾ ಇದೀನಿ. ನೀವೇನಾದ್ರೂ ಅಳವಡಿಸ್ಕೊಂಡ್ರಾ ವಾರದಲ್ಲಿ? ಯಾಕಂದ್ರೆ ನಾವು ಈ ಶ್ಲೋಕವನ್ನ ನಾವು ಈ ವಾರ ಪೂರ್ತಿ ನಾವು ಮನನ ಮಾಡ್ಬೇಕು. ಮನನ ಮಾಡಿದ್ರೆ ಅಷ್ಟೇ ಅದು ಏನಾಗುತ್ತೆ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಲಿಕ್ಕೆ ಅದು ಸಹಾಯ ಮಾಡುತ್ತೆ. ಮನನ ಅಂತ ಏನ್ ಹೇಳ್ತೀವಿ ಅದ್ರ ಬಗ್ಗೆ ನಾವು ಇವಾಗ ಹೇಳಿದ್ವಲ್ಲ, ಅತ್ಯಾಹಾರ, ಪ್ರಯಾಶ್ಚ, ಪ್ರಜಲ್ಪೋ, ನಿಯಮಾಗ್ರಹ, ಅದನ್ನ ನೀವು ಅದ್ರಲ್ಲಿ ಆ 6 ಅನಾನುಕೂಲಕರ ಭಕ್ತಿ ಮಾಡೋದ್ರಲ್ಲಿ ಅನಾನುಕೂಲದ ಚಟುವಟಿಕೆಗಳಲ್ಲಿ ಯಾವ್ದನ್ನ ನೀವು ಇವಾಗ ಬಿಡ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ರಿ? ಏನ್ ಮಾಡಿದ್ರಿ ಮಾತಾಜಿ? ಅನ್ವಾಂಟೆಡ್ ಟಾಕ್ಸ್ ಎಲ್ಲ ತುಂಬಾ ಕಡಿಮೆ ಮಾಡಿ ಎಷ್ಟು ಮಾತಾಡ್ಬೇಕು ಅಷ್ಟೇ, ಅದನ್ನು ಕೃಷ್ಣ ಭಕ್ತಿಯಲ್ಲಿ ಮಾಡಿ ಮಾತಾಜಿ. ಓಕೆ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಮಾತಾಜಿ ಕೃಷ್ಣ ಬಾಯಿ ಹಾಕೊಳ್ಳೋದು, ಏನೋ ಪ್ರಸಾದ ಇಟ್ಟು ಅದೇ ತಿನ್ನೋದು ಅಭ್ಯಾಸ ಮಾಡ್ಕೊಂಡಿದ್ವಿ ಮಾತಾಜಿ. ಮಾತಾಜಿ ಏನೇ ಇರ್ಲಿ ಗೊತ್ತಾಗ್ಲಿಲ್ಲ. ತಿನ್ನೋದು ಅಭ್ಯಾಸ ಮಾಡ್ಕೊಂಡಿದ್ದೀವಿ ಮಾತಾಜಿ. ಓಕೆ, ಕೇಳಿಸ್ಲಿಲ್ಲ ಮಾತಾಜಿ ನನಗೆ. ಹರೇ ಕೃಷ್ಣ ಸಾರಿ. ಮಾತಾಜಿ. ಮಾತಾಜಿ ಕಂಡಿದ್ದು ತಿನ್ನೋದು ಅಭ್ಯಾಸ ಕಮ್ಮಿ ಮಾಡ್ಕೊಂಡಿದ್ದೀವಿ ಮಾತಾಜಿ. ಏನೇ ಇರ್ಲಿ ಭಗವಂತನಿಗೆ ಅರ್ಪಣೆ ಮಾಡ್ಕೊಂಡು ತಿನ್ನೋದು ಅಭ್ಯಾಸ ಮಾಡ್ಕೊಂಡು. ಹರೇ ಕೃಷ್ಣ. ಹರಿ ಬೋಲ್ ಮಾತಾಜಿ. ಹರೇ ಪ್ರತಿ ಕೃಷ್ಣ. ಏಕಾದಶಿ ಬರೋದಕ್ ಮುಂಚೆ ಅನ್ಕೋತೀನಿ ಮಾತಾಜಿ, ಈ ಏಕಾದಶಿನಾದ್ರೂ ನಾನು ನೀಟಾಗಿ ಮಾಡ್ಬೇಕು ಅಂತ. ಆದ್ರೆ ಆ ದಿನಾನೇ ನಂಗೆ ಹೊಟ್ಟೆ ಅಷ್ಟು ಜಾಸ್ತಿ ಆಗುತ್ತೆ ಮಾತಾಜಿ. ಓಕೆ, ಬೇರೆ ಈ ದಿನ ಸತಿ ಆರಾಮಾಗಿ ಏನಾದ್ರೂ ಆ ದಿನ ಹೊಟ್ಟೆ ಅಷ್ಟು ಜಾಸ್ತಿ ಆಗುತ್ತಲ್ಲ, ಯಾಕೆ ಮಾತಾಜಿ? ಮಾತಾಜಿ ನಂಗೆ ಗೊತ್ತಿರೋ ಹಾಗೆ ನಮ್ಗೆ ಏನಂತಂದ್ರೆ ಒಳಗಿಂದ ಇಂಟ್ರೆಸ್ಟ್ ಇರ್ಬೇಕು ಮಾತಾಜಿ. ಏನನ್ನೇ ಮಾಡ್ಬೇಕಂದ್ರು ಅವಾಗ ನಮ್ಗೆ ಏನು ಅದನ್ನ ಮಾಡೇ ಮಾಡ್ತೀವಿ ನಾವು. ಒಂದು ಲೌಲ್ಯ ಇರ್ಬೇಕು. ಈ ಏಕಾದಶಿ ಆದ್ಮೇಲೆ ಮುಂದಿನ ಏಕಾದಶಿವರೆಗೂ ಅನ್ಕೋತಾ ಇರ್ತೀನಿ ಮಾತಾಜಿ. ಇಲ್ಲ, ಹಂಗ್ ಮಾಡ್ಕೋಬೇಡಿ ಮಾತಾಜಿ. ಭಕ್ತರ ಸಂಘದಲ್ಲಿರಿ, ಭಕ್ತರ ಬಗ್ಗೆ ಕೇಳಿ, ಅಂದ್ರೆ ಅವ್ರ ಜೊತೆ ಮಾತಾಡಿ ನೀವು. ಅವಾಗ ಅವ್ರು ಅದು ಮಾಡ್ತಾ ಇದಾರೆ ಅಂದಾಗ ನಮ್ಗುನು ಅಯ್ಯೋ ನಾನು ಅದನ್ನ ಮಾಡ್ಬೇಕು, ನನ್ ಕೈಲಿ ಯಾಕೆ ಆಗೋದಿಲ್ಲ ಅಂತ ಅನ್ಸುತ್ತೆ ಮಾತಾಜಿ. ನಮ್ಗೆ ಅದೊಂದ್ ಸ್ವಲ್ಪ ಏನು ಪ್ರೋತ್ಸಾಹ ಕೊಡುತ್ತೆ. ಮಾತಾಜಿ ಟ್ರೈ ಮಾಡಿ ಮಾತಾಜಿ, ಆಗತ್ತೆ. ಹಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕ್ಲಾಸಲ್ಲಿ ನೀವು ಇನ್ವಾಲ್ವ್ ಆಗಿ ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಇವಾಗ ಚಾಂಟಿಂಗ್ ಇವಾಗ 3 times ಇದೆ ಅಲ್ವಾ ಮಾತಾಜಿ, 700 ಶ್ಲೋಕ. ನೀವ್ ಅದಕ್ಕೆ ನೀವು ಇನ್ವಾಲ್ವ್ ಆಗಿ ಮಾತಾಜಿ. ಸೊ ಅವಾಗ ನಿಮ್ಗೆ ಟೈಮೇ ಇರಲ್ಲ, ನಿಮ್ಗೆ ತಿನ್ಲಿಕ್ಕೆ ಯೋಚನೆ ಮಾಡೋ ಬಗ್ಗೆ ನಿಮ್ಗೆ ಟೈಮೇ ಇರೋದಿಲ್ಲ. ಮತ್ತೆ ಅವತ್ತಿನ ದಿವಸನೇ ನೀವು ಯಾವ್ದು ಅಸೈನ್ಮೆಂಟ್ ಇರುತ್ತೋ ಅದನ್ನ ಮಾಡಿ ನೀವು ಏಕಾದಶಿ ದಿವಸ. ಅವಾಗ್ಲೂ ನಿಮ್ಗೆ ಟೈಮ್ ಸಿಗೋದಿಲ್ಲ, ಸಂಜೆವರೆಗೂ ನಾವ್ ಇದ್ರಲ್ಲೇ ಇರ್ತೀವಿ, ಕೋ-ಹೋಸ್ಟ್ ಅದ್ ಆಮೇಲೆ ಗ್ರೂಪ್ ಲೀಡರ್. ಇರುತ್ತೆ ಮಾತಾಜಿ, ನಿಮ್ಗೆ ಟೈಮ್ ಎಲ್ಲಿದೆ ಮತ್ತೆ? ನಿಮ್ಗೆ ತಿನ್ಬೇಕು ಅನ್ನಿಸ್ತಾ ಇದೆಯಾ? ಆಕ್ಚುಲ್ ಆಗಿ ತಿನ್ನೋದೇ 2 ಟೈಮ್ ಡೈಲಿ. ಆ ದಿನ ಮಾತ್ರ ಅದೇನೋ ಗೊತ್ತಿಲ್ಲ, ಏನಾದ್ರೂ ತಿನ್ಬೇಕು ಅನ್ನಿಸ್ತಾ ಇರ್ತದೆ. ಏನಕ್ಕೆ ಅಂತ ಇನ್ನೂ ಗೊತ್ತಿಲ್ಲ. ನನ್ಗೆ ಇನ್ನೂ ಭಗವಂತನ ಕರುಣೆ ಸಿಕ್ಕಿಲ್ಲ ಅನ್ಸುತ್ತೆ. ಇಲ್ಲ ಮಾತಾಜಿ, ಆತರ ಅನ್ಕೋಬೇಡಿ. ನೀವ್ ಇವಾಗ ಸೇವೆ ಮಾಡ್ತಿದ್ದೀರಾ ಅಂತಂದ್ರೆ ಪರವಾಗಿಲ್ಲ. ಸೇವೆ ಮಾಡ್ಲಿಕ್ಕೆ ಶಕ್ತಿ ಇರ್ಬೇಕು. ಆಕ್ಚುಲಿ ಪ್ರಭುಪಾದ್ರು ತುಂಬಾ ಇನ್ಸಿಸ್ಟ್ ಮಾಡೋದು ಅದನ್ನೇ, ನಿಮಗ್ ಗೊತ್ತಿರ್ಬೋದಲ್ವಾ? ಅಂದ್ರೆ ಪ್ರಭುಪಾದ್ರು ಒಂದ್ಸತಿ ಏನ್ ಏಕಾದಶಿ ದಿವಸ ಅಂದ್ರೆ ಶಿಷ್ಯರಿರೋ ಜಾಗಕ್ಕೆ ಬಂದಾಗ ಶಿಷ್ಯರೆಲ್ಲರೂ ಸಹ ಸುಸ್ತಾಗಿ ಒಂದ್ ಕಡೆ ಕುತ್ಕೊಂಡಿರ್ತಾರೆ. ಆಗ ಪ್ರಭುಪಾದ್ರು ಯಾಕೆ ನೀವು ಸೇವೆ ಮಾಡ್ತಿಲ್ಲ ಅಂತ ಹೇಳಿದಾಗ, ಅದೇ ನಾವೇನು ತಿಂದಿಲ್ಲ, ಅದಕ್ಕೋಸ್ಕರ ನಮ್ಗೆ ಶಕ್ತಿನೇ ಇಲ್ಲ ಅಂತ ಹೇಳಿದಾಗ, ತುಂಬಾ ಮುಖ್ಯ ಇರೋದು ಸೇವೆ. ನೀವು ಸೇವೆ ಮಾಡಿ, ನೀವು ತಿಂದ್ರು ಪರವಾಗಿಲ್ಲ. ಅಂದ್ರೆ ಒಟ್ಟಲ್ಲಿ ಗ್ರೈನ್ಸ್, ಫಾಸ್ಟಿಂಗ್ ಫ್ರಮ್ ಗ್ರೈನ್ಸ್ ಮಾತಾಜಿ, ಅದು ತುಂಬಾ ಮುಖ್ಯ. ಅದನ್ನ ನೀವು ಮಾಡ್ಬೇಕು ಮಾತಾಜಿ. ರೈಸ್ ಎಲ್ಲ ಏನ್ ತಿಂತ ಇಲ್ಲ, ಏನು ಸಾಬುದಾನ ಅದೊಂದು ತಿಂತೀನಿ. ಮಾತಾಜಿ ಅದು ಓಕೆ ಮಾತಾಜಿ. ನೀವು ಅಷ್ಟನ್ನ ತಿನ್ಕೊಂಡು ನೀವು ಸೇವೆ ಮಾಡ್ತಿದ್ದೀರಾ ಅಂತಂದ್ರೆ ಫೈನ್. ಅದನ್ನೇ ಪ್ರಭುಪಾದ್ರು ಹೇಳೋದು. ಅವ್ರು ತುಂಬಾ ಏನು ಕಟ್ಟುನಿಟ್ಟಾಗಿ ನಿಮ್ಗೆ ಏನು ನಿರ್ಜಲ ಏಕಾದಶಿನೇ ಮಾಡ್ಬೇಕು ಅಥವಾ ಇದೇ ತರ ಮಾಡ್ಬೇಕು ಅಂತ ಹೇಳೋದಿಲ್ಲ ಅವರು. ಮಾತಾಜಿ ನೀವು ಸೇವೆ ಚೆನ್ನಾಗಿ ಮಾಡ್ತಿದ್ದೀರ ಅಂದ್ರೆ ಫೈನ್ ಮಾತಾಜಿ. ಚೆನ್ನಾಗಿ ಮಾಡ್ತಿದೀವೋ ಗೊತ್ತಿಲ್ಲ, ಏನೋ ಚೆನ್ನಾಗಿ ಇನ್ ದ ಸೆನ್ಸ್ ನೀವು ಮಲ್ಕೊಂಡಲೆ, ಸುಸ್ತಾಗಿ ಒಂದ್ ಕಡೆ ಕುತ್ಕೊಂಡಲೆ, ಸೋಮಾರಿ ತರ ಇಲ್ದಲೆ, ಅಯ್ಯೋ ನನಗೆ ನಿಶಕ್ತಿ ಅಂತ ಕುತ್ಕೊಂಡಲೆ ನೀವು ಸೇವೆ ಮಾಡ್ತಿದ್ದೀರಾ ಅಂದ್ರೆ ಓಕೆ ಮಾತಾಜಿ, ಆ ತರ ಹೇಳಿದ್ದು. ಟೈಮೇ ಇಲ್ಲ ಮಾತಾಜಿ ಈಗ ಆಗಿದೆ. ಮತ್ತೆ ಹಂಗಾರೆ ಒಳ್ಳೇದಲ್ಲ ಮಾತಾಜಿ, ನೀವು ತಿನ್ಬೋದು ಹಾಗಾದ್ರೆ. ಫಾಸ್ಟಿಂಗ್ ಫ್ರಮ್ ಗ್ರೈನ್ಸ್ ಮಾಡಬಹುದು. ಇದೊಂದು ನನ್ನ ಮನಸ್ಸಲ್ಲಿ ಯಾವಾಗ್ಲೂ ಇತ್ತು, ಅದು ಇವತ್ತು ಮಾತಾಜಿ ನೀವು ಅದು ಪ್ರಭುಪಾದ್ರೆ ಹೇಳಿದ್ದಾರೆ ಮಾತಾಜಿ, ಅದು ನಾನು ಹೇಳ್ತಾ ಇಲ್ಲ, ಪ್ರಭುಪಾದ್ರೆ ಹೇಳಿರೋದು. ಮತ್ತೆ ನಾಮನಿಷ್ಠಾಸ್ ಪ್ರಭುಜಿನು ಯಾವಾಗ್ಲೂ ಹಾಗೆ ಹೇಳ್ತಿರ್ತಾರೆ. ಇವಾಗ ಯಾರಾದ್ರೂ ಒಬ್ರು ಏನು ನಿರ್ಜಲ ಏಕಾದಶಿ ಮಾಡಿದ್ರೆ ಅವ್ರು ತುಂಬಾ ಹೆಮ್ಮೆಯಿಂದ ಹೇಳ್ಕೊತಾರೆ, ನಾನು ನಿರ್ಜಲ ಮಾಡಿದೀನಿ ಅಂತ ಹೇಳ್ಬಿಟ್ಟು ಅಲ್ವಾ. ಮತ್ತೆ ಏನ್ ಸೇವೆ ಮಾಡಿದೀರಾ ಅಂತಂದ್ರೆ ಅದು ಮುಖ್ಯ ಆಗತ್ತೆ. ನಿರ್ಜಲನು ಮಾಡಿ ಸೇವೆ ಮಾಡಿದೀರಾ ಅಂದ್ರೆ ಫೈನ್. ಬರೇ ನಿರ್ಜಲ ಮಾಡ್ಬಿಟ್ಟು ಅವ್ರೇನೆ ಬರೇ ಚಾಂಟಿಂಗ್ ಜಾಸ್ತಿ ಸತಿ ಮಾಡ್ಕೊಂಡ್ರು ಅದು ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಸೊ ಸೇವೆನ ನಾವು ಮಾಡ್ಲೇಬೇಕಾಗತ್ತೆ. ಸೊ ಅದು ಮುಖ್ಯ ಏಕಾದಶಿ ದಿವಸ ಮಾತಾಜಿ. ಹರೇ ಕೃಷ್ಣ. ಸೊ ಆಕ್ಚುಲಿ ಗುಂಪು ಚಟುವಟಿಕೆ ಇತ್ತು,
ಸೊ ಅದ್ರಲ್ಲಿ ತುಂಬಾ ಮುಖ್ಯವಾದದ್ದು ನಾವು ನಮ್ಮ ಜೀವನದಲ್ಲಿ ಏನ್ ಅಳವಡಿಸ್ಕೊತಾ ಇದೀವಿ ಅಂತ ಹೇಳ್ಬಿಟ್ಟು, ಮತ್ತೆ ಪ್ರಭುಪಾದರು ಯಾವ್ದಾದ್ರು ಒಂದು ಸಾದೃಶ್ಯ ಕೊಟ್ಟಿರ್ತಾರಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡೋದು ಇತ್ತು. ಸೊ ನೋಡೋಣಂತೆ, ಇದೇನಾದ್ರು ಟೈಮ್ ಆದ್ರೆ ಇವತ್ತು ಅದನ್ನ ಲಾಸ್ಟ್ ಅಲ್ಲಿ ಮಾಡೋಣಂತೆ. ಸೊ ಎಲ್ಲಾರ್ಗುನು ಇವಾಗ ಏನು ನಾಮನಿಷ್ಠಾಸ್ ಪ್ರಭುಜಿ ದಿನಾ ಅವರು ಹೇಳ್ತಾನೆ ಇದ್ದಾರೆ. ಸೊ ಎಲ್ಲರನ್ನು ಸಹ ನೀವು ಇವಾಗ ಆನ್ಲೈನ್ ಅಲ್ಲಿ ನಾವು ಕ್ಲಾಸಸ್ ಅನ್ನ ಅಟೆಂಡ್ ಮಾಡ್ತಾ ಇದೀವಿ. ಆನ್ಲೈನ್ ಅಲ್ಲಿ ನಾವ್ ಇವಾಗ ಅವ್ರು ಏನು ನಮ್ಗೆ ಜ್ಞಾನ ಕೊಡ್ತಾ ಇದಾರೋ ಅದನ್ನೆಲ್ಲ ನಾವು ಪಡ್ಕೋತಾ ಇದೀವಿ. ಸೊ ನಾವ್ ಅದನ್ನ ರೀಪೇ ಮಾಡ್ಬೇಕು ನಾವು. ಅಂದ್ರೆ ಇವಾಗ ಗುರುಗಳು ಏನ್ ಹೇಳ್ತಾರೋ ಅದನ್ನ ನಾವು ಮಾಡ್ಬೇಕು. ಸೊ ಅವ್ರಿಗೆ ಇವಾಗ ಎಲ್ಲರನ್ನು ಸಹ ನಾವು ಅಂದ್ರೆ ನಮ್ದು ಇವಾಗ 1 ವರ್ಷ ಆಗತ್ತೆ ಅಲ್ವಾ ನಮ್ಮ ದೇವಸ್ಥಾನ ಓಪನ್ ಆಗಿ. ಸೊ ಎಲ್ಲರೂ ಸಹ ಅಲ್ಲಿ ಸೇರ್ಬೇಕು, ಭಗವಂತನ ಸೇವೆಯನ್ನ ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಹೇಳ್ತಾನೆ ಇದ್ದಾರೆ. ಸೊ ನೀವೆಲ್ಲರೂ ಸಹ ರೆಡಿ ಆಗಿದ್ದೀರಾ ಹೊರಡ್ಲಿಕ್ಕೆ? ಆಗಸ್ಟ್ ಗೋಕುಲಾಷ್ಟಮಿ ಟೈಮ್ ಅಲ್ಲಿ 9 ದಿನಗಳ ಕಾಲ ಅಲ್ಲಿ ಪ್ರೋಗ್ರಾಮ್ಸ್ ಇಟ್ಕೊಂಡಿದ್ದಾರೆ ನಾಮನಿಷ್ಠಾಸ್ ಪ್ರಭುಜಿ ಅವರು. ಯಾರೆಲ್ಲ ಹೊರಡ್ತಾ ಇದ್ದೀರಾ? ಯಾರಿಲ್ವಾ? ಮಾತಾಜಿ ಎಲ್ಲರೂ ಟೆಂಪಲ್ ಸೈಲೆಂಟ್ ಆಗೋಗ್ಬಿಟ್ಟಿದ್ದೀರಾ? ಅಲ್ಲ ಮಾತಾಜಿ, ಇಲ್ಲಿ ಟೆಂಪಲ್ ಅಲ್ಲೇ ನಮಗೆ ಸೇವೆ ತುಂಬಾ ಇರುತ್ತೆ ಆ ಟೈಮಲ್ಲಿ. ಈಗ ನೀವು ಇರೋ ಜಾಗದಲ್ಲ ಮಾತಾಜಿ? ಹೈದರಾಬಾದ್ ಅಲ್ಲಿ ಮಾತಾಜಿ. ಹೈದರಾಬಾದ್ ಅಲ್ಲ? ಓಕೆ. ಯಾರು ಮಾತಾಡ್ತಾ ಇರೋದು? ಹೈದರಾಬಾದ್ ಜ್ಯೋತಿ ಮಾತಾಜಿ. ಓಕೆ ಮಾತಾಜಿ. ಓಕೆ, ಅಟ್ಲೀಸ್ಟ್ ಬೇರೆಯವರಾದ್ರೂನು ಟ್ರೈ ಮಾಡಿ. ಯಾಕಂದ್ರೆ ಅದು ನಮ್ ಕರ್ತವ್ಯನೂ ಕೂಡ. ಸೊ ನಾನು ಸಹ ಟ್ರೈ ಮಾಡ್ತಾ ಇದ್ದೀನಿ, ನಾನು ಇನ್ನ ಬುಕ್ ಮಾಡಿಲ್ಲ. ಸೊ ಇವಾಗ ನಾವೆಲ್ಲೇ ಇವಾಗ ಯಾವ್ದೋ ಒಂದು ಪ್ರೋಗ್ರಾಮ್ ಇದೆ ಹೋಗ್ಬೇಕು ಅಂತಿದ್ದಾಗ ನಮ್ಮ ಮನಸ್ಥಿತಿ ಯಾವ ತರ ಇರುತ್ತೆ? ಇವಾಗ ಅಕಸ್ಮಾತ್ ನೀವು ಮಂಗ್ಳೂರ್ ಹೋಗ್ಬೇಕಂತ ನಿಮ್ಗೆ ತುಡಿತಾ ಇದೆ, ನಾನು ಸಹ ನನ್ ರಾಧಾಕೃಷ್ಣನ್ ನೋಡ್ಬೇಕು, ಈ ರಾಧಾಕೃಷ್ಣನಿಂದಾನೇ ನನಗೆ ಈ ಜ್ಞಾನ ಸಿಕ್ಕಿರೋದು ಅಂತ ಹೇಳ್ಬಿಟ್ಟು ನಮ್ಗೆ ಅವನ್ನ ಬೇಗ ನೋಡ್ಬೇಕು ನಮ್ಗೆ ಅಂತ ಅನಿಸ್ತಾ ಇರುತ್ತೆ ಅಲ್ವಾ? ಅವಾಗ ನಮ್ಮ ಮನಸ್ಥಿತಿ ಯಾವ ತರ ಇರುತ್ತೆ? ಮಾತಾಜಿ 2 ವರ್ಷದಿಂದ ನಾ ಅಂದ್ಕೊಳ್ತಾ ಇದ್ದೀನಿ, ಆಗ್ತಾನೆ ಇಲ್ಲ. ಇಲ್ಲ ರಾಧಾ ಗೋವಿಂದ ಯಾವಾಗ ಕರ್ಕೊಳ್ತೀರಾ, ನಾವು ನೋಡ್ಲಿಕ್ಕೆ ಬರ್ಬೇಕು ಟೆಂಪಲ್ಗೆ ಅಂತ. ಸಂಕಲ್ಪ ಮಾಡ್ಕೊಡಿ ಮಾತಾಜಿ, ಖಂಡಿತ ನಿಮ್ಗೆ ಅವಕಾಶ ಮಾಡ್ಕೊಡ್ತಾರೆ. ನಿಮ್ಗೆ ಎಲ್ಲಾ ತರ ಅನುಕೂಲ ಮಾಡ್ಕೊಡ್ತಾರೆ ಭಗವಂತ. ಥ್ಯಾಂಕ್ ಯು ಮಾತಾಜಿ. ಧನ್ಯವಾದ ಮಾತಾಜಿ. ನಮ್ಗೆ ಹೋಗ್ಬೇಕು ಅಂತ ಆಸೆ ಇದ್ದಾಗ ಮಾತಾಜಿ ಏನೇ ಕಷ್ಟ ಬಂದ್ರು ಯಾವ್ದಾದ್ರು ಒಂದ್ ರೀತಿಲಿ ಅದು ಭಗವಂತ ಪರಿಹಾರ ಮಾಡ್ತಾರೆ. ಮತ್ತೆ ಹೆಚ್ಚು ಹೆಚ್ಚು ಆಸೆ ಇರುತ್ತೆ ಮಾತಾಜಿ. ಮತ್ತೆ ಅಲ್ಲಿಗೆ ಹೋಗ್ಬೇಕಂತ ಏನೇನೋ ಎಲ್ಲ ಪ್ರಿಪರೇಷನ್ ಎಲ್ಲ ಮಾಡ್ಕೊಂತ ಇರ್ತೀವಿ. ಇರೋ ಬರೋ ಕೆಲ್ಸ ಅದು ಇದು ಎಲ್ಲ ಮುಗಿಸಿ ಹೋಗ್ಬೇಕು ಅನ್ನೋ ದಿನ ಬರ್ತಿದಂಗೆ ಕಾತರ ಜಾಸ್ತಿ ಆಗ್ತಾ ಇರುತ್ತೆ ಮಾತಾಜಿ. ಎಷ್ಟೊತ್ತಿಗೆ ಹೋಗ್ತಾ ಇರ್ತೀವಿ, ನೋಡ್ತೀವಿ ಎಲ್ಲಾರು ಹೇಗಿದೆ ಅನ್ನೋದು ತುಂಬಾ ಆಸೆ ಇರುತ್ತೆ. ಎಕ್ಸೈಟಿಂಗ್ ಜಾಸ್ತಿ ಇರುತ್ತೆ ಮಾತಾಜಿ. ಓಕೆ, ಮತ್ತೆ ಇನ್ಯಾವ ತರ ಇರುತ್ತೆ ಮಾತಾಜಿ ನಮ್ಮ ಮನಸ್ಥಿತಿ? ಮತ್ತೆ ಅಲ್ಲಿ ಇದೆಲ್ಲ ಹೊಸ ಹೊಸ ಅನುಭವ ಆಗಿರೋದ್ರಿಂದ ಏನೆಲ್ಲ ಒಂದು ರೀತಿ ನಮ್ಮ ಒಂದು ಮೈಂಡ್ ಒಳಗಡೆನೆ ಚಿತ್ರ ಬರೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮಾತಾಜಿ. ಅಲ್ಲಿ ಹೇಗಿರುತ್ತೆ, ನಾವು ಹೇಗೆ ಹೋಗಿ ತಲುಪ್ತೀವಿ, ಏನೇನೆಲ್ಲ ಅಂದ್ರೆ ನಮ್ದೊಂದು ಪ್ಲಾನು, ಭಗವಂತಂದು ಇನ್ನೇನು ಯೋಜನೆ ಪ್ಲಾನು. ಬೇರೆಯವ್ರು ಯಾರನ್ನಾದ್ರೂ ಕೇಳ್ತೀರಾ ನೀವು? ನೀವು ಹೇಗ್ ಹೋದ್ರಿ, ಇವಾಗ ನೀವು ಮಂಗ್ಳೂರ್ಗೆ ಹೇಗ್ ಹೋದ್ರೆ ಈಸಿ ಆಗತ್ತೆ ಅದೆಲ್ಲ ಕೇಳ್ತೀರಾ ನೀವು? ಕೇಳ್ತೀವಿ ತಿಳ್ಕೊತೀರಾ? ಮಾತಾಜಿ, ಕೇಳ್ಕೊತೀವಿ. ಗೊತ್ತಿರೋರ್ನ ಕೇಳಿ ತಿಳ್ಕೊತೀರಾ ಅಲ್ವಾ? ಯಾಕೆ ತಿಳ್ಕೊತೀರಾ? ಗೊತ್ತಿರೋರ್ನ ಯಾಕೆ ಕೇಳಿ ತಿಳ್ಕೊತೀರಾ? ನಾವು ಹೋಗೋದಕ್ಕೆ ಈಸಿ ಆಗ್ಲಿ ಅಂತ ಮಾತಾಜಿ. ಅದು ನೀವ್ ನಮ್ದು ಹೋಗೋದಕ್ಕೆ ಫಸ್ಟ್ easy ಟೈಮ್ ಆಗ್ಲಿ. ಆಗಿದ್ರೆ ನಮ್ಗೆ ಗೊತ್ತಿಲ್ಲದೆ ಇದ್ದಾಗ ನಾವು ಕೇಳಿ ತಿಳ್ಕೊತೀವಿ ಮಾತಾಜಿ. ಅಲ್ವಾ? ಮತ್ತೆ ನಿಮ್ಗೆ ನಂಬಿಕೆ ಬರುತ್ತೆ, ಓ ಇವಾಗ ನಾನು ಸಹ ಇವಾಗ ಟ್ರೈನ್ ಅಲ್ಲಿ ಹೋದ್ರೇನೋ ಅಥವಾ ಕಾರಲ್ಲಿ ಹೋದ್ರೇನೋ ಅಥವಾ ಈ ಯಾವ ಮಾರ್ಗದಲ್ಲಿ ಹೋದ್ರೆ ನಾನು ಅಲ್ಲಿ ಆರಾಮಾಗಿ ರೀಚ್ ಆಗ್ತೀನಿ, ಬೇಗ ರೀಚ್ ಆಗ್ತೀನಿ, ಸೇಫ್ ಆಗಿ ರೀಚ್ ಆಗ್ತೀನಿ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊತೀವಿ ಅಲ್ವಾ? ಸೊ ಮತ್ ನಮ್ಗೆ ಇನ್ನ ಎಷ್ಟು ಉತ್ಸಾಹದಲ್ಲಿ ನಾವೆಲ್ಲ ರೆಡಿ ಮಾಡ್ಕೋತೀವಿ. ಮತ್ತಿನ್ನೇನ್ ಮಾಡ್ತೀವಿ ನಾವು? ಅಲ್ಲಿ ಇವಾಗ 8 ಅವರ್ಸ್ ಜರ್ನಿ, ಇವಾಗ ಬೆಂಗಳೂರಿಂದ ಮಂಗ್ಳೂರ್ ಹೋಗ್ಬೇಕಂದ್ರೆ 8 ಅವರ್ಸ್ ಜರ್ನಿ ಅಲ್ವಾ? ನನಗೆ ಅನಿಸ್ತಿರುತ್ತೆ ನನಗೆ ಈಗ್ಲೇ ಹೋಗಿ ಬೇಗ ರೀಚ್ ಆಗ್ಬಿಡ್ಬೇಕು ಅನಿಸ್ತಿರುತ್ತೆ. ಆದ್ರೆ 8 ಅವರ್ಸ್ ನಾನು ವೆಯ್ಟ್ ಮಾಡ್ಲೇಬೇಕು. ಅಂದ್ರೆ ನನಗೆ ಅಷ್ಟು ತಾಳ್ಮೆ ಇರ್ಲೇಬೇಕು ಅಲ್ವಾ? ನನಗೆ ಇವಾಗ ಹೋಗ್ಬೇಕಂತ ಅನ್ನಿಸ್ತಿರ್ಬೋದು, ಆದ್ರೆ 8 ಅವರ್ಸ್ ನಾನು ಆ ಜರ್ನಿಯನ್ನ ನಾನು ಮಾಡ್ಲೇಬೇಕಾಗತ್ತೆ. ಅಂದ್ರೆ ನನಗೆ ತಾಳ್ಮೆ ಅನ್ನೋದು ಇರ್ಲೇಬೇಕು. ಮತ್ತೆ ನನಗೆ ಆ ಮಾರ್ಗದ ಮೇಲೆ ನಂಬಿಕೆ ಇರ್ಬೇಕು. ಓ ನಾನು ಈ ರೂಟಲ್ಲಿ ಹೋದ್ರೆ ನಾನಲ್ಲಿ ರೀಚ್ ಆಗೇ ಆಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ವಾ? ಅಂದ್ರೆ ನೋಡಿ, ಇವಾಗ ಒಂದು ಪ್ರಯಾಣ ಮಾಡ್ಬೇಕು ಅಂತಂದ್ರೆ ನಮ್ಗೆ ಇದೆಲ್ಲ ಇರ್ಬೇಕು, ಉತ್ಸಾಹ ಇರ್ಬೇಕು, ಮತ್ತೆ ನನಗೆ ಅಲ್ಲಿ ನಿಶ್ಚಯ ಇರ್ಬೇಕು. ಅಂದ್ರೆ ನಾನು ಅಲ್ಲಿ ಹೋಗಿ ರೀಚ್ ಆಗೇ ಆಗ್ತೀನಿ ಅಂತ ಇರ್ಬೇಕು, ಮತ್ತೆ ತಾಳ್ಮೆ ಇರ್ಬೇಕು ಅಲ್ವಾ? ಹೌದು ನಂಗೆ ತುಂಬಾ ಉತ್ಸಾಹ ಇದೆ, ಆದ್ರೆ ನಾನು ಅನ್ಕೊಂಡಿದ ತಕ್ಷಣ ಹೋಗ್ಲಿಕ್ಕೆ ಆಗೋದಿಲ್ಲ. ನಾನು ತಾಳ್ಮೆ ವಹಿಸ್ಲೇಬೇಕು. ಯಾಕಂದ್ರೆ ಆ ಜರ್ನಿ ಮಾಡ್ಬೇಕಂದ್ರೆ ನನಗೆ ಒಂದ್ ಸ್ವಲ್ಪ ಸಮಯ ತಗೊಳುತ್ತೆ. ಸೊ ಅಷ್ಟು ತಾಳ್ಮೆಯಿಂದ ನಾನು ಕಾಯ್ಬೇಕಾಗತ್ತೆ. ಮತ್ತೆ
ಯಾರು ಇದಕ್ಕಿಂತ ಮುಂಚೆ ಆ ಜಾಗವನ್ನ ರೀಚ್ ಆಗಿದ್ದಾರೆ ಅವರ ಸಲಹೆಯನ್ನು ನಾವು ತಗೋಬೇಕಾಗತ್ತೆ ಅಲ್ವಾ. ಮತ್ತೆ ನಮ್ಗೆ ಅಲ್ಲಿ ಹೋಗ್ಬೇಕಂತಂದ್ರೆ ಏನೆಲ್ಲ ಬೇಕು, ಏನೆಲ್ಲ ಮಾಡ್ಬೇಕು, ಏನೆಲ್ಲ ಮಾಡಬಾರದು, ಅದನ್ನೆಲ್ಲ ನಾವು ತಿಳ್ಕೊಬೇಕಾಗತ್ತೆ ಅಲ್ವಾ. ಸೊ ಇದನ್ನೇ ನಮ್ಗೆ ಇವತ್ತಿನ ಶ್ಲೋಕದಲ್ಲಿ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ ರೂಪ ಗೋಸ್ವಾಮಿ ಅವರು. ಅದೇನು ಅಂತ ಬಿಟ್ಟು ನಾವು ನೋಡೋಣಂತೆ. ನೋಡಿ, ಜಸ್ಟ್ ಒಂದು ನಮ್ಮ ಈ ಭೌತಿಕ ಪ್ರಪಂಚದಲ್ಲೇ ಒಂದು ಜರ್ನಿ ಮಾಡ್ಬೇಕಂದ್ರೆ ಇವೆಲ್ಲ ಬೇಕು, ಈ ಅಂಶಗಳೆಲ್ಲ ಬೇಕು. ಉತ್ಸಾಹ, ನಿಶ್ಚಯ, ಧೈರ್ಯ, ತತ್ತತ್ ಕರ್ಮ ಪ್ರವರ್ತನಾತ್, ಸಂಗತ್ಯಾಗೋ ಸತೋವೃತ್ತೆ, ಇವೆಲ್ಲನೂ ಬೇಕು. ಈ 6 ಏನ್ ಹೇಳ್ತಾ ಇದ್ದಾರೆ ಚಟುವಟಿಕೆಗಳು, ಇವೆಲ್ಲನೂ ಸಹ ನಾವು ಇವಾಗ ಗೋಲೋಕ ವೃಂದಾವನಕ್ಕೆ ಹೋಗ್ಲಿಕ್ಕೆ ಬೇಡ್ವಾ ಅಲ್ವಾ. ಈ ಭೌತಿಕ ಪ್ರಪಂಚದಲ್ಲಿ ಒಂದು ಚಿಕ್ಕ ಜಾಗದಿಂದ ನಮ್ಗೆ ಗೊತ್ತಿರೋ ಜಾಗನೇ, ಕೇಳಿರೋ ಜಾಗನೇ, ಕೇಳ್ಪಟ್ಟಿರೋ ಜಾಗಕ್ಕೆ ಹೋಗ್ಬೇಕಂದ್ರೆ ಇವೆಲ್ಲ ಇಲ್ದಲಿದ್ರೆ ನಾವು ಹೋಗಿ ಭೇಟಿ ಅಂದ್ರೆ ಆ ಜಾಗವನ್ನ ನಾವು ತಲುಪ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಈ ತರ ಇದ್ದಾಗ ನಾವು ಹೋಗ್ತಿರೋದಾದ್ರೂ ಎಲ್ಲಿಗೆ, ಗೋಲೋಕ ವೃಂದಾವನ, ಯಾರಿಗೂ ಗೊತ್ತಿಲ್ಲದೆ ಇರೋ ಜಾಗ ಅಲ್ವಾ. ನಮ್ಮ ಧರ್ಮ ಗ್ರಂಥದಲ್ಲಿ ಮಾತ್ರ ಹೇಳಿದ್ದಾರೆ. ಅಲ್ಲಿ ಹೋಗಿ ಮತ್ತೆ ವಾಪಸ್ ಬಂದವ್ರು ಯಾರು ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಈ ಒಂದು ಮಾರ್ಗದಲ್ಲಿ ನಾವು ಇವಾಗ ನಡಿಲಿಕ್ಕೆ ಎಲ್ಲರನ್ನೂ ಸಹ ಈಗ ಪ್ರಯತ್ನ ಪಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಸಹ ಈ 6 ಚಟುವಟಿಕೆಗಳು ಏನ್ ಹೇಳ್ತಾ ಇದ್ದಾರೆ ರೂಪ ಗೋಸ್ವಾಮಿಯವರು, ಅದನ್ನ ನಾವು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ಅವಾಗಷ್ಟೇನೆ ನಾವು ಆ ಗೋಲೋಕ ವೃಂದಾವನವನ್ನ ನಾವು ಸೇರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ರೂಪ ಗೋಸ್ವಾಮಿಯವರು ಹೇಳ್ತಾ ಇದ್ದಾರೆ. ಸೊ ಶ್ಲೋಕ 3 ಏನನ್ನ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಉತ್ಸಾಹಾತ್ ನಿಶ್ಚಯಾತ್ ಧೈರ್ಯಾತ್ ತತ್ತತ್ ಕರ್ಮ ಪ್ರವರ್ತನಾತ್ ಸಂಗತ್ಯಾಗೋ ಸತೋ ವೃತ್ತೆ ಷಡ್ಭಿರ್ಭಕ್ತಿ ಪ್ರಸಿದ್ಧ್ಯತಿ. ಉತ್ಸಾಹ ನಿಶ್ಚಯಾತ್ ಧೈರ್ಯಾತ್ ತತ್ತತ್ ಕರ್ಮ ಪ್ರವರ್ತನಾತ್ ಸಂಗತ್ಯಾಗೋ ಸತೋ ವೃತ್ತೆ ಷಡ್ಭಿರ್ಭಕ್ತಿ ಪ್ರಸಿದ್ಧ್ಯತಿ. ಉತ್ಸಾಹ ನಿಶ್ಚಯಾತ್ ಧೈರ್ಯಾತ್ ತತ್ತತ್ ಕರ್ಮ ಪ್ರವರ್ತನಾತ್ ಸಂಗತ್ಯಾಗೋ ಸತೋ ವೃತ್ತೆ ಷಡ್ಭಿರ್ಭಕ್ತಿ ಪ್ರಸಿದ್ಧ್ಯತಿ. ಹರೇ ಕೃಷ್ಣ. ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಉತ್ಸಾಹಾತ್ ನಿಶ್ಚಯಾತ್ ಧೈರ್ಯಾತ್ ತತ್ತತ್ ಕರ್ಮ ಪ್ರವರ್ತನಾತ್ ಸಂಗತ್ಯಾಗಾತ್ ಸತಃ ವೃತ್ತೆ ಷಡ್ಭಿರ್ಭಕ್ತಿ ಪ್ರಸಿದ್ಧ್ಯತಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೊಬ್ರು ಯಾರಾದ್ರೂ ಓದಿ. ಉತ್ಸಾಹಾತ್ ನಿಶ್ಚಯಾತ್ ಧೈರ್ಯಾತ್ ತತ್ತತ್ ಕರ್ಮ ಪ್ರವರ್ತನಾತ್ ಸಂಗತ್ಯಾಗಃ ಸತೋ ವೃತ್ತೆ ಷಡ್ಭಿರ್ಭಕ್ತಿ ಪ್ರಸಿದ್ಧತಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮತ್ತೊಬ್ರು ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಉತ್ಸಾಹಾತ್ ನಿಶ್ಚಯಾತ್ ಧೈರ್ಯಾತ್ ತತ್ತತ್ ಕರ್ಮ ಪ್ರವರ್ತನಾತ್ ಸಂಗತ್ಯಾಗಃ ಸತೋ ವೃತ್ತೆ ಷಡ್ಭಿರ್ಭಕ್ತಿರ್ ಪ್ರಸಿದ್ಧ್ಯತಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ರಾಜೇಶ್ವರಿ ಮಾತಾಜಿ ಓದಿ ಮಾತಾಜಿ. ಇದು ವರ್ಡ್ ಟು ವರ್ಡ್ ಮೀನಿಂಗ್ ಓದಿ, ಪದಾರ್ಥ. ಹರೇ ಕೃಷ್ಣ ಮಾತಾಜಿ. ಉತ್ಸಾಹಾತ್ ಉತ್ಸಾಹದಿಂದ, ನಿಶ್ಚಯತ್ ಭರವಸೆಯಿಂದ, ಧೈರ್ಯತ್ ತಾಳ್ಮೆಯಿಂದ, ತತ್ ಕರ್ಮ ಭಕ್ತಿ ಸೇವೆಗೆ ಅನುಕೂಲವಾದ ನಾನಾ ಚಟುವಟಿಕೆಗಳನ್ನು ಪ್ರವರ್ತನಾತ್ ಮಾಡುವುದರಿಂದ, ಸಂಗತ್ಯಗಾತ್ ಅಭಕ್ತರ ಸಹವಾಸವನ್ನು ತೊರೆಯುವುದರಿಂದ, ಸತಃ ಪೂರ್ವಾಚಾರ್ಯರು ವೃತ್ತೆ ನಡೆದ ಹಾದಿಯನ್ನು ಅನುಸರಿಸುವುದರಿಂದ, ಷಡ್ಭಿಹಿ ಈ 6 ಬಗೆಯ ಭಕ್ತಿ ಸೇವೆಯು ಪ್ರಸಿದ್ಧತಿ ಮುಂದುವರಿಯುತ್ತದೆ ಅಥವಾ ಯಶಸ್ವಿಯಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇದು ಪದ ಅರ್ಥ ಏನಿದೆ ಅದು ತುಂಬಾ ಮುಖ್ಯವಾಗಿರೋದು. ಆಕ್ಚುಲಿ ನೋಡಿ, ಉತ್ಸಾಹಕ್ಕೆ ಉತ್ಸಾಹ ಅಂತಾನೆ ಇದೆ ಮೀನಿಂಗ್. ನಿಶ್ಚಯಕ್ಕೆ ಭರವಸೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಗೆ ಭರವಸೆ ಇರ್ಬೇಕು, ನಾನು ಈ ಮಾರ್ಗದಲ್ಲಿ ಹೋದ್ರೆ ನಾನು ಆ ಒಂದು ಗುರಿಯನ್ನ ತಲುಪ್ತೀನಿ ಅನ್ನೋ ಒಂದು ಭರವಸೆ ನಮ್ಗಿರ್ಬೇಕು. ಮತ್ತೆ ನೋಡಿ, ಧೈರ್ಯ ಅಂದ್ರೆ ಇಲ್ಲಿ ತಾಳ್ಮೆ ಹೇಳ್ತಾ ಇದ್ದಾರೆ. ಇದು ತುಂಬಾ ಮುಖ್ಯ ಅಲ್ವಾ. ಇವಾಗ ನಾನು ಅದೇ ಹೇಳಿದ್ ನಿಮ್ಗೆ, ಇವಾಗ ನಾನು ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ಬೇಕಂದ್ರೆ ನನಗೆ 8 hours ಜರ್ನಿ, 8 to 10 hours ಜರ್ನಿ ಆಗುತ್ತೆ. ಸೊ ನನಗೆ ತಾಳ್ಮೆ ಇರ್ಬೇಕು ಅಲ್ವಾ. ಅದನ್ನ ಇಲ್ಲಿ ಧೈರ್ಯಾತ್ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ತತ್ತತ್ ಕರ್ಮ ಪ್ರವರ್ತನಾತ್ ಅಂದ್ರೆ ಭಕ್ತಿ ಸೇವೆಗೆ ಅನುಕೂಲವಾದ ನಾನಾ ಚಟುವಟಿಕೆಗಳನ್ನ ಮಾಡೋದರಿಂದ. ನಾನು ಇವಾಗ ಒಂದು ಜರ್ನಿ ಮಾಡ್ಬೇಕಂದ್ರೆ ಅದಕ್ಕೆ ಏನೆಲ್ಲ ಬೇಕು ಎಲ್ಲ ಹೊಂದಿಸ್ಕೋಬೇಕು ನಾನು ಅಲ್ವಾ. ಸೊ ಅದೇ ತರ ಇವಾಗ ಭಕ್ತಿ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಏನೆಲ್ಲ ಹೇಳಿದ್ದಾರೆ ನಮ್ಗೆ ಆಚಾರ್ಯರು, ಆ ಎಲ್ಲಾ ಚಟುವಟಿಕೆಗಳನ್ನ ನಾವು ಮಾಡ್ಬೇಕು. ಮತ್ತೆ ಸಂಗತ್ಯಾಗಾತ್ ಅಭಕ್ತರ ಸಹವಾಸವನ್ನ ತೊರೆಯುವುದರಿಂದ, ಸತಃ ವೃತ್ತೆ ಅಂದ್ರೆ ಪೂರ್ವಾಚಾರ್ಯರು ನಡೆದ ಹಾದಿಯನ್ನ ಅನುಸರಿಸುವುದರಿಂದ. ನೋಡಿ, ಇದಕ್ಕಿಂತ ಮುಂಚೆ ಯಾರು ಮಂಗ್ಳೂರ್ಗೆ ಹೋಗಿದ್ದಾರೆ ಅವ್ರ ಹತ್ರ ನಾನು ಮಾತಾಡ್ತೀನಿ, ಹೇಗ್ ಹೋಗ್ಬೇಕು, ನಾನು ಹೇಗ್ ಹೋದ್ರೆ ನಾನು ಸೇಫ್ ಆಗಿ ಬೇಗ ನಾನು ರೀಚ್ ಆಗ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಇಲ್ಲೂ ಸಹ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಪೂರ್ವಾಚಾರ್ಯರು ನಡೆದ ಹಾದಿಯನ್ನ ಅನುಸರಿಸುವುದರಿಂದ.
ಷಡ್ಭಿಹಿ ಈ 6 ಬಗೆಯ ಭಕ್ತಿ ಸೇವೆಯು ಪ್ರಸಿದ್ಧತಿ ಮುಂದುವರಿಯುತ್ತದೆ ಅಥವಾ ಯಶಸ್ವಿ ಆಗುತ್ತದೆ. ನಾವು ಈ 6 ಚಟುವಟಿಕೆಗಳನ್ನ ಮಾಡಿದ್ರೆ ನಾವು ಈ ಭಕ್ತಿ ಮಾರ್ಗದಲ್ಲಿ ನಾವು ಯಶಸ್ಸನ್ನ ಪಡಿತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅನುವಾದ ಶಿಲಪ್ರಭುಪಾದರಿಂದ, ಶಿಲಪ್ರಭುಪಾದವರಿಗೆ ಜಯವಾಗಲಿ. ಶುದ್ಧ ಭಕ್ತಿ ಸೇವೆ ಮಾಡಲು ಅನುಕೂಲವಾದ 6 ತತ್ವಗಳಿದೆ. ಉತ್ಸಾಹದಿಂದ ಇರುವುದು, ಆತ್ಮವಿಶ್ವಾಸದಿಂದ ಪ್ರಯತ್ನ ಪಡುವುದು, ತಾಳ್ಮೆಯಿಂದ ಇರುವುದು, ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಕೃಷ್ಣನ ಬಗೆಗೆ ಶ್ರವಣ, ಜಪ ಮತ್ತು ಸ್ಮರಣ ಮೊದಲಾದವುಗಳಿಂದ ನಿಯಂತ್ರಕ ತತ್ವಗಳನ್ನ ಅನುಸರಿಸುವುದು, ಭಕ್ತರಲ್ಲದವರ ಸಹವಾಸವನ್ನ ತೊರೆಯುವುದು ಮತ್ತು ಹಿಂದಿನ ಆಚಾರ್ಯರು ನಡೆದ ಹಾದಿಯಲ್ಲಿ ನಡೆಯುವುದು. ಈ 6 ತತ್ವಗಳ ಅನುಷ್ಠಾನದಿಂದ ಖಂಡಿತವಾಗಿ ಭಕ್ತಿ ಸೇವೆಯಲ್ಲಿ ಸಿದ್ಧಿಯನ್ನ ಪಡೆಯಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದನ್ನ ನಾವು ಒಂದೊಂದನ್ನ ನಾವು ತಿಳ್ಕೊಂತ ಹೋಗೋಣ. ಮತ್ತೆ ಇದಕ್ಕಿಂತ ಮುಂಚೆ ನಮ್ಗೆ ಶ್ರೀಲ ಪ್ರಭುಪಾದರು ಏನನ್ನೇ ಹೇಳ್ಬೇಕಾದ್ರೂ ಅವ್ರು ಯಾಕೆ ಇದನ್ನ ಮಾಡ್ಬೇಕು ಅನ್ನೋದನ್ನ ನಮ್ಗೆ ಹೇಳ್ತಾರೆ ಅಲ್ವಾ. ಇದಕ್ಕಿಂತ ಮುಂಚೆ ನಮ್ಗೆ ಹಿಂದಿನ ಶ್ಲೋಕದಲ್ಲಿ ಅತ್ಯಾಹಾರ ಪ್ರಯಾಸಶ್ಚಗೆ ನಮ್ಗೆ ಏನ್ ಹೇಳಿದ್ರು, ನಾವೆಲ್ಲಿದೀವಿ, ಈ ಭೌತಿಕ ಪ್ರಪಂಚ ಎಂತಹ ಜಾಗ, ಅದು ಒಂದು ಜೈಲು, ನಾವ್ ಈ ಜೈಲಿನಿಂದ ಹೊರಗಡೆ ಬರಬೇಕು ಅನ್ನೋದನ್ನ ನಮ್ಗೆ ತಿಳಿಸಿಕೊಟ್ರು. ನಾವು ಎಲ್ಲೇ ಇರ್ಲಿ ನಾವು ಒಂದು ನಿಯಂತ್ರಕ ತತ್ವಗಳನ್ನ ನಾವು ಪಾಲನೆ ಮಾಡ್ಬೇಕು. ಯಾರಾದ್ರೂ ಒಬ್ಬರ ಅಧೀನದಲ್ಲಿ ನಾವ್ ಇದ್ದೇ ಇರ್ತೀವಿ. ನಾವು ಬುದ್ಧಿವಂತರಾದ್ರೆ ನಾವ್ ಯೋಚನೆ ಮಾಡ್ಬೇಕು, ನಾನು ಜೈಲಿನ ನಿಯಂತ್ರಕ ತತ್ವಗಳನ್ನ ನಾನು ಅನುಸರಿಸ್ಬೇಕಾ ಅಥವಾ ಈ ಒಂದು ಏನ್ ಹೇಳ್ತಾರೆ ಆ ಸಿಟಿಯ ನಿಯಂತ್ರಕ ತತ್ವಗಳನ್ನ ನಾನು ಅನುಸರಿಸ್ಬೇಕಾ ಅನ್ನೋ ಒಂದು ಯೋಚನೆ ನಮ್ಗೆ ಇರ್ಬೇಕು ಅಲ್ವಾ. ನಾವು ಇಲ್ಲ ನಾನು ಸ್ವತಂತ್ರವಾಗಿ ಇರ್ತೀನಿ ಅಂದ್ರೆ ಅದು ಸಾಧ್ಯನೇ ಇಲ್ದೇ ಇರುವಂತಹ ಸ್ಥಿತಿ ಅಲ್ವಾ. ಸೊ ಅದನ್ನ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸಿದ್ರು ಮೊದ್ಲು. ಈಗ ಇಲ್ಲೂ ಸಹ ನಮ್ಗೆ ಆ ಭಕ್ತಿ ಬಗ್ಗೆ ನಮ್ಗೆ ಅರ್ಥ ಮಾಡಿಸ್ತಾ ಇದಾರೆ. ಅಂದ್ರೆ ಭಕ್ತಿ ಅಂತಂದ್ರೆ ಏನು, ಭಕ್ತಿಯನ್ನ ನಾವ್ ಯಾಕೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ವಾ. ಇವಾಗ ನಾವು ನೋಡ್ತಿರೋ ಹಾಗೆ ನಾವ್ ಇದಕ್ಕಿಂತ ಮುಂಚೆ ನಾವ್ ಭಕ್ತಿ ಅಂದ್ರೆ ನಾವ್ ಏನ್ ಅನ್ಕೊಂಡಿದ್ವಿ, ಯಾವಾಗ್ಲೂ ನಮ್ಗೆ ಸಮಯ ಸಿಕ್ಕಿದಾಗ ದೇವಸ್ಥಾನಕ್ ಹೋಗೋದು, ಅದಾದ್ಮೇಲೆ ಅಲ್ಲಿಂದ ಯಾವ್ದಾದ್ರು ಒಂದು ಹೋಟೆಲ್ಗೆ ಹೋಗೋದು, ತಿನ್ಕೊಳೋದು, ಬರೋದು, ಅಥವಾ ಮನೆಗ್ ಬಂದು ಮಾಮೂಲಿ ಅಂದ್ರೆ ಸಂತೋಷವಾಗಿ ಏನೋ ಟಿವಿ ನೋಡ್ಕೊಂಡು ಎಲ್ಲರ ಜೊತೆ ಮಾತಾಡ್ಕೊಂಡಿರೋದು. ಅಂದ್ರೆ ಇದನ್ನು ಸಹ ನಾವು ಭಕ್ತಿ ಜೀವನ ಅಂತಾನೆ ಅನ್ಕೊಂಡ್ವಿ. ಒಂದ್ ಸ್ವಲ್ಪ ಏನೋ ಭಕ್ತಿ ಮಾಡಿದ್ರೆ ಸಾಕು, ದೇವ್ರಿಗೆ ಹೋಗಿ ನಮಸ್ಕಾರ ಮಾಡಿದ್ರೆ ಸಾಕು, ಬೆಳಗ್ಗೆ ಊದ್ಗಡ್ಡಿ ಹಚ್ಚಿದ್ರೆ ಸಾಕು, ಇದೇ ಭಕ್ತಿ ಅಂತ ನಾವು ಅನ್ಕೊಂಡಿದ್ವಿ ಅಲ್ವಾ. ಸೊ ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಇದು ಭಕ್ತಿನಾ ಅಂತ ಕೇಳ್ತಾ ಇದ್ದಾರೆ ಅಲ್ವಾ. ದೇವಸ್ಥಾನಕ್ ಹೋಗೋದು, ಅದಾದ್ಮೇಲೆ ನಾವು ಹೋಟೆಲ್ಗೆ ಹೋಗಿ ತಿನ್ಕೊಂಡ್ ಬರೋದು, ಮತ್ತೆ ಮನೆಯಲ್ಲಿ ಟಿವಿ ನೋಡೋದು, ಇದನ್ನ ಭಕ್ತಿ ಅಂತ ಕೇಳ್ತಾ ಇದಾರೆ ಅಲ್ವಾ. ಸೊ ಈ ತರ ಮಾಡಿದ್ರೆ ನಾವು ಒಂದು ಗುರಿಯನ್ನ ನಾವು ತಲುಪ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಒಂದು ಕಾಲನ ನಾವು ಒಂದು ದೋಣಿಯಲ್ಲಿಟ್ಟು ಇನ್ನೊಂದು ಕಾಲನ ಇನ್ನೊಂದು ದೋಣಿಯಲ್ಲಿ ಇಟ್ರೆ ನಾವು ಖಂಡಿತ ನಾವು ಆ ಗುರಿಯನ್ನ ನಾವು ಇನ್ನೊಂದು ತೀರವನ್ನ ನಾವು ಸೇರ್ಲಿಕ್ಕೆ ಆಗೋದಿಲ್ಲ. ಅದೇ ತರನೇ ನಾವು ಇದನ್ನ ಭಕ್ತಿ ಅಂತ ಅನ್ಕೊಂಡ್ರೆ ನಮ್ಮ ಜೀವನದಲ್ಲಿ ನಾವು ಯಾವುದೇ ಒಂದು ಯಶಸ್ಸನ್ನ ನಾವು ಪಡಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಪ್ರಭುಪಾದರು ಭಾವಾರ್ಥದಲ್ಲಿ ಏನ್ ಹೇಳ್ತಾ ಇದಾರೆ, ಭಕ್ತಿ ಸೇವೆಯು ಭಾವುಕತೆಯ ಅಥವಾ ಕಾಲ್ಪನಿಕ ಭಾವ ಪರವಶತೆಯ ವಿಷಯವಲ್ಲ ಅಲ್ವಾ. ಪ್ರಭುಪಾದರು ಯಾವಾಗ್ಲೂ ನೋಡಿ ಭಕ್ತಿಯನ್ನ ಅವರು ಸೇವೆ ಜೊತೆನೆ ಹೇಳ್ತಾರೆ. ನಮ್ಗೆ 12ನೇ ಅಧ್ಯಾಯದ ಹೆಸರೇನು, ಭಕ್ತಿ ಯೋಗ ಅಂತ ನಾವು ತಿಳ್ಕೊಂಡಿದೀವಿ. ಆದ್ರೆ ಪ್ರಭುಪಾದರು ಅದಕ್ಕೆ ಭಕ್ತಿ ಸೇವೆ ಅಂತ ಹೆಸರಿಟ್ಟಿದ್ದಾರೆ ಅಲ್ವಾ. ಇವಾಗ ನಾವು ಸುಮ್ನೆ ಭಕ್ತಿ ಅಂದ್ರೆ ಪ್ರೀತಿ ಅಂತ ನಾವು ತಿಳ್ಕೊಂಡಿದ್ವಿ. ಬೇರೆಯವ್ರ ಮೇಲೆ ನಮ್ಗೆ ಸುಮ್ನೆ ಪ್ರೀತಿ ಇದೆ ಅಂತ ಹೇಳ್ಬಿಟ್ಟು ಬಾಯಿ ಮಾತಲ್ಲಿ ಹೇಳಿದ್ರೆ ಅದಕ್ಕೆ ಯಾವುದೇ ಒಂದು ಪ್ರಯೋಜನ ಇಲ್ಲ ಅಲ್ವಾ. ಆ ಪ್ರೀತಿನ ನಾವು ವ್ಯಕ್ತಪಡಿಸ್ಬೇಕು ಅಲ್ವಾ. ನಾವೊಂದು ಸೇವೆಯ ಮೂಲಕ ನಾವು ವ್ಯಕ್ತಪಡಿಸ್ಬೇಕು. ಮತ್ತೆ ಆ ವ್ಯಕ್ತಿಗೆ ಯಾವ್ದು ಇಷ್ಟನೋ ಅದನ್ನ ನಾವು ಮಾಡ್ಬೇಕು. ಇವಾಗ ನಾವ್ ಯಾರನ್ನ ನಾವು ಸಂತೋಷ ಪಡಿಸ್ಲಿಕ್ಕೆ ಹೊರಟಿದೀವಿ, ಯಾರಿಗೆ ಪ್ರೀತಿ ಮಾಡ್ಲಿಕ್ಕೆ ಹೊರಟಿದೀವಿ, ಕೃಷ್ಣನಿಗೆ ಪ್ರೀತಿಯನ್ನ ಮಾಡ್ಲಿಕ್ಕೆ ಹೊರಟಿದೀವಿ. ಇವಾಗ ಕೃಷ್ಣನಿಗೆ ಏನ್ ಇಷ್ಟ ಅಂತ ನಾವು ತಿಳ್ಕೊಬೇಕು. ಅದನ್ನ ನಾವು ನಮ್ಮ ಗುರುಗಳ ಮುಖಾಂತರ ನಾವು ತಿಳ್ಕೊಳ್ಲಿಕ್ಕೆ ಸಾಧ್ಯ, ನಮ್ಮ ಶಾಸ್ತ್ರಗಳ ಮುಖಾಂತರ ನಾವು ತಿಳ್ಕೊಳ್ಲಿಕ್ಕೆ ಸಾಧ್ಯ. ಮತ್ತೆ ನಾವು ಅದನ್ನ ಪ್ರೀತಿಯಿಂದ ನಾವು ಭಗವಂತನಿಗೆ ಆ ಸೇವೆಯನ್ನ ನಾವು ಮಾಡ್ಬೇಕು. ಅವ್ರಿಗೆ ಏನ್ ಇಷ್ಟನೋ ಅದನ್ನ ನಾವು ಮಾಡ್ಬೇಕಾಗುತ್ತೆ. ಅದಕ್ಕೆ ನೋಡಿ ಅವರು ಪ್ರಭುಪಾದರು ಯಾವಾಗ್ಲೂ ಭಕ್ತಿ ಸೇವೆ ಅಂತಾನೆ ಹೇಳ್ತಾರೆ. ಇದು ಬರೇ ಭಾವುಕತೆ ಅಥವಾ ಕಾಲ್ಪನಿಕ ಭಾವ ಪರವಶತೆಯ ವಿಷಯವಲ್ಲ ಅಲ್ವಾ. ನಾವು ಸುಮ್ನೆ ಸೆಂಟಿಮೆಂಟ್ ತರ ಅಲ್ವಾ. ಭಕ್ತಿ ಅಂತಂದ್ರೆ ನಮ್ಗೆ ಏನು ಕಾಣೋದಿಲ್ಲ ಅಲ್ವಾ. ನಾವು ಮೊದ್ಲು ಏನ್ ಅನ್ಕೊಂಡಿದ್ವಿ, ಬರೇ ಒಂದು ಸೆಂಟಿಮೆಂಟ್ ತರ, ಆ ಒಂದು ಮನಸ್ಸಿನ ಒಂದು ಭಾವನೆ ಅಂತ ನಾವು ತಿಳ್ಕೊಂಡಿದ್ವಿ ಅಲ್ವಾ. ಸೊ ಮತ್ತೆ ನಾವೇನೋ ಒಂದು ಧ್ಯಾನ ಮಾಡೋದು, ಮತ್ತೆ ಇಲ್ಲೇನೋ ನಮ್ಗೆ ಹಣೆಯಲ್ಲಿ ಲೈಟ್ ಕಾಣೋದು ಅಲ್ವಾ, ಆತರ ಯಾವ್ದೋ ಒಂದು ರಸ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ, ಅದನ್ನೇ ನಾವು ಭಕ್ತಿ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಪ್ರಭುಪಾದರು ಏನ್ ಹೇಳ್ತಿದ್ದಾರೆ, ಬರೀ ಇಷ್ಟೇ ಅಲ್ಲ, ಭಾವುಕತೆ ಒಂದೇ ಅಲ್ಲ ಭಕ್ತಿ ಅಂತಂದ್ರೆ. ಸೊ ಅಂದ್ರೆ ಭಕ್ತಿ ಅಂತಂದ್ರೆ ಸೇವೆ ಅನ್ನೋದನ್ನ ನಮ್ಗೆ ಇಲ್ಲಿ ಒತ್ತಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದಾರೆ. ಆ ಸೇವೆಯನ್ನ ನಾವು ಮಾಡ್ಲೇಬೇಕು ನೋಡಿ. ಇಲ್ಲಿ ಇಂಥವ್ರಿಗೆ ಏನ್ ಹೇಳ್ತಾರೆ, ಸಹಜೀಯರು ಅಲ್ವಾ. ಸಹಜೀಯರು ಅವ್ರಿಗೆ ಏನು ನಮ್ಮ ಶಾಸ್ತ್ರದಲ್ಲಿ ಏನನ್ನ ಹೇಳಿದ್ರು ಅದನ್ನ ಅವ್ರು ಫಾಲೋ ಮಾಡೋದಿಲ್ಲ. ಅವ್ರು ಇವಾಗ ನೋಡಿ ಎಂತಹ ಭಾವನೆಯಲ್ಲಿ ಇದ್ದಾರೆ ಅಂತಂದ್ರೆ, ಅವ್ರು ಗೋಪಿ ಭಾವದಲ್ಲಿ ಇದ್ದಾರೆ ಅಲ್ವಾ. ನೋಡಿ ಗೋಪಿ ತರ ಡ್ರೆಸ್ ಮಾಡ್ಕೋತಾರೆ, ಕೃಷ್ಣನನ್ನ ತಮ್ಮ ಗಂಡ ಅಂತ ಅನ್ಕೊಂತಾರೆ, ಅಂತಹ ಒಂದು ಭಾವನೆಯಲ್ಲಿ ಇದ್ದಾರೆ ಅಲ್ವಾ. ನಮ್ಮ ಧರ್ಮ ಗ್ರಂಥದಲ್ಲಿ ಆತರ ಹೇಳಿಲ್ಲ. ಮತ್ತೆ ಅವ್ರು ಯಾವ್ದೇ ಒಂದು ನಿಯಂತ್ರಕ ತತ್ವಗಳನ್ನ ಅವ್ರು ಫಾಲೋ ಮಾಡೋದಿಲ್ಲ. ನಮ್ಗೆ ಇವಾಗ ಇಸ್ಕಾನಲ್ಲಿ 4 ನಿಯಂತ್ರಕ ತತ್ವಗಳು ಏನ್ ಹೇಳಿದಾರೋ ಅದನ್ನ ಅವ್ರು ಫಾಲೋ ಮಾಡೋದಿಲ್ಲ ಅಲ್ವಾ. ಇಂತಹ ಭಾವುಕತೆಯನ್ನ ಇಲ್ಲಿ ಭಕ್ತಿ ಅಂತ ಕರೀತಿಲ್ಲ, ಪ್ರಭುಪಾದರನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಮ್ಗೆ
ನಿಜವಾದ ಭಕ್ತಿ ಅಂದ್ರೆ ಏನು, ಉತ್ತಮ ಭಕ್ತಿ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನೀವೆಲ್ಲರೂ ಸಹ ಭಕ್ತಿ ರಸಾಮೃತ ಸಿಂಧುವಲ್ಲಿ ತುಂಬಾ ಡೀಟೇಲ್ ಆಗಿ ನೀವು ತಿಳ್ಕೊಂಡಿದ್ದೀರಾ ಅಲ್ವಾ, ಇದೆಲ್ಲರಿಗೂ ಗೊತ್ತಿದೆ. ಅನ್ಯಾಭಿಲಾಷಿತ ಶೂನ್ಯಂ ದಾನ ಕರ್ಮಾದಿ ಅನಾವೃತಂ ಆನುಕೂಲ್ಯನ ಕೃಷ್ಣಾನುಶೀಲನಂ ಭಕ್ತಿ ಉತ್ತಮ. ಸೊ ಉತ್ತಮ ಭಕ್ತಿ ಅಂತಂದ್ರೆ ಅನ್ಯಾಭಿಲಾಷ ಅಂದ್ರೆ ಯಾವುದೇ ಒಂದು ಅಭಿಲಾಷೆ ಇರ್ಕೂಡುದು ಅಲ್ವಾ, ನಮ್ಗೆ ಯಾವ್ದೋ ಒಂದು ಸಿಗುತ್ತೆ, ಏನೋ ಒಂದು ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಭಕ್ತಿನ ನಾವು ಮಾಡ್ಕೊಡುದು. ಇವಾಗ ಹೇಗೆ ಗೋಪಿಕಾ ಸ್ತ್ರೀಯರು ಅವ್ರು ಬೇಕಾದ್ರೆ ನರ್ಕಕ್ ಹೋದ್ರು ಪರವಾಗಿಲ್ಲ ಅಲ್ವಾ, ನಾವು ನೋಡಿದ್ವಿ ಅವರು ಕೃಷ್ಣನಿಗೆ ತಲೆನೋವು ಅಂತ ಹೇಳಿದಾಗ ಅವರ ಕಾಲಿನ ಧೂಳನ್ನ ಕೊಡ್ಲಿಕ್ಕೆ ಅವರು ತಯಾರಾಗಿದ್ರು ಅಲ್ವಾ. ಕೃಷ್ಣನ ಸಂತೋಷವೇ ಅವರ ಸಂತೋಷ, ಅವ್ರಿಗೆ ಏನಾದ್ರೂ ಪರವಾಗಿಲ್ಲ, ಅವ್ರು ಯೋಚನೆ ಮಾಡೋದಿಲ್ಲ. ಮತ್ತೆ ಅವ್ರಿಗೆ ಏನೋ ಒಂದು ಬೇಕು ಅಂತನೂ ಅವರು ಭಕ್ತಿಯನ್ನ ಮಾಡ್ತಾ ಇಲ್ಲ, ಕೃಷ್ಣನನ್ನ ಇಷ್ಟ ಪಡ್ತಾ ಇಲ್ಲ. ಅನ್ಯಾಭಿಲಾಷ ಯಾವುದೇ ಒಂದು ಅಭಿಲಾಷೆ ಅನ್ನೋದು ಇರ್ಕೂಡ್ದು. ಮತ್ತೆ ಜ್ಞಾನ ಕರ್ಮ ಆದಿ ಅನಾವೃತಂ ಅಲ್ವಾ, ಅಲ್ಲಿ ನಮ್ಗೆ ಏನು ಜ್ಞಾನದಿಂದನೇ ಆಗ್ಲಿ ಅಥವಾ ಕರ್ಮದಿಂದನೇ ಆಗ್ಲಿ ಅದು ಏನು ಮಿಕ್ಸ್ ಆಗಿರ್ಬಾರ್ದು. ಅಂದ್ರೆ ಇವಾಗ ಜ್ಞಾನ ಅಂತಂದ್ರೆ ಏನು ಅಂತಂದ್ರೆ ನಮ್ಗೆ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿದೀವಿ ಈಶೋಪನಿಷತ್ತಲ್ಲಿ, ನಾವು ಬರೇ ಜ್ಞಾನ ಮಾರ್ಗದಿಂದ ನಾವು ಅಲ್ಲಿ ಭಕ್ತಿ ಇಲ್ಲ, ಬರೇ ಜ್ಞಾನ ಮಾರ್ಗದಿಂದ ನಾವು ಭಗವಂತನ ಬಳಿಗೆ ಹೋದಾಗ ನಾವು ಆ ನಿರಾಕಾರ ಬ್ರಹ್ಮನಲ್ಲಿ ಮಾತ್ರ ನಾವು ಸೇರ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ, ಅದು ಪರಿಪೂರ್ಣವಾದ ಅಂತಃ ಅಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಅಂತಹ ಜ್ಞಾನವೇ ಆಗ್ಲಿ. ಮತ್ತೆ ಕರ್ಮ ಅಂತಂದ್ರೆ ನಾವು ಇವಾಗ ಯಾವುದೇ ಒಂದು ಕರ್ಮವನ್ನ ಮಾಡಿದಾಗ ಯಾವುದೋ ಒಂದು ಇಚ್ಛೆ ನಮ್ಮಲ್ಲಿ ಇರುತ್ತೆ ಅಲ್ವಾ, ನಮ್ಗೆ ಒಂದು ಪುಣ್ಯ ಬರ್ಬೇಕು ಅಥವಾ ಸ್ವರ್ಗ ಸಿಗ್ಬೇಕು, ಸ್ವರ್ಗ ಸುಖವನ್ನ ಅನುಭವಿಸ್ಬೇಕು ಅಥವಾ ಏನೋ ಒಂದು ಇಚ್ಛೆ ನಮ್ಗೆ ಇರುತ್ತೆ, ಭೌತಿಕ ಇಚ್ಛೆ ಇರುತ್ತೆ. ಅಂತಹ ಯಾವುದೇ ಒಂದು ಕರ್ಮ ಈ ಒಂದು ಭಕ್ತಿಯಲ್ಲಿ ಇಲ್ಲ. ಸೊ ಈ ಕರ್ಮ ಮತ್ತೆ ಜ್ಞಾನದಿಂದ ಮಿಶ್ರಣವಾಗಿಲ್ಲ, ಅಂತಹ ಭಕ್ತಿಯನ್ನ ಉತ್ತಮ ಭಕ್ತಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅದು ಕೃಷ್ಣಾನುಶೀಲನಂ ಆನುಕೂಲ್ಯನ ಕೃಷ್ಣಾನುಶೀಲನಂ ಅಂದ್ರೆ ಕೃಷ್ಣನಿಗೆ ಸಂತೋಷ ಆಗ್ಬೇಕು, ಅಂತಹ ಭಕ್ತಿಯನ್ನ ಇಲ್ಲಿ ಉತ್ತಮ ಭಕ್ತಿ ಅಂತ ಹೇಳ್ಬಿಟ್ಟು ಇಲ್ಲಿ ಕರೀತಾ ಇದ್ದಾರೆ. ಮತ್ತೆ ಇಲ್ಲಿ ಭಕ್ತಿಯನ್ನ ಒಂದು ಏನು ಒಂದು ಸೋಮಾರಿತನ ಅಂತ ಹೇಳ್ಬಿಟ್ಟು ಹೇಳ್ತಾ ಇಲ್ಲ, ಜಡತ್ವ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇಲ್ಲ, ಅದು ಒಂದು ಕ್ರಿಯೆ ಆಕ್ಟಿವಿಟಿ ಅಂತ ಹೇಳ್ತಾ ಇದಾರೆ. ಭಕ್ತಿ ಸೇವೆ, ಅಲ್ಲೊಂದು ಕ್ರಿಯೆ ಅನ್ನೋದು ನಡೆಯುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ನಮ್ಗೆ ಗೊತ್ತಿರೋ ಹಾಗೇನೆ ಇವಾಗ ಯೂಶಲಿ ಈ ಜನಗಳ ಮಧ್ಯೆ ಯಾವ ತರ ಒಂದು ಅಭಿಪ್ರಾಯ ಇದೆ ಅಂತಂದ್ರೆ, ಭಕ್ತಿ ಮಾಡೋರೆಲ್ಲರೂ ಸಹ ಸೋಮಾರಿಗಳು. ಅವ್ರು ಒಂದ್ ಕಡೆ ಕುತ್ಕೊಂಡು ಏನೋ ಧ್ಯಾನ ಮಾಡ್ಕೊಳೋದು, ಏನೋ ಭಗವಂತನ ಬಗ್ಗೆ ಹೇಳ್ಕೊಳೋದು ಅದನ್ನ ಮಾಡ್ತಾರೆ. ಅವ್ರು ಏನೋ ಒಂದು ಕೆಲಸವನ್ನ ಮಾಡ್ಬೇಕು, ಆ ವ್ಯಕ್ತಿಗೆ ಒಂದು ನಿಗದಿತ ಕರ್ತವ್ಯ ಅಂತ ಇರುತ್ತಲ್ಲ ಅದನ್ನ ಮಾಡೋದಿಲ್ಲ, ಅವ್ರು ಸೋಮಾರಿಗಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಆದ್ರೆ ನಾವಿಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಬಂದ್ಮೇಲೆ ನಾವು ನೋಡ್ತಾ ಇರೋದೇನು, ಅವ್ರು ಬೇರೆ ಸಾಮಾನ್ಯ ಜನಗಳಿಗಿಂತ ಅವರು ತುಂಬಾ ಚಟುವಟಿಕೆಯಿಂದ ಇರ್ತಾರೆ. ಬೆಳಗ್ಗೆ 3 ಗಂಟೆಗೆ ಎದ್ದು ರಾತ್ರಿ 9 ಗಂಟೆ ತನಕನೂ ಸಹ ಅವರು ಚಟುವಟಿಕೆಯಲ್ಲೇನೆ ಅವರು ಇರ್ತಾರೆ. ನಮ್ಗೆ ಈಗ್ಲೇನೆ ನಮ್ಗೆ ಗೊತ್ತಾಗಿದ್ದು ಭಕ್ತಿ ಅಂತಂದ್ರೆ ಅಷ್ಟೊಂದು, ನಾವು ಇವಾಗ ನೋಡಿ ಮಾತಾಜಿನಿ ಹೇಳಿದ್ರು ನಾನು ತುಂಬಾ ಬ್ಯುಸಿ ಆಗೋಗ್ಬಿಟ್ಟಿದೀನಿ, ಸಮಯನೇ ಇಲ್ಲ ಅಂತ ಹೇಳ್ಬಿಟ್ಟು. ಆತರ ಎಲ್ಲರನ್ನೂ ಸಹ ನಾವ್ ಇವಾಗ ಬ್ಯುಸಿ ಆಗೋಗ್ಬಿಟ್ಟಿದೀವಿ ಅಲ್ವಾ. ನಮ್ಗೆ ಬೇರೆದ್ರ ಕಡೆ ಯೋಚನೆ ಮಾಡೋಷ್ಟು ನಂಗೆ ಸಮಯ ಇಲ್ಲ, ಅಷ್ಟೊಂದು ಟೈಟ್ ಶೆಡ್ಯೂಲ್ ತರ ಆಗಿದೆ. ಅಂದ್ರೆ ನಾವ್ ಇವಾಗ ಇನ್ನ ಏನು ಭಕ್ತಿಯಲ್ಲಿ ಒಂದ್ ಸ್ವಲ್ಪನೂ ಮುಂದುವರೆದಿಲ್ಲ, ಆದ್ರೂ ಸಹ ನಾವ್ ಇವಾಗ ಏನು ಪ್ರಯತ್ನ ಪಡ್ತಾ ಇದೀವೋ ಅಷ್ಟೇ ನಮ್ಗೆ ಇವಾಗ ಸಮಯ ಅನ್ನೋದು ಇವಾಗ ಸಿಗ್ತಾ ಇಲ್ಲ ಅಲ್ವಾ. ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ, ಅಂದ್ರೆ ಒಂದು ಕ್ರಿಯೆ ಇದು. ಮತ್ತೆ ನಮ್ಗೆ ಇವಾಗ ಇಲ್ಲಿ ಇಂಗ್ಲಿಷ್ ಅಲ್ಲಿ ಕಲ್ಟಿವೇಟ್ ಅನ್ನೋ ಒಂದು ಪದವನ್ನ ಉಪಯೋಗಿಸ್ತಾರೆ. ನಾವು ಅದನ್ನ ಇವಾಗ ಒಂದು ಬೀಜವನ್ನ ಬಿತ್ತಿದ್ರೆ ಅದನ್ನ ನಾವು ಬೆಳಿತೀವಿ ಅಲ್ವಾ. ಬೆಳೆಯೋದು ಅಂದ್ರೆ ಅದಕ್ಕೆ ನಾವು ಪೋಷಣೆಯನ್ನ ಮಾಡ್ಬೇಕು, ನಾವ್ ಅದಕ್ಕೆ ನೀರನ್ನ ಕೊಡ್ಬೇಕು, ಮತ್ತೆ ಪೌಷ್ಟಿಕಾಂಶಗಳನ್ನೆಲ್ಲ ನಾವು ಕೊಡ್ಬೇಕು, ಗೊಬ್ಬರವನ್ನ ಹಾಕ್ಬೇಕು, ಅವಾಗಷ್ಟೇನೆ ಆ ಒಂದು ಬೀಜ ಬೆಳಿಲಿಕ್ಕೆ ಸಾಧ್ಯ ಅಲ್ವಾ. ಅದೇ ತರನೇ ಈ ಭಕ್ತಿ ಅನ್ನೋದು ಒಂದು ಬೀಜ ತರ, ಅದು ನಮ್ಮ ಹೃದಯದಲ್ಲಿ ಇದೆ. ಸೊ ಅದನ್ನ ನಾವು ಪೋಷಣೆ ಮಾಡ್ಬೇಕು, ಅದಕ್ಕೆ ನೀರೆರಿಬೇಕು. ಅಂದ್ರೆ ನಾವು ಅದೇನೆಲ್ಲ ನಿಯಂತ್ರಕ ತತ್ವಗಳನ್ನ ಹೇಳಿದಾರೆ ಅದನ್ನೆಲ್ಲ ನಾವು ಪಾಲನೆ ಮಾಡ್ಬೇಕು, ಅವಾಗಷ್ಟೇನೆ ಆ ಒಂದು ಬೀಜ ಮೊಳಕೆ ಹೊಡೆದು ಅದು ಏನು ಗೋಲೋಕ ವೃಂದಾವನದ ತನಕನೂ ಸಹ ಅದು ಬೆಳ್ಕೊಂಡು ಹೋಗಿ ಅಲ್ಲಿ ಫಲವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ. ಸೊ ಅದಕ್ಕೋಸ್ಕರನೇ ಇಲ್ಲಿ ಕಪಟ ಯೋಗಿಗಳು ಏನನ್ನ ಹೇಳ್ತಾ ಇದಾರೆ, ಆ ತರ ಭಕ್ತಿಯನ್ನ ನಾವು ಇಲ್ಲಿ ಮಾತಾಡ್ತಾ ಇಲ್ಲ. ಮತ್ತೆ ಇವಾಗ ಇನ್ನ ಒಂದ್ ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಹೌದು ಇವಾಗ ಬೇರೆಯವರೆಲ್ಲ ಏನ್ ಯೋಚನೆ ಮಾಡ್ತಾರೆ, ಭಕ್ತಿ ಅಂತಂದ್ರೆ ಏನೋ ಒಂದು ಧ್ಯಾನ ಮಾಡೋದು, ಕುತ್ಕೊಳ್ಳೋದು ಅಂತ. ಹೌದು, ಅದನ್ನು ಸಹ ಒಳ್ಳೇದೇನೆ. ಧ್ಯಾನ ಮಾಡಿದಾಗ ಅಟ್ಲೀಸ್ಟ್ ಆ ಸಮಯ ಅವ್ರು ಎಷ್ಟೊತ್ ಮಾಡ್ತಾರೆ, ಒಂದ್ 15 ನಿಮಿಷ ಮಾಡ್ತಾರೋ 20 ನಿಮಿಷ ಮಾಡ್ತಾರೋ ಅಷ್ಟು ಸಮಯ ಅವರು ಏನು ನಿರರ್ಥಕವಾದಂತಹ ಕೆಲಸಗಳನ್ನ ಅವ್ರು ಮಾಡೋದಿಲ್ಲ ಅಲ್ವಾ. ಅಂದ್ರೆ ಅಲ್ಲಿ ಅವ್ರು ಯಾವ್ದೋ ಒಂದು ಕೆಟ್ಟದನ್ನ ಮಾಡ್ತಾ ಇಲ್ಲ ಅಷ್ಟೇ. ಇವಾಗ ಧ್ಯಾನಕ್ಕೆ ಕುತ್ಕೊಂಡಾಗ ಅಲ್ಲಿ ಕೆಟ್ಟದನ್ನ ಅವರು ಮಾಡ್ತಾ ಇಲ್ಲ, ಅಥವಾ ನಿರರ್ಥಕವಾದ ಕೆಲಸವನ್ನ ಅಲ್ಲಿ ಅವರು ಮಾಡ್ತಾ ಇಲ್ಲ ಅಲ್ವಾ. ಅದೇ ಸಮಯದಲ್ಲಿ ಅವರು ಸಾರ್ಥಕವಾದ ಕೆಲಸವನ್ನ ಅವ್ರು ಮಾಡ್ತಾ ಇಲ್ಲ ಅಲ್ವಾ. ಇವಾಗ ಯಾರಾದ್ರೂ ಒಬ್ರು ಧ್ಯಾನ ಮಾಡ್ತಿದಾರಲ್ಲ ಅವ್ರ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ಆದ್ರೆ ಇಲ್ಲಿ ಭಕ್ತಿ ಸೇವೆ ನಾವ್ ಇವಾಗ ಏನ್ ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಮಾಡ್ತಾ ಇದೀವೋ ಅಲ್ಲಿ ಆತರ ಆಗ್ತಾ ಇಲ್ಲ. ನಾವ್ ಇವಾಗ ಆ ಮಾಡ್ತಾ ಇರೋ ಒಂದು ಕೆಲಸದಲ್ಲಿ ಅಲ್ಲಿ ಸಾರ್ಥಕತೆ ಇದೆ ಅಲ್ಲ. ನಾವ್ ಇವಾಗ ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಅದೇನೇ ನಮ್ಗೆ ನವವಿಧ ಭಕ್ತಿಯನ್ನ ಹೇಳ್ಕೊಟ್ಟಿದಾರೋ ಅದನ್ನ ನಾವು ಮಾಡ್ತೀವಿ. ಭಕ್ತಿ ಅಂದ್ರೆ ಅದೇ ಅಲ್ವಾ. ಈ 9ರಲ್ಲಿ ಯಾವ್ದನ್ನಾದ್ರೂ ನಾವು ಮಾಡ್ತಾ ಇರ್ತೀವಿ. ಇದು ಮಾಡಿದಾಗ ಏನಾಗ್ತಿದೆ, ಅಲ್ಲಿ ಅದೇ ಸಮಯದಲ್ಲಿ ನಾವು
ಕೆಟ್ಟದನ್ನ ಮಾಡ್ತಾ ಇಲ್ಲ, ಅದೇ ಸಮಯದಲ್ಲಿ ನಾವು ಒಳ್ಳೆದನ್ನ ಮಾಡ್ತಾ ಇದೀವಿ ನೋಡಿ. ಅದೇ ಈ ಒಂದು ಭಕ್ತಿ ಸೇವೆಯ ಶ್ರೇಷ್ಠತೆ. ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ಇರುವಂತಹ ಆ ಭಕ್ತಿ ಸೇವೆ ಏನಿದೆ, ಕ್ರಿಯೆ ಇದೆಯಲ್ಲ, ಅದರ ಶ್ರೇಷ್ಠತೆ ಅದೇ. ಆದ್ರೆ ಧ್ಯಾನ ಮಾಡಿದಾಗ ಏನಾಗುತ್ತೆ, ನಾವು ಕೆಟ್ಟದನ್ನ ಮಾಡೋದಿಲ್ಲ, ಆದ್ರೆ ಅದೇ ಸಮಯದಲ್ಲಿ ನಾವು ಒಳ್ಳೆದನ್ನ ಏನನ್ನೂ ಮಾಡ್ತಾ ಇಲ್ಲ. ಅದನ್ನ ನಮ್ಮಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಅದಕ್ಕೇನೆ ನಮ್ಗೆ ಇಲ್ಲಿ ಪ್ರಹ್ಲಾದ ಮಹಾರಾಜ ಅವರು ಏನು ಹೇಳ್ತಾ ಇದಾರೆ, ನಾವು ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ, ಈ 9 ಚಟುವಟಿಕೆಗಳನ್ನ ನಾವು ಮಾಡ್ಬೇಕಾಗುತ್ತೆ ಭಕ್ತಿ ಮಾರ್ಗದಲ್ಲಿ. ನಮ್ಗೆ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿದೀವಿ ಅಲ್ವಾ, ಎಲ್ಲರಿಗೂ ಇದು ಗೊತ್ತಿದೆ. ಸೊ ಭಕ್ತಿ ಸೇವೆಯ 9 ಪ್ರಕ್ರಿಯೆಗಳು ಯಾವ್ದು ಅಂತ ಹೇಳ್ಬಿಟ್ಟು, ಸೊ ಶ್ರವಣವನ್ನ ಮಾಡಿ ಯಾರು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡ್ರು, ಪರೀಕ್ಷಿತ್ ಮಹಾರಾಜ್ ಮಾತಾಜಿ. ಕೀರ್ತನೆಯನ್ನ ಮಾಡಿ, ಶುಕಮುನಿಗಳು, ಸ್ಮರಣೆ ಮಾಡಿ, ಪರೀಕ್ಷಿತ್ ಸ್ಮರಣೆ ಮಾಡಿ ಮಾತಾಜಿ, ಸ್ಮರಣೆ ಪ್ರಹ್ಲಾದ ಮಹಾರಾಜ, ಪಾದ ಸೇವನೆ, ಲಕ್ಷ್ಮೀ, ಅರ್ಚನೆ ಪೃಥು ಮಹಾರಾಜ, ಅಕ್ರೂರ, ವಂದನ ಯಾರು ಮಾಡಿದ್ರು, ಅಕ್ರೂರ, ದಾಸ್ಯ, ಸಖ್ಯ, ಅರ್ಜುನ, ಅರ್ಜುನ, ಆತ್ಮನಿವೇದನ, ಮತ್ತೆ ಈ 9 ಯಾರು ಮಾಡಿದ್ರು, ಅಂಬರೀಷ ಮಹಾರಾಜ ಅಲ್ವಾ. ಸೊ ಈ 9 ಕ್ರಿಯೆಗಳನ್ನ ಮಾಡೋದೇ ಭಕ್ತಿ ಅಂತ ನಾವು ಕರಿತಾ ಇದೀವಿ ಅಲ್ವಾ. ಸೊ ಇದನ್ನ ಕೃಷ್ಣನಿಗೋಸ್ಕರ, ಕೃಷ್ಣನ ಸಂತೋಷಕ್ಕೋಸ್ಕರ ಮಾಡ್ಬೇಕು, ನಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ನಾವು ಮಾಡ್ಕೊಡ್ದು, ಅದೇ ಮುಖ್ಯವಾದದ್ದು, ಅದನ್ನೇ ಉತ್ತಮ ಭಕ್ತಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈ 9 ಹಂತದಲ್ಲಿ ಅಂದ್ರೆ ಮೊದಲ ಹೆಜ್ಜೆ ಯಾವುದು, ಶ್ರವಣಂ ಅಲ್ವಾ. ಇವಾಗ ಯಾರ ಮಾತನ್ನ ಇವಾಗ ಕೇಳ್ಬೇಕಾಗಾದ್ರೆ, ನಾವ್ ಇವಾಗ ಮೊದ್ಲು ಶುರು ಮಾಡ್ಬೇಕು ಈ ಭಕ್ತಿಯನ್ನ ಅಂತಂದ್ರೆ ಮೊದಲ ಹೆಜ್ಜೆನೆ ಶ್ರವಣ ಅಲ್ವಾ. ಯಾರ್ ಮಾತಾಡ್ ಬೇಕಾದ್ರೂ ನಾವು ಕೇಳ್ಬೋದಾ? ಇಲ್ಲ ಮಾತಾಜಿ. ಯಾರ್ ಮಾತನ್ನ ಬೇಕಾದ್ರೂ ಅನುಸರಿಸಬಹುದಾ? ಇಲ್ಲ ಮಾತಾಜಿ. ಗುರುಗಳಿಂದ ಮಾತಾಜಿ. ಗುರು ಸಾಧು ಶಾಸ್ತ್ರ ಅಲ್ವಾ, ಗುರು ಸಾಧು ಶಾಸ್ತ್ರ ಅವರ ಮಾತನ್ನ ಮಾತ್ರ ನಾವು ಅನುಸರಿಸಬೇಕು. ಸೊ ಅದನ್ನ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ಶ್ರವಣನ್ನೇ ಇಲ್ಲಿ ದಿವ್ಯ ಜ್ಞಾನ ಸಂಪಾದನೆಯಲ್ಲಿ ಮೊದಲ ಹೆಜ್ಜೆ. ಅನರ್ಹ ವ್ಯಕ್ತಿಗಳ ಮಾತನ್ನ ನಾವು ಕೇಳಬಾರ್ದು. ಸೊ ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಏನನ್ನ ಹೇಳಿದ್ದಾರೆ, ನಾವು ಯಾವುದೇ ಒಂದು ದಿವ್ಯ ಜ್ಞಾನವನ್ನ ನಾವು ಪಡ್ಕೋಬೇಕು ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ತದ್ವಿದ್ಧಿ ಪ್ರಣಿಪಾತೇನ ಪರಿಪೃಷ್ಟನೆ ಸೇವೆ. ಅದೆಲ್ಲ ಮಾತಾಜಿ ಹೇಳಿ ಮಾತಾಜಿ. ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನ ಅಂದ್ರೆ ಏನು ಮಾತಾಜಿ? ಅಂದ್ರೆ ಗುರುವಿನ ಬಳಿಗೆ ಹೋಗಿ ಸತ್ಯವನ್ನ ಅರಿಯಲು ಪ್ರಯತ್ನಿಸು, ನಮ್ರತೆಯಿಂದ ಗುರುವನ್ನು ಕೇಳಿ ತಿಳಿದುಕೊಂಡು ಅವನ ಸೇವೆ ಮಾಡು. ಆತ್ಮ ಸಾಕ್ಷಾತ್ಕಾರ ಹೊಂದಿದವನು ತತ್ವದರ್ಶಿ, ಆದ್ದರಿಂದ ನಿನಗೆ ಜ್ಞಾನವನ್ನು ನೀಡಬಲ್ಲನು ಅಲ್ವಾ. ಸೊ ಅವ್ರ ಹತ್ರ ಕೃಷ್ಣ ಇದ್ದಾರೆ. ಯಾರ ಹತ್ರ ಕೃಷ್ಣ ಇರ್ತಾರೋ ಅವ್ರಿಗೆ ಮಾತ್ರನೇ ಬೇರೆಯವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ. ಇವಾಗ ನನ್ನ ಹತ್ರ ಯಾರಾದ್ರೂ ಭಿಕ್ಷುಕ ಬಂದ್ರೆ, ನನ್ನ ಹತ್ರ ಹಣ ಇದ್ರೆ ಅವಾಗಷ್ಟೇ ನಾನು ಅವ್ರಿಗೆ ಹಣವನ್ನ ಕೊಡ್ಲಿಕ್ಕೆ ಸಾಧ್ಯ ಅಲ್ವಾ. ಇಲ್ಲಾಂದ್ರೆ ನನಗೆ ಕೊಡ್ಲಿಕ್ಕೆ ಆಗಲ್ಲ. ನನ್ನ ಹತ್ರ ಇಲ್ದಲ್ಲಿರೋದು ನಾನು ಬೇರೆಯವ್ರಿಗೆ ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಅಲ್ವಾ. ಸೊ ಅದೇ ತರನೇ ಇಲ್ಲಿ ಯಾರು ಆ ಒಂದು ಕೃಷ್ಣನನ್ನ ತಮ್ಮ ಹೃದಯದಲ್ಲಿ ಇಟ್ಕೊಂಡಿದಾರೋ ಅವ್ರಿಗೆ ಮಾತ್ರನೇ ಬೇರೆಯವ್ರಿಗೆ ಕೃಷ್ಣನನ್ನ ಕೊಡ್ಲಿಕ್ಕೆ ಸಾಧ್ಯ ಅಲ್ವಾ, ಅಥವಾ ಒಂದು ದಿವ್ಯ ಜ್ಞಾನವನ್ನ ಅವ್ರು ಕೊಡ್ಲಿಕ್ಕೆ ಸಾಧ್ಯ. ಸೊ ನಾವು ಅವ್ರ ಹತ್ರ ಯಾವ ತರ ನಾವು ಹೋಗಿ ಜ್ಞಾನವನ್ನ ಪಡ್ಕೋಬೇಕು. ಸೊ ನಾವು ಅವ್ರಿಗೆ ಸೇವೆಯನ್ನ ಮಾಡ್ಬೇಕು. ಮತ್ತೆ ನಮ್ಮಲ್ಲಿ ಎಷ್ಟೊಂದು ಗೊಂದಲಗಳಿದೆ ಅಲ್ವಾ, ನಮ್ಗೆ ಎಷ್ಟೊಂದು ಏನೋ ಡೌಟ್ಸ್ ಇದೆ. ಅದೆಲ್ಲವನ್ನು ಸಹ ನಾವು ಅವ್ರ ಹತ್ರ ಸೇವೆಯನ್ನ ಮಾಡಿ ವಿನಮ್ರತೆಯಿಂದ ನಾವು ಕೇಳಿ ತಿಳ್ಕೊಳ್ಬೇಕು. ಅವಾಗಷ್ಟೇ ನಮ್ಗೆ ಜ್ಞಾನ ಸಿಗುತ್ತೆ ಅಲ್ವಾ. ಸೊ ನಾವ್ ಇವಾಗ ಗುರುಗಳ ಹತ್ರ ಕುತ್ಕೊಂಡಾಗ, ಅವ್ರ ಹತ್ರ ಬಳಿ ಹೋದಾಗ ನಾವು ಚಾಲೆಂಜಿಂಗ್ ಮೂಡಲ್ಲಿ, ಅಂದ್ರೆ ಇವ್ರಿಗೆ ಏನ್ ಗೊತ್ತಿದ್ಯಪ್ಪ, ಇವ್ರದ್ದು ಏನ್ ಜ್ಞಾನ, ನಾನ್ ತಿಳ್ಕೊಂಡ್ಬಿಡೋಣಂತೆ ಅಂತ ಹೇಳ್ಬಿಟ್ಟು ನಾವು ಅಂತಹ ಒಂದು ಮನಸ್ಥಿತಿಲಿ ನಾವು ಯಾವುದೇ ಒಂದು ಪ್ರಶ್ನೆಯನ್ನ ಹಾಕಿದಾಗ ನಮ್ಗೆ ಖಂಡಿತ ನಿಜವಾದ ಜ್ಞಾನ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಂತೂ ನಾವು ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು. ನಾವು ಜ್ಞಾನ ಪಡ್ಕೋತೀವಿ ಅಂತಂದ್ರೆ ಅಲ್ಲಿ ವಿನಮ್ರತೆ ಇರ್ಲೇಬೇಕು. ವಿನಮ್ರತೆ ಇಲ್ಲ ಅಂದ್ರೆ ನಮ್ಗೆ ಖಂಡಿತ ಅದು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅದ್ರ ಜೊತೆ ಸೇವೆನ ನಾವು ಮಾಡ್ಬೇಕು. ಗುರುಗಳು ಏನ್ ಹೇಳ್ತಾರೋ ಅದನ್ನ ನಾವು ಮಾಡ್ಬೇಕಾಗತ್ತೆ. ಸೊ ಇದನ್ನ ನಾವು ತಿಳ್ಕೊಂಡಿದೀವಿ. ಸೊ ಅದಕ್ಕೆ ಭಕ್ತಿ ಅಂತಂದ್ರೆ ಏನು, ಒಂದು ಸಂಸ್ಕಾರ ಅದು ಅಲ್ವಾ. ಅದು ಒಂದು ಜಡತ್ವ ಅಲ್ಲ, ಸೋಮಾರಿತನ ಅಲ್ಲ, ಒಂದ್ ಕಡೆ ಕುತ್ಕೊಂಡು ಏನನ್ನೋ ನಾವು ಜ್ಞಾಪಿಸ್ಕೊಳೋದು ಅಲ್ಲ. ನಾವಿವಾಗ 9 ಹಂತಗಳನ್ನ ನೋಡಿದ್ವಿ. ಈ 9 ಹಂತಗಳಲ್ಲಿ ಕ್ರಿಯೆ ಅನ್ನೋದು ಇದ್ದೇ ಇದೆ. ಅದರಲ್ಲಿ ಸ್ಮರಣೆಯಲ್ಲಿ ನಿಮ್ಗೆ ಒಂದ್ ಸ್ವಲ್ಪ ಧ್ಯಾನಕ್ಕೆ ಒಂದ್ ಸ್ವಲ್ಪ ರಿಲೇಟ್ ಆಗ್ಬೋದೇ ಹೊರತು, ಇನ್ನ ಆ 9 ಹಂತದಲ್ಲಿ ಇನ್ನ 8 ಹಂತದಲ್ಲೂ ಸಹ ಅಲ್ಲಿ ಒಂದು ಚಟುವಟಿಕೆ ಅನ್ನೋದು ಇದ್ದೇ ಇದೆ ಅಲ್ವಾ. ಇವಾಗ ನೋಡಿ, ಒಂದು ಮಗುವನ್ನ ಲಾಲನೆ ಪಾಲನೆ ಮಾಡ್ಬೇಕು ಒಬ್ಬ ತಾಯಿ ಅಂತಂದ್ರೆ, ಸುಮ್ನೆ ನನಗೆ ಪ್ರೀತಿ, ನನಗೆ ಮಗು ಅಂದ್ರೆ ತುಂಬಾ ಪ್ರೀತಿನಪ್ಪ ಅಂತ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಧ್ಯ ಇಲ್ಲ ಅಲ್ವಾ. ನೋಡಿ, ಅವಳು ಎಷ್ಟೆಲ್ಲಾ ಕೆಲಸಗಳನ್ನ ಮಾಡ್ಬೇಕು, ಬೆಳಗ್ಗೆಯಿಂದ ರಾತ್ರಿ ತನಕ ಮಗುವನ್ನ ನೋಡ್ಕೋಬೇಕು ಅಂದ್ರೆ ಅಲ್ವಾ. ಅದೇ ತರನೇ ಆ ಭಕ್ತಿ ಅನ್ನೋ ಒಂದು ಏನು ಬೀಜ ಇದೆ ಅದನ್ನ ನಾವು
ಬೆಳೆಸ್ಬೇಕು ಅಂತಂದ್ರೆ ನಾವು ಇಷ್ಟೆಲ್ಲವನ್ನ ಈ ನಮ್ಮ ಗುರುಗಳು ಏನ್ ಹೇಳಿದ್ರು ಅದೆಲ್ಲವನ್ನು ಸಹ ಅವರ ಮಾರ್ಗದರ್ಶನದಲ್ಲಿ ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ನಮ್ಗೆ ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು, ಇವಾಗ ನಾವು 84 ಲಕ್ಷ ಜೀವರಾಶಿಗಳನ್ನ ದಾಟಿ ಈ ಮನುಷ್ಯ ಜನ್ಮವನ್ನ ನಾವು ಪಡೆದಿದೀವಿ ಅಲ್ವಾ. ನಾವು ಮನುಷ್ಯ ಜನ್ಮವನ್ನ ಪಡೆದ್ರೂ ಸಹ ನಮ್ಗೆ ಸರಿಯಾದ ಗುರುಗಳ ಮಾರ್ಗದರ್ಶನ ಇಲ್ಲ ಅಂದ್ರೆ ನಾವ್ ಏನ್ ಮಾಡ್ಲಿಕ್ಕೆ ಸಾಧ್ಯ? ಈ ಬ್ರಹ್ಮಾಂಡ ಭ್ರಮಿತೆ ಕೋನ ಭಾಗ್ಯವಾನ ಜೀವ ಗುರು ಕೃಷ್ಣ ಪ್ರಸಾದೆ ಪಾಯೆ ಭಕ್ತಿ ಲತಾ ಬೀಜ ಇದೆಲ್ಲರಿಗೂ ಸಿಗೋದಿಲ್ಲ ಅಲ್ವಾ. ನಾವೇನ್ ಮಾಡ್ತಿರ್ತೀವಿ, ಸುಮ್ನೆ ಮೇಲಕ್ ಹೋಗ್ತೀವಿ, ಕೆಳಗಡೆ ಬರ್ತೀವಿ. ಪುಣ್ಯ ಮಾಡಿದ್ರೆ ಸ್ವರ್ಗ ಮತ್ತೆ ಅದಕ್ಕಿಂತ ಮೇಲಿನ ಲೋಕಕ್ಕೆ ಹೋಗ್ತೀವಿ, ಮತ್ತೆ ನಮ್ಮ ಕ್ಷೀಣೆ ಪುಣ್ಯ ಮರ್ತ್ಯ ಲೋಕ ಮಿಷಂತಿ, ಮತ್ತೆ ನಾವು ಕೆಳಗಡೆ ಬಂದ್ಬಿಡ್ತೀವಿ ಅಲ್ವಾ. ಇದೇ ತರನೇ ನಾವು ಮೇಲೆ ಕೆಳಗಡೆ ನಾವು ಸುತ್ತಾಡ್ತಾ ಇದೀವಿ. ಆದ್ರೆ ಪುಣ್ಯ ಮಾಡಿರೋನು ಅಂದ್ರೆ ಭಾಗ್ಯವಾನ್ ಅಂತ ಹೇಳ್ತಾ ಇದಾರೆ. ಭಾಗ್ಯವಾನ್ ಅಂತ ಯಾರಿಗೆ ಹೇಳ್ತಿದ್ದಾರೆ? ಯಾರು ಆ ಗುರುಗಳ ಒಂದು ಸಂಪರ್ಕಕ್ಕೆ ಬರ್ತಾರೋ ಅವ್ರನ್ನ ಭಾಗ್ಯವಾನ್ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಮಾತ್ರನೇ ಆ ಒಂದು ಭಕ್ತಿ ಅನ್ನೋ ಒಂದು ಬೀಜ ಅವರ ಹೃದಯದಲ್ಲಿ ಅಂದ್ರೆ ಏನು ನೆಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ. ಸೊ ಅದಕ್ಕೋಸ್ಕರನೇ ಇದು ಸಾಮಾನ್ಯ ಅಲ್ಲ. ನಮ್ಗೆ ಇವಾಗ ಭಕ್ತಿ ಒಂದು ಸಿಕ್ಕಿದೆ ಅಂತಂತಂದ್ರೆ, ಭಕ್ತಿ ಮಾರ್ಗ ಒಂದು ಸಿಕ್ಕಿದೆ ಅಂತಂದ್ರೆ ನಾವು ಏನೋ ಒಂದು ನಮ್ಗೆ ಇವಾಗ ಎಷ್ಟೆಲ್ಲ ಸಿಕ್ಕಿದೆ ನಮ್ಮ ಜೀವನದಲ್ಲಿ, ಅದೇ ತರ ಇದು ಭಕ್ತಿ ಅಂತ ನಾವು ಅನ್ಕೋಬಾರ್ದು ಅಲ್ವಾ. ತುಂಬಾ ಭಾಗ್ಯವಂತರ ಮಾತ್ರನೇ ಈ ಒಂದು ಗುರುಗಳ ಸಂಪರ್ಕ ಸಿಕ್ಲಿಕ್ಕೆ ಸಾಧ್ಯ. ಆ ಒಂದು ಭಕ್ತಿ ಅನ್ನೋ ಒಂದು ಬೀಜ ಹೃದಯದಲ್ಲಿ ಅಂದ್ರೇನು ಬಿತ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಅದಕ್ಕೋಸ್ಕರ ನಾವ್ ಇದನ್ನ ಪಾಲನೆ ಪೋಷಣೆ ಮಾಡೋದು ನಮ್ಮ ಒಂದು ಜವಾಬ್ದಾರಿ. ಮತ್ತೆ ಇಲ್ಲಿ ಮುಂಡಕ ಉಪನಿಷತ್ತಲ್ಲಿ ಏನನ್ನ ಹೇಳ್ತಾ ಇದ್ರೆ, ತದ್ವಿಜ್ಞಾನಾರ್ಥಂ ಗುರುನ್ ಏವಾಭಿ ಗಚ್ಚೇತ್ ಅಲ್ವಾ. ನಮ್ಗೆ ಏನೇ ಒಂದು ಜ್ಞಾನವನ್ನ ಪಡ್ಕೋಬೇಕಂತಂದ್ರೆ ಗುರುಗಳ ಒಂದು ಆಶ್ರಯವನ್ನ ನಮ್ಗೆ ಸಿಗ್ಲೇಬೇಕು. ಯಾಕಂದ್ರೆ ಈ ಸಂಸಾರ ಅನ್ನೋದು ಒಂದು ದೊಡ್ಡ ಸಾಗರ. ಆ ಸಾಗರದಲ್ಲಿ ಈಜಿ ನಾವು ಇನ್ನೊಂದು ದಡವನ್ನ ಸೇರ್ಬೇಕು ಅಂತಂದ್ರೆ ನಾವೇ ಅಲ್ಲಿ ಈಜಿ ದಡವನ್ನ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಗುರುಗಳ ಆಶ್ರಯವನ್ನ ನಾವು ಪಡ್ಕೊಳ್ಳೇಬೇಕು. ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಪ್ರಭುಪಾದರು ಪದೇ ಪದೇ ನಮ್ಗೆ ಆ ಗುರುವಿನ ಮಹತ್ವವನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಸೊ ಬ್ರಹ್ಮನು ಸೃಷ್ಟಿಸಿದ ಜಗತ್ತಿನಲ್ಲಿ ಸಂಚರಿಸುವಾಗ ಯಾರೋ ಒಬ್ಬ ಭಾಗ್ಯವಂತನಾದ ಜೀವಿಯು ಭಕ್ತಿಲತೆಯ ಬೀಜವನ್ನ ಪಡೆಯಬಹುದು. ಈ ತರ ನಾವು ಸುತ್ತಾಡ್ತಾ ಇರ್ಬೇಕಾದ್ರೆ ಭಾಗ್ಯವಂತ ಜೀವಿಗೆ ಮಾತ್ರನೇ ಈ ಒಂದು ಭಕ್ತಿಲತಾ ಬೀಜವನ್ನ ಪಡಿಲಿಕ್ಕೆ ಸಾಧ್ಯ. ಸೊ ಇದು ಹೇಗೆ ಸಾಧ್ಯ ಅಂದ್ರೆ ಗುರು ಮತ್ತೆ ಕೃಷ್ಣನ ಕೃಪೆಯಿಂದ ಇದು ಸಾಧ್ಯ ಆಗತ್ತೆ. ಭೌತ ಜಗತ್ತು ಸ್ವಭಾವತಃ ಆನಂದಮಯರಾದ ಜೀವಿಗಳ ಸೆರಮನೆ. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ರೆ, ಭೌತಿಕ ಪ್ರಪಂಚ ಸೆರಮನೆ, ಆದ್ರೆ ನಮ್ಗೆ ನಿಜವಾದ ಮನಸ್ಥಿತಿ ಯಾರು? ನಾವೆಲ್ಲನೂ ಸಹ ಸತ್ ಚಿತ್ ಆನಂದ ಸ್ವರೂಪಿಗಳು ಅಲ್ವಾ. ನಾವು ಆನಂದಮಯರಾಗ್ಬೇಕಾಗಿರೋರು ನಾವು ಸೆರೆಮನೆಯಲ್ಲಿ ನಾವು ಇದೀವಿ. ಅವರು ವಾಸ್ತವವಾಗಿ ಈ ನಿರ್ಬಂಧಿತ ಸುಖಮಯ ಜಗತ್ತಿನ ಸೆರೆಯಿಂದ ಬಿಡಿಸಿಕೊಳ್ಳ ಬಯಸುತ್ತಾರೆ. ಆದರೆ ಮೋಕ್ಷ ಮಾರ್ಗ ಕಾಣದೆ ಅವರು ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ನಾನಾ ಯೋನಿಗಳಲ್ಲಿ ಸಂಚರಿಸುತ್ತಾ ಇರುತ್ತಾರೆ. ಈ ರೀತಿಯಲ್ಲಿ ಜೀವಿಗಳು ಭೌತ ಪ್ರಪಂಚದಾದ್ಯಂತ ಅಲೆದಾಡುತ್ತಾರೆ. ವಶಾತ್ ಒಬ್ಬನಿಗೆ ಶುದ್ಧ ಭಕ್ತನ ಸಂಘ ದೊರೆತು ಅವನು ಆ ಭಕ್ತನಿಂದ ಎಲ್ಲವನ್ನು ತಾಳ್ಮೆಯಿಂದ ಕೇಳಿ ತಿಳಿದುಕೊಂಡರೆ ಅವನು ಭಕ್ತಿ ಮಾರ್ಗವನ್ನ ಅನುಸರಿಸತೊಡಗುತ್ತಾನೆ ಅಲ್ವಾ. ಸೊ ನೋಡಿ, ನಾವು ತಾಳ್ಮೆಯಿಂದನೇ ನಾವು ತಿಳ್ಕೊಬೇಕು. ನಮ್ಗೆ ಇವತ್ತು ನಾನು ಭಕ್ತಿಗೆ ಬಂದಿದ್ದೀನಿ, ನಾನು ಇವತ್ತು 16 ರೌಂಡ್ಸ್ ಚಾಂಟ್ ಮಾಡಿದೀನಿ, ಅದೇನೆಲ್ಲ ಒಂದು ಪರಿಣಾಮಗಳು ಆಗ್ಬೇಕು ಅದೆಲ್ಲವನ್ನ ನಾನು ಇವತ್ತೇ ಅನುಭವಿಸ್ತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ ಅಲ್ವಾ. ಆ ಒಂದು ಬೀಜ ಬಿತ್ತದ್ಮೇಲೆ ಅದು ಮೊಳಕೆ ಬಂದು ಅದು ಒಂದು ಗಿಡವಾಗಿ ಬೆಳಿಬೇಕು ಅಂತಂದ್ರೆ ಅದಕ್ಕೆ ಸಮಯ ಬೇಕಾಗತ್ತೆ. ಆ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ. ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ. ನಾವು ತಾಳ್ಮೆಯಿಂದ ಅದನ್ನ ನಾವು ಕೇಳಿ ತಿಳ್ಕೊಂಡು ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂಡ್ರೆ ಅಷ್ಟೇನೆ ನಾವು ಈ ಭಕ್ತಿ ಮಾರ್ಗದಲ್ಲಿ ಮುನ್ನಡಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಂತಹ ಒಂದು ಅವಕಾಶವನ್ನ ನಮ್ಗೆ ಯಾರು ಕೊಡ್ತಾ ಇದ್ದಾರೆ ಅಂತಂದ್ರೆ ಈ ಕೃಷ್ಣ ಪ್ರಜ್ಞಾ ಸಂಘ ನಮ್ಗೆ ಕೊಡ್ತಾ ಇದೆ, ಇಸ್ಕಾನ್ ಸಂಸ್ಥೆ ನಮ್ಗೆ ಕೊಡ್ತಾ ಇದೆ. ಇದು ಇಡೀ ಮಾನವ ಕುಲಕ್ಕೆ ಇಂತಹ ಒಂದು ಅವಕಾಶವನ್ನ ಕೊಡ್ತಾ ಇದೆ. ಅದೃಷ್ಟವಶಾತ್ ಭಕ್ತಿ ಸೇವೆಯಲ್ಲಿ ತೊಡಗಲು ಒಬ್ಬನು ಈ ಸದಾವಕಾಶವನ್ನ ಬಳಸಿಕೊಂಡರೆ ಮೋಕ್ಷ ಮಾರ್ಗದ ಬಾಗಿಲು ಕೂಡಲೇ ತೆರೆಯುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಯಾರಾದ್ರೂ ಓದಿ ಇದನ್ನ. ಹರೇ ಕೃಷ್ಣ. ಮಾನವನು ಈ ಅವಕಾಶವನ್ನು ಅತ್ಯುತ್ಸಾಹದಿಂದ ಭಗವದ್ಧಾಮಕ್ಕೆ ಹಿಂದಿರುಗಲು ಬಳಸಿಕೊಳ್ಳಬೇಕು. ಉತ್ಸಾಹ ಇಲ್ಲದೆ ಯಶಸ್ಸು ಸಾಧಿಸಲು ಸಾಧ್ಯವಿಲ್ಲ. ಲೌಕಿಕ ಪ್ರಪಂಚದಲ್ಲಿ ಅತ್ಯುತ್ಸಾಹಿಯಾಗಿರಬೇಕು. ತನ್ನ ಕ್ಷೇತ್ರದಲ್ಲಿ ಸಫಲನಾಗಬೇಕೆಂದು ಬಯಸುವ ವಿದ್ಯಾರ್ಥಿ, ವ್ಯಾಪಾರಿ, ಕಲೆಗಾರ ಅಥವಾ ಯಾರೇ ಆಗಲಿ ಉತ್ಸಾಹಿಯಾಗಿರಬೇಕಾಗುತ್ತದೆ. ಅದೇ ರೀತಿ ಒಬ್ಬನು ಭಕ್ತಿ ಸೇವೆಯಲ್ಲಿ ಅತ್ಯುತ್ಸಾಹಿಯಾಗಿರಬೇಕಾಗುತ್ತದೆ. ಉತ್ಸಾಹ ಎಂದರೆ ಕ್ರಿಯಾಶೀಲತೆ. ಯಾರಿಗಾಗಿ ಈ ಕ್ರಿಯಾಶೀಲತೆ? ಸದಾ ಕೃಷ್ಣನಿಗಾಗಿ ಕ್ರಿಯಾಶೀಲನಾಗಿರಬೇಕು. ಕೃಷ್ಣಾರ್ಥಕಿಲ ಚೇಷ್ಟ ಭಕ್ತಿ ರಸಾಮೃತ ಸಿಂಧು. ಭಕ್ತಿ ಯುಗದಲ್ಲಿ ಪರಿಪೂರ್ಣತೆ ಸಾಧಿಸಲು ಮಾನವನು ಜೀವನದ ಎಲ್ಲ ಹಂತಗಳಲ್ಲೂ ಆಚಾರ್ಯ ನಿರ್ದೇಶನದಲ್ಲಿ ಭಕ್ತಿ ಸಂಬಂಧವಾದ ಕಾರ್ಯಗಳನ್ನು ಮಾಡಬೇಕು. ಅಂದರೆ ಒಬ್ಬನು ತನ್ನ ಚಟುವಟಿಕೆಗಳನ್ನು ಸೀಮಿತಗೊಳಿಸಿಕೊಳ್ಳಬೇಕು ಎಂದಲ್ಲ.
ಕೃಷ್ಣನು ಸರ್ವಾಂತರ್ಯಾಮಿ, ಯಾವುದೂ ಕೃಷ್ಣನಿಂದ ಹೊರತಲ್ಲ. ಕೃಷ್ಣನೇ ಭಗವದ್ಗೀತೆ 9.4 ಹೀಗೆ ಹೇಳಿದ್ದಾನೆ, ಮಯಾ ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಅದು ಓದೋಣ ಅಂತ ಮಾತಾಜಿ. ಹರೇ ಕೃಷ್ಣ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಇಲ್ಲಿ ಯಾವ್ದ್ರ ಬಗ್ಗೆ ಹೇಳ್ತಾ ಇದಾರೆ, ಇಲ್ಲಿ ಫಸ್ಟ್ ಪಾಯಿಂಟ್ ಯಾವ್ದು ಹೇಳ್ತಾ ಇರೋದು 6 ಚಟುವಟಿಕೆಗಳು, ಅನುಕೂಲಕರವಾದ ಚಟುವಟಿಕೆಗಳು ಕೃಷ್ಣನ ಭಕ್ತಿ ಮಾಡ್ಲಿಕ್ಕೆ. ಯಾವ್ದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದಾರೆ ಪ್ರಭುಪಾದ್ರು? ಉತ್ಸಾಹದ ಬಗ್ಗೆ ಹೇಳ್ತಾ ಇದ್ದಾರೆ ಮಾತಾಜಿ. ಉತ್ಸಾಹದ ಬಗ್ಗೆ ಹೇಳ್ತಾ ಇದಾರೆ. ನಿಮ್ಗೆ ಉತ್ಸಾಹ ಇಲ್ಲ ಅಂದ್ರೆ, ಇವಾಗ ನೋಡಿ ಈ ಕ್ಲಾಸೇ ಅಟೆಂಡ್ ಮಾಡ್ಬೇಕಾದ್ರೂ ಉತ್ಸಾಹ ಇಲ್ಲ ಅಂತಂದ್ರೆ ನಿಮ್ಗೆ ಏನಾದ್ರೂ ಕಲ್ತ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತಾ? ಇವಾಗ ನನಗೂ ಉತ್ಸಾಹ ಇಲ್ಲ ಅಂತಂದ್ರೆ ನಾನು ಇಲ್ಲಿ ಏನನ್ನು ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಆ ಉತ್ಸಾಹ ಅನ್ನೋದು ತುಂಬಾ ಮುಖ್ಯ. ಇವಾಗ ನಮ್ಮ ವಿದ್ಯಾರ್ಥಿಗಳಿಗೆ ಆಗ್ಲಿ, ಇವಾಗ ನಾವು ಅಡಿಗೆ ಮಾಡ್ಲಿಕ್ಕೆ ಹೋದಾಗ್ಲೂ ಅಷ್ಟೇ, ನನ್ಗೆ ಉತ್ಸಾಹ ಇಲ್ಲ ಅಂದ್ರೆ, ನೀರಸವಾಗಿದ್ರೆ ನನಗೆ ಆ ಸಮಯನೂ ಸಹ ಎಷ್ಟು ಅಂದ್ರೆ ಹೋಗ್ತಾನೆ ಇಲ್ಲ ಅಂತ ಅನ್ಸುತ್ತೆ ಅಲ್ವಾ? ಉತ್ಸಾಹದಿಂದ ಇದ್ರೆ ಇದೇನಿದು ಇಷ್ಟು ಬೇಗ ಮುಗ್ದೋಯ್ತಾ ಅಂತ ಅನ್ಸುತ್ತೆ ಅಲ್ವಾ? ಒಂದು ಯಾವುದೇ ಒಂದು ಕೆಲಸ ಬೆಳಗ್ಗೆಯಿಂದ ರಾತ್ರಿ ತನಕ ನಾವ್ ಏನೇ ಒಂದು ಕೆಲಸ ಮಾಡ್ತೀವೋ ಆ ಕೆಲಸ ಯಶಸ್ವಿ ಆಗ್ಬೇಕಂದ್ರೆ ಉತ್ಸಾಹ ಇರ್ಲೇಬೇಕು ಅಲ್ವಾ? ಒಬ್ಬ ವಿದ್ಯಾರ್ಥಿನೂ ಅಷ್ಟೇ, ಹೆಚ್ಚು ಮಾರ್ಕ್ಸ್ ಅನ್ನ ತೆಗಿಬೇಕು, ಜ್ಞಾನವನ್ನ ಪಡ್ಕೋಬೇಕಂದ್ರೆ ಉತ್ಸಾಹವನ್ನ ಅವನು ತೋರ್ಲೇಬೇಕಾಗತ್ತೆ. ಇಲ್ಲ ಉತ್ಸಾಹ ಇಲ್ಲ ಅಂತಂದ್ರೆ ಖಂಡಿತ ನಾವ್ ಏನನ್ನು ನಾವು ತಿಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಇಲ್ಲಿ ಹೇಳ್ತದೆ. ಈ ಲೌಕಿಕ ಪ್ರಪಂಚದಲ್ಲಿನೇ ನಾವು ಯಶಸ್ಸನ್ನ ಗಳಿಸ್ಬೇಕಂತಂದ್ರೆ ಉತ್ಸಾಹ ಇರ್ಬೇಕು ಅಲ್ವಾ? ವಿದ್ಯಾರ್ಥಿನೇ ಆಗ್ಲಿ, ವ್ಯಾಪಾರಸ್ಥನೇ ಆಗ್ಲಿ, ಕಲೆಗಾರನೇ ಆಗ್ಲಿ, ಯಾರೇ ಆಗ್ಲಿ ಉತ್ಸಾಹಿ ಆಗಿರ್ಬೇಕಾಗತ್ತೆ ಅಂತ ಹೇಳ್ತಾ ಇದಾರೆ. ಅದೇ ತರನೇ ಒಬ್ಬ ಭಕ್ತಿ ಸೇವೆಯನ್ನು ಸಹ ಅತ್ಯುತ್ಸಾಹಿಯಾಗಿರ್ಬೇಕು ಅಂತ ಅನ್ನಿಸ್ತಾ ಇದೆ. ಅತ್ಯುತ್ಸಾಹಿಯಾಗಿರ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ? ನೋಡಿ ಇಲ್ಲಿ ನಮ್ಗೆ ಇಲ್ಲಿ ಅಟ್ಲೀಸ್ಟ್ ಈ ಭೌತಿಕ ಪ್ರಪಂಚದಲ್ಲಿ ಒಂದು ಗುರಿ ಅನ್ನೋದು ಕಾಣಿಸುತ್ತೆ ಅಲ್ವಾ? ಇವಾಗ ಒಬ್ಬ ವಿದ್ಯಾರ್ಥಿ ಚೆನ್ನಾಗಿ ಓದಿದ್ರೆ ಅವನು ನೆಕ್ಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾನೆ, ಅಥವಾ ಅವ್ನಿಗೆ ಯಾವ್ದೋ ಒಂದು ಒಳ್ಳೆ ಕೆಲಸ ಸಿಗುತ್ತೆ, ಕೈ ತುಂಬಾ ಹಣ ಸಂಪಾದನೆ ಮಾಡ್ತಾನೆ, ಮತ್ತೆ ಅವನಿಗೆ ಏನೆಲ್ಲ ಬೇಕು ಆ ಎಲ್ಲಾ ಆಸೆಗಳನ್ನ ನೆರವೇರ್ಸ್ಕೊಳೋ ಅಂತಹ ಒಂದು ಹಂತಕ್ಕೆ ಬರ್ತಾನೆ ಅಲ್ವಾ? ಈ ಭಕ್ತಿ ಮಾರ್ಗದಲ್ಲಿ ನಮ್ಗೆ ಏನು ಕಾಣಿಸ್ತಿಲ್ಲ. ನಮ್ಗೆ ಆ ಗೋಲಕ ವೃಂದಾವನ ಎಲ್ಲಿದೆ, ಆ ಕೃಷ್ಣ ಎಲ್ಲಿದ್ದಾರೆ, ಏನು ಕಾಣಿಸ್ತಿಲ್ಲ ನಮ್ಗೆ ಅಲ್ವಾ? ಆತರ ಇದ್ದಾಗ ನಮ್ಗೆ ಎಷ್ಟು ಉತ್ಸಾಹ ಇರ್ಬೇಕು ನಮ್ಗೆ ಈ ಮಾರ್ಗದಲ್ಲಿ ಮುಂದುವರಿಬೇಕು ಅಂತಂದ್ರೆ ಅಲ್ವಾ? ಅದಕ್ಕೆ ನಮ್ಗೆ ಭಕ್ತಿ ರಸಾಮೃತ ಸಿಂಧಲ್ಲಿ ಏನನ್ನ ನಾವು ತಿಳ್ಕೊಂಡ್ವಿ, ಆ ಲೌಲ್ಯಂ, ಎಷ್ಟು ಲೌಲ್ಯ ಇರುತ್ತೆ ನಿಮ್ಗೆ ಅಷ್ಟು ನೀವು ಈ ಭಕ್ತಿ ಮಾರ್ಗದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಆ ಉತ್ಸಾಹ ಅನ್ನೋದು ತುಂಬಾ ಮುಖ್ಯ ನಮ್ಗೆ. ಈ ಕ್ಲಾಸ್ ಅಲ್ಲೇ ಆಗ್ಲಿ 2 hours ನಾನೊಂದು ಪುಸ್ತಕ ಪೆನ್ನು ಇಟ್ಕೊಂಡು ಕುತ್ಕೊಂಡು ಬರ್ಕೊಂಡು ಪ್ರತಿಯೊಂದು ಪಾಯಿಂಟ್ಸ್ ಅನ್ನ ನಾನು ಕಲ್ತ್ಕೋತೀನಿ ಅಂದ್ರೆ ಅಷ್ಟೇ ನಮ್ಗೆ ಇದು ಚೆನ್ನಾಗಿ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ? ಇಲ್ಲ ನಾನು ಏನೋ ಕೆಲಸ ಮಾಡ್ಕೊಂಡೆ ನಾನು ಕೇಳ್ಕೊಂತೀನಿ ಅಂದ್ರೆ ಅಷ್ಟೇ, ಯಥಾಮಾಂ ಪ್ರಪದ್ಯಂತೆ ತಾಂ ಸತೈವ ಭಜಾಮ್ಯಹಂ ಅಲ್ವಾ? ನಾವು ಅದಕ್ಕೆ ಶರಣಾಗ್ತೀವಿ ಅಥವಾ ಎಷ್ಟನ್ನ ನಾವು ಪ್ರಯತ್ನ ಪಡ್ತೀವೋ ಅಷ್ಟೇ ನಮ್ಗೆ ವಾಪಸ್ ಬರೋದು ಅಲ್ವಾ? ಅದೇ ತರನೇ ಇಲ್ಲೂ ಸಹ ಹೇಳ್ತಾ ಇದ್ರೆ ಆ ಅತ್ಯುತ್ಸಾಹ ಇಲ್ಲ ಅಂತಂದ್ರೆ ನಮ್ಗೆ ಭಕ್ತಿ ಮಾರ್ಗದಲ್ಲಿ ಮುನ್ನಡಿಲಿಕ್ಕೆ ಸಾಧ್ಯ ಇಲ್ಲ. ಈ ಅತ್ಯುತ್ಸಾಹ ಯಾರ ಕಡೆಗೆ ಇರ್ಬೇಕು? ಕೃಷ್ಣನ ಕಡೆಗೆ ಇರ್ಬೇಕು ಅಲ್ವಾ? ಕೃಷ್ಣನಿಗೋಸ್ಕರ ಇರ್ಬೇಕು ಅಲ್ವಾ? ನಾವ್ ಏನೇ ಮಾಡಿದ್ರು ಸಹ ಎಲ್ಲವೂ ಕೃಷ್ಣನ ಸಂತೋಷಕ್ಕೋಸ್ಕರನೇ ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ಇದನ್ನ ನಮ್ಗೆ ಯಾರು ತಿಳಿಸಿಕೊಡ್ತಾರೆ ನಮ್ಗೆ ಅಂತಂದ್ರೆ, ಯಾರು ಈ ಒಂದು ಮಾರ್ಗದಲ್ಲಿ ನಡೆದ್ರೆ ಒಂದು ಯಶಸ್ಸನ್ನ ಪಡೆದಿದ್ದಾರೋ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ನಮ್ಮ ಒಂದು ಈ ಉತ್ಸಾಹವನ್ನ ನಾವು ತೊಡಗಿಸ್ಬೇಕಾಗತ್ತೆ ಅಲ್ವಾ? ನನ್ಗೆ ತುಂಬಾ ಉತ್ಸಾಹ ಇದೆಯಪ್ಪ, ನಾನು ಏನೋ ಒಂದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನಗಿಷ್ಟ ಬಂದದನ್ನ ಮಾಡೋ ಹಾಗಿಲ್ಲ ಅಲ್ವಾ? ನಮ್ಗೆ ಹೇಳಿದಾರೆ ಈ ತರನೇ ನೀನು ನಡಿಬೇಕು, ಈ ತರ ನಡೆದ್ರೆ ಅಷ್ಟೇ ನಿನಗೆ ಕೃಷ್ಣ ಸಿಗ್ತಾರೆ ಅಂತ ನಮ್ಗೆ ಪ್ರಭುಪಾದ್ರು ಇವಾಗ ಹೇಳಿದ್ದಾರೆ ಅಲ್ವಾ? ಈ 4 ನಿಯಂತ್ರಕ ತತ್ವಗಳನ್ನ ನೀವು ಅನುಸರಿಸಿ ಮತ್ತೆ ABCD ಆಫ್ ಕೃಷ್ಣ ಕಾನ್ಶಿಯಸ್ ನ ನೀವು ಫಾಲೋ ಮಾಡಿ ಅಲ್ವಾ? ನಾನು ನಿಮ್ಗೆ ಭರವಸೆಯನ್ನ ಕೊಡ್ತೀನಿ, ನೀವು ಕೃಷ್ಣನ ಬಳಿಗೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ ಅಲ್ವಾ? ಅವರ ಮಾತ್ರ ನಾವು ಉತ್ಸಾಹದಿಂದ ನಾವು ಪಾಲನೆ ಮಾಡ್ಬೇಕು. ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಇನ್ನ ನೆಕ್ಸ್ಟ್ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನಮ್ಗೆ ಹೇಳ್ತಾರೆ ಎಂತಹ ಉತ್ಸಾಹ ಇರ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಆ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಪ್ರಭುಪಾದ್ರು ಹೇಳ್ತಾರೆ. ಸೊ ಇಲ್ಲಿ ಏನನ್ನ ಹೇಳ್ತಿದ್ದಾರೆ ಅಂತಂದ್ರೆ, ಈ ಉತ್ಸಾಹದಲ್ಲಿ ನಾವು ಯಾವ ತರ ಉತ್ಸಾಹ ಇರ್ಬೇಕು ಅಂತಂದ್ರೆ, ಈ ಭಗವಂತನ ಸೃಷ್ಟಿಯಲ್ಲಿ ಇರೋದನ್ನ ಎಲ್ಲವನ್ನೂ ಸಹ ನಾವು ಭಗವಂತನಿಗೆ ಉಪಯೋಗಿಸ್ಬೇಕು ಅಲ್ವಾ? ಯಾಕಂದ್ರೆ ಭಗವಂತನ ಇಲ್ಲಿ ಹೇಳ್ತಾ ಇದಾರೆ 9.4 ಏನನ್ನ ಹೇಳ್ತಾ ಇದಾರೆ, ಮಯಾ ತತಮಿದಂ ಸರ್ವಂ ಜಗತ್ ಅವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷು ಅವಸ್ಥಿತಃ. ಎಲ್ಲವೂ ಸಹ ಕೃಷ್ಣನನ್ನೇ ಅವಲಂಬಿಸಿದೆ. ಸೊ ಅಲ್ವಾ? ಎಲ್ಲವೂ ಸರ್ವವೂ ಸಹ ಕೃಷ್ಣನ ಶಕ್ತಿ. ಅದಕ್ಕೋಸ್ಕರ ಎಲ್ಲವನ್ನೂ ಸಹ ನಾವು ಕೃಷ್ಣನ ಆ ಒಂದು ಸೇವೆಗೆ ನಾವು ಬಳಸ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಪ್ರಭುಪಾದ್ರು ಅರ್ಥ ಮಾಡಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ಏನನ್ನ ಹೇಳ್ತಿದ್ದಾರೆ ಅಂತಂದ್ರೆ, ಪ್ರಭುಪಾದ್ರು ನಮಗ್ ಗೊತ್ತಿರೋ ಹಾಗೇನೆ ಈಗ ಅವರು ಎಲ್ಲವನ್ನೂ ಸಹ ಕೃಷ್ಣನ ಸೇವೆಗೆ ಬಳಸಿದ್ರು ಅಲ್ವಾ? ಮೊದ್ಲೆಲ್ಲನೂ ಸಹ ಸನ್ಯಾಸಿಗಳು ಅವರು ಅಂದ್ರೆ ಹೊರದೇಶಕ್ಕೆಲ್ಲ ಹೋಗ್ತಾನೆ ಇರ್ತಾ ಇರ್ಲಿಲ್ಲ. ಆದ್ರೆ ಪ್ರಭುಪಾದ್ರು ಅವರು ವಿಮಾನವನ್ನ ಉಪಯೋಗಿಸಿ ಅವರು ಹೊರದೇಶಕ್ಕೆ ಅವರು ಹೋಗ್ತಾರೆ. ಮತ್ತೆ ಈ ಅನುವಾದ ಕೆಲಸವನ್ನ ಮಾಡ್ಲಿಕ್ಕೆ ಅವರು ಡಿಕ್ಟಾಫೋನ್ ಅನ್ನ ಅವರು ಉಪಯೋಗಿಸ್ತಾರೆ ಅಲ್ವಾ?
ಆ ಸಮಯದಲ್ಲಿ ಲ್ಯಾಪ್ಟಾಪ್ ಸಹ ಬಂದಿರುತ್ತೆ. ಸೊ ಇವೆಲ್ಲವನ್ನು ಸಹ ಅವರು ಕೃಷ್ಣನ ಒಂದು ಸೇವೆಗೆ ಅವರು ಬಳಸ್ತಾರೆ. ಇವಾಗ ಬೇರೆ ಸನ್ಯಾಸಿಗಳೆಲ್ಲ ಅಯ್ಯೋ ಬೇಡಪ್ಪ ಇದೆಲ್ಲನೂ ಸಹ ಲೌಕಿಕ ವಸ್ತುಗಳು, ಇದನ್ನ ನಾವು ಉಪಯೋಗಿಸಬಾರ್ದು ಅಂತ ಹೇಳ್ಬಿಟ್ಟು ಅವ್ರ ಏನ್ ಮಾಡ್ತಾರೆ, ಅದನ್ನೆಲ್ಲ ಉಪಯೋಗಿಸ್ತಾ ಇರ್ಲಿಲ್ಲ ಅಲ್ವಾ. ಅದಕ್ಕೋಸ್ಕರನೇ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದಾರೆ, ಪ್ರತಿಯೊಂದನ್ನು ಸಹ ಕೃಷ್ಣನ ಶಕ್ತಿ, ಎಲ್ಲವೂ ಸಹ ಕೃಷ್ಣನಿಂದನೇ ಬಂದಿರೋದು. ಅದಕ್ಕೋಸ್ಕರ ಎಲ್ಲವನ್ನು ಸಹ ಕೃಷ್ಣನಿಗೆ ನಾವು ಉಪಯೋಗಿಸ್ಬೇಕು. ಇದನ್ನ ಯುಕ್ತ ವೈರಾಗ್ಯ ಅಂತ ಹೇಳ್ಬಿಟ್ಟು ಕರೀತಾರೆ ಅಲ್ವಾ. ಸೊ ಅದಕ್ಕೆ ಪ್ರಭುಪಾದರು ಎಲ್ಲವನ್ನು ಸಹ ಕೃಷ್ಣನ ಸೇವೆಗೆ ಬಳಸಿದ್ರು. ಮತ್ತೆ ಅವ್ರು ಇನ್ನ ಏನನ್ನ ಹೇಳ್ತಾರೆ ನಮ್ಗೆ ಅಂತಂದ್ರೆ, ಈ ಎಲ್ಲವೂ ಸಹ ಬಂದಿರೋದು ಈ ಪಂಚಭೂತಗಳಿಂದ. ಈ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಯಾವ್ದನ್ನೇ ಇವಾಗ ಒಬ್ಬ ವಿಜ್ಞಾನಿ ತಯಾರು ಮಾಡಿದಾನೆ, ಅದೆಲ್ಲವೂ ಸಹ ಈ ಪಂಚಭೂತಗಳಿಂದ ಬಂದಿದೆ. ಈ ಪಂಚಭೂತ ಅಂದ್ರೆ ಪ್ರಕೃತಿ, ಆ ಪ್ರಕೃತಿ ಯಾರ ಒಂದು ಶಕ್ತಿ? ಭಗವಂತನ ಬಹಿರಂಗ ಶಕ್ತಿ. ಮತ್ತೆ ಇದೆಲ್ಲವನ್ನ ಉಪಯೋಗಿಸ್ಕೊಂಡು ಆ ಒಂದು ವಸ್ತುವನ್ನ ಯಾರ್ ಮಾಡಿದಾನೆ ಅವರ ಮೆದುಳನ್ನು ಸಹ ಸೃಷ್ಟಿ ಮಾಡಿರೋದು ಭಗವಂತನೇ ಅಲ್ವಾ. ಅದಕ್ಕೋಸ್ಕರ ಎಲ್ಲವನ್ನು ಸಹ ನಾವು ಭಗವಂತನ ಸೇವೆಗೆ ಬಳಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಇಲೆಕ್ಟ್ರಾನಿಕ್ ಕಾರ್ಯಗಳು ಸೇರಿದಂತೆ ಈ ಸಾಧನದ ಎಲ್ಲಾ ಭಾಗಗಳು ಪಂಚಭೂತಗಳ ಭೂಮಿ, ಜಲ, ವಾಯು, ಅಗ್ನಿ, ಆಕಾಶಗಳ ನಾನಾ ಸಂಯೋಜನೆಗಳು ಹಾಗೂ ಪ್ರತಿಕ್ರಿಯೆಗಳಿಂದ ಆದವು. ಈ ಸಂಕೀರ್ಣ ಯಂತ್ರವನ್ನು ತಯಾರಿಸಲು ಇದರ ನಿರ್ಮಾತೃವು ತನ್ನ ಮಿದುಳನ್ನ ಬಳಸಿದ್ದಾನೆ. ಅವನ ಮಿದುಳು ಮತ್ತು ಅದರ ಸತ್ವಗಳೆಲ್ಲವನ್ನೂ ಕೊಟ್ಟವನು ಕೃಷ್ಣ. ಸೊ ಅದಕ್ಕೋಸ್ಕರ ಕೃಷ್ಣನು ಮತ್ಸ್ಥಾನಿ ಸರ್ವಭೂತಾನಿ, ಎಲ್ಲವೂ ನನ್ನ ಶಕ್ತಿ ಮೇಲೆ ನಿಂತಿದೆ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾ ಇದಾರೆ. ಸೊ ಅದಕ್ಕೋಸ್ಕರ ಎಲ್ಲವನ್ನೂ ಸಹ ಭಗವಂತನ ಸೇವೆಗೆ ಬಳಸ್ಬೇಕಂತ ಹೇಳ್ಬಿಟ್ಟು ಯಾರಿಗೆ ಗೊತ್ತಿರುತ್ತೆ ಅಂತಂದ್ರೆ, ಭಗವಂತನ ಭಕ್ತನಿಗೆ ತಿಳಿದಿರುತ್ತೆ ಅಂತ ಹೇಳ್ತಾ ಇದಾರೆ. ಅದಕ್ಕೆ ಪ್ರಭುಪಾದ ಇಲ್ಲಿ ಒಂದು ಮಾತನ್ನ ಹೇಳ್ತಾ ಇದಾರೆ, ಈ ಒಂದು ಡಿಕ್ಟಾಫೋನ್ ಅನ್ನ ತಯಾರು ಮಾಡಿದಾನಲ್ಲ ಯಾರು ಆ ತಯಾರಕ, ಅವನು ತಯಾರು ಮಾಡಿದಾಗ ಅವನು ಇದನ್ನ ಯೋಚನೆ ಮಾಡಿಲ್ಲ. ಈ ಒಂದು ಡಿಕ್ಟಾಫೋನ್ ಅನ್ನ ಈ ಕೃಷ್ಣನ ಸೇವೆಗೆ ಬಳಸ್ಬೋದು ಅಂತ ಸಹ ಅವನಿಗೆ ಯೋಚನೆ ಇರ್ಲಿಲ್ಲ. ಆದ್ರೆ ಪ್ರಭುಪಾದರು ಅದನ್ನ ಕೃಷ್ಣನ ಸೇವೆಗೆ ಬಳಸಿದ್ರು. ನೋಡಿ ಇವಾಗ ಇಂಟರ್ನೆಟ್, ಝೂಮ್ ಅಲ್ವಾ, ಇದೆಲ್ಲ ಪ್ಲಾಟ್ಫಾರ್ಮ್, ಝೂಮ್ ಪ್ಲಾಟ್ಫಾರ್ಮ್, ಮತ್ತೆ ನಮ್ ಈ ಒಂದು ಮೊಬೈಲ್ ಆಗ್ಲಿ, ಈ ಲ್ಯಾಪ್ಟಾಪ್ ಎಲ್ಲವನ್ನು ಸಹ ನಾವು ಕೃಷ್ಣನ ಸೇವೆಗೆ ಬಳಸ್ತಾ ಇದೀವಿ. ಆದ್ರೆ ಇದನ್ನೆಲ್ಲ ತಯಾರು ಮಾಡಿರುವಂತಹ ವಿಜ್ಞಾನಿ ಅವನು ಯಾವತ್ತೂ ಸಹ ಯೋಚನೆ ಮಾಡಿರಲ್ಲ ಇಂಥವನ್ನು ಸಹ, ಈ ಎಲೆಕ್ಟ್ರಾನಿಕ್ ಐಟಮ್ಸ್ ಅನ್ನು ಸಹ ಒಂದು ಭಕ್ತಿ ಸೇವೆಗೆ ಬಳಸ್ಬೋದು ಅಂತ ಅವನು ಯೋಚನೆ ಮಾಡಿರ್ಲಿಲ್ಲ ಅಲ್ವಾ. ಆದ್ರೆ ಭಕ್ತನಿಗೆ ಗೊತ್ತಿದೆ ಹೇಗೆ ಎಲ್ಲವನ್ನು ಸಹ ಕೃಷ್ಣನಿಗೆ ಉಪಯೋಗಿಸ್ಬೇಕು, ಕೃಷ್ಣನ ಸೇವೆಗೆ ಉಪಯೋಗಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ನಮಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ನೋಡಿ, ಕೃಷ್ಣ ಪ್ರಜ್ಞೆಯಿಂದ ಮಾಡಿದ ಬುದ್ಧಿವಂತಿಕೆಯ ಪ್ರಯತ್ನವನ್ನು ಉತ್ಸಾಹ ಎಂದು ಕರೆಯುತ್ತಾರೆ. ನೋಡಿ ಇದು ತುಂಬಾ ಮುಖ್ಯವಾದಂತಹ ಸೆಂಟೆನ್ಸ್ ಅಲ್ಲೂ. ನನಗೆ ತುಂಬಾ ಉತ್ಸಾಹ ಇದೆಯಪ್ಪ, ನಾನು ಕೃಷ್ಣನಿಗೆ ನನಗೆ ಇಷ್ಟ ಬಂದಂಗೆ ನಾನು ಸೇವೆ ಮಾಡ್ತೀನಿ ಅಂತಂದ್ರೆ ಇಲ್ಲ, ಇದು ಬುದ್ಧಿವಂತಿಕೆಯ ಪ್ರಯತ್ನ ಅಂತ ಹೇಳ್ತಾ ಇದಾರೆ. ಇಂತಹ ಒಂದು ಉತ್ಸಾಹ ಬೇಕು ಅಂತ ಹೇಳ್ತಾ ಇದ್ದಾರೆ. ಇದನ್ನ ಎಲ್ಲರೂ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ಬುದ್ಧಿವಂತಿಕೆಯ ಪ್ರಯತ್ನ ಅಲ್ವಾ. ನನಗಿವಾಗ ಮಂಗ್ಳೂರ್ಗೆ ಹೋಗಕ್ಕೆ ನನಗೆ ಇವಾಗ ತುಂಬಾ ಉತ್ಸಾಹ ಇದೆ. ಅದಕ್ಕೆ ನಾನೇನ್ ಮಾಡ್ತೀನಿ, ಇವಾಗ ನಾನು ನಡ್ಕೊಂಡು ಹೋಗ್ಬಿಡ್ತೀನಿ ಅಲ್ವಾ. ನನ್ ಫಂಕ್ಷನ್ ಇರೋದು ಯಾವತ್ತು, ಅವತ್ತಿನ ದಿವಸ ನಾನು ರೀಚ್ ಆಗ್ಲಿಕ್ಕೆ ಆಗತ್ತೆ, ನಾನು ನಡ್ಕೊಂಡು ಹೋಗ್ಲಿಕ್ಕೆ ಹೋದ್ರೆ ಇಲ್ಲ ಅಲ್ವಾ. ಅದಕ್ಕೆ ಬುದ್ಧಿವಂತಿಕೆ ಪ್ರಯತ್ನ ಮಾಡ್ಬೇಕು ನಾವು. ಅದನ್ನ ನಾವಿಲ್ಲಿ ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೊಬೇಕಾಗಿರೋದು. ಸೊ ಈ ಉತ್ಸಾಹಕ್ಕೆ ಪ್ರಭುಪಾದರು ಡೆಫಿನೇಷನ್ ಅನ್ನ ಹೇಳ್ತಾ ಇದ್ದಾರೆ. ಉತ್ಸಾಹ, ನಿಜವಾದ ಉತ್ಸಾಹ ಅಂತಂದ್ರೆ ಏನು? ಬುದ್ಧಿವಂತಿಕೆಯ ಪ್ರಯತ್ನವನ್ನ ಪಡೆದು ನಿಜವಾದ ಉತ್ಸಾಹ. ಇದನ್ನ ಅರ್ಥ ಮಾಡ್ಕೋಬೇಕು. ಇವಾಗ ನಮ್ಮ ವಿದ್ಯಾರ್ಥಿಗಳೇ ಆಗ್ಲಿ ಅಲ್ವಾ, ನನಗೆ ತುಂಬಾ ಉತ್ಸಾಹ ಇದೆ, ಓದ್ಬೇಕು, ಜ್ಞಾನ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಆ ಎಕ್ಸಾಮ್ ಅಲ್ಲಿ ಏನೋ ಒಂದು ಕ್ವಶನ್ಸ್ ಅನ್ನ ಕೊಡ್ತಾರೆ, ಅದರ ಕುರಿತಾಗಿ ಓದ್ದಲೆ ಇನ್ನೇನೇನೋ ಓದಿದ್ರೆ ಖಂಡಿತ ಅವರು ಎಷ್ಟೇ ಪ್ರಯತ್ನ ಪಟ್ರು ಅವರು ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಅನ್ನ ಅವ್ರು ತೆಗಿಲಿಕ್ಕೆ ಆಗೋದಿಲ್ಲ ಅಲ್ವಾ. ಅಲ್ಲಿ ಏನ್ ಬರುತ್ತೆ ಸಿಲೆಬಸ್, ಅದರ ಕುರಿತಾಗಿ ಅವರು ಓದ್ಬೇಕು, ಅವಾಗಷ್ಟೇನೆ ಅವರಿಗೆ ಮಾರ್ಕ್ಸ್ ಅನ್ನ ಪಡಿಲಿಕ್ಕೆ ಸಾಧ್ಯ. ಅದೇ ತರನೇ ಎಂತಹ ಉತ್ಸಾಹ ಇರ್ಬೇಕು, ಬುದ್ಧಿವಂತಿಕೆಯ ಪ್ರಯತ್ನ ಮಾಡುವಂತಹ ಅಂದ್ರೆ ಬುದ್ಧಿವಂತಿಕೆ ಪ್ರಯತ್ನವನ್ನ ನಾವು ಮಾಡ್ಬೇಕು. ಅದನ್ನ ನಿಜವಾದ ಉತ್ಸಾಹ ಅಂತ ಹೇಳ್ಬಿಟ್ಟು ಕರೀತಾ ಇದಾರೆ. ಸೊ ಇದು ಕೃಷ್ಣ ಪ್ರಜ್ಞೆಯಿಂದ ಕೂಡಿರ್ಬೇಕು. ಇಂತಹ ಒಂದು ಪ್ರಯತ್ನ ಏನಿದೆ, ಬುದ್ಧಿವಂತಿಕೆಯ ಪ್ರಯತ್ನ ಕೃಷ್ಣ ಪ್ರಜ್ಞೆಯಿಂದ ಕೂಡಿರ್ಬೇಕು. ಸೊ ಕೃಷ್ಣ ಪ್ರಜ್ಞೆಯಿಂದ ಮಾಡಿದ ಬುದ್ಧಿವಂತಿಕೆಯ ಪ್ರಯತ್ನವನ್ನ ಉತ್ಸಾಹ ಎಂದು ಕರೆಯುತ್ತಾರೆ. ಇದನ್ನೆಲ್ಲರನ್ನು ಸಹ ಒಂದ್ 5-6 ಸತಿ ಓದ್ಕೊಂಡ್ಬಿಡಿ. ಸೊ ಕೃಷ್ಣ ಪ್ರಜ್ಞೆಯಿಂದ ಮಾಡಿದ ಬುದ್ಧಿವಂತಿಕೆಯ ಪ್ರಯತ್ನವನ್ನ ಉತ್ಸಾಹ ಎಂದು ಕರೆಯುತ್ತಾರೆ. ಸೊ ಪ್ರತಿಯೊಂದನ್ನು ಕೃಷ್ಣನ ಸೇವೆಗೆ ಹೇಗೆ ಸರಿಯಾಗಿ ಬಳಸಬೇಕೆಂಬುದನ್ನ ಭಕ್ತರು ಕಂಡುಕೊಳ್ಳುತ್ತಾರೆ. ನಿರ್ಬಂಧ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯಂ ಉಚ್ಯತೆ. ಭಕ್ತಿ ಸೇವಾ ಕಾರ್ಯವು ಸೋಮಾರಿತನದ ಧ್ಯಾನವಲ್ಲ.
ಮಾತಾಜಿ ಲಾಗೌಟ್ ಆಗಿದ್ದಾರೆ ಅನ್ಸುತ್ತೆ ಮಾತಾಜಿ. ನೆಟ್ವರ್ಕ್ ಹೋಯ್ತು ಅಂತ ಬರ್ತಾರೆ. ಕೃಷ್ಣ. ಹರೇ ಕೃಷ್ಣ, ಧ್ವನಿ ಕೇಳಿಸ್ತಾ ಇದೆಯಾ? ಹಾ ಮಾತಾಜಿ ಇವಾಗ ಕೇಳಿಸ್ತಾ ಇದೆ. ಮಾತಾಜಿ ಕೇಳಿಸ್ತಾ ಇದೆ. ಶೋಭಾ ಮಾತಾಜಿ ನನ್ನ ಹೋಸ್ಟ್ ಮಾಡಿ. ಅಯ್ಯೋ ಮಾತಾಜಿ ಕವಿತಾ ಪಿ ಮಾತಾಜಿ ಗೊತ್ತಾಯ್ತು, ಅದ್ ನಿಮ್ಮನ್ ಮಾಡಿದ್ರೆ. ಕವಿತಾ ಪಿ ಮಾತಾಜಿ, ಕವಿತಾ ಮಾತಾಜಿ ನನ್ನ ಹೋಸ್ಟ್ ಮಾಡಿ. ಮಾತಾಜಿ ಹೋಸ್ಟ್ ಮಾಡಿ. ಯಾವ ತರ ಮಾತಾಜಿ ಮಾಡ್ಬೇಕು? ಅದು ಇನ್ವೈಟ್ ಅಂತ ಕ್ಲಿಕ್ ಮಾಡ್ಬೇಕಾ? ಅವ್ರ ನೇಮ್ ಮೇಲೆ ಒತ್ತಿ ಮಾತಾಜಿ. ಮಾತಾಜಿ ನೇಮ್ ಪಾರ್ಟಿಸಿಪೆಂಟ್ ಅಲ್ಲಿ ಅದ್ರ ಮೇಲೆ ಒತ್ತಿ ಹೋಸ್ಟ್ ಅಂತ ಬರುತ್ತೆ ಮಾತಾಜಿ. ಕವಿತಾ ಮಾತಾಜಿ ನನ್ನ ಹೋಸ್ಟ್ ಮಾಡಿ. ಮಾತಾಜಿ ಬಂತ ಮಾತಾಜಿ? ಬಂತು ಮಾತಾಜಿ. ಹರೇ ಕೃಷ್ಣ. ಮಾತಾಜಿ. ನಮಸ್ತೆ ಭಟ್ರೆ, ಚೆನ್ನಾಗಿದ್ದೀರಾ ಭಟ್ರೆ? ಹಾ ಭಟ್ರೆ, ಏನಿಲ್ಲ ಭಟ್ರೆ, ಅದೇ ನಾಳೆ ಇದು ದೇವಿಗೂ ಮತ್ತೆ ಗಣೇಶಂಗ ಅಭಿಷೇಕ ಮಾಡ್ತೀರಾ ಭಟ್ರೆ. ಇದು ಹರ್ಷಿತಂದು ಬರ್ತಡೇ ನಿನ್ನೆ ಇತ್ತು. ಅದಕ್ಕೆ ಶುಕ್ರವಾರ ಆದ್ರೆ ಬರ್ಬೋದಂತ. ಹೌದು ಭಟ್ರೆ. ಮತ್ತೆ ನೀವು ಬಂದ್ಮೇಲೆ ಮಾಡಿ. ಅಟೆಂಡೆನ್ಸ್ ಲಿಂಕ್ ಹಾಕಿದೀನಿ, ಎಲ್ಲರೂ ಅಟೆಂಡೆನ್ಸ್ ಹಾಕ್ಬಿಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕ್ಷಮಿಸಿ, ಒಂದು ನೆಟ್ವರ್ಕ್ ಇಶ್ಯೂ ಆಯ್ತು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾನೇ ಮ್ಯೂಟ್ ಮಾಡಿದೆ ಮಾತಾಜಿ, ನೀವು ಫೋನ್ ಅಲ್ಲಿ ಮಾತಾಡ್ತಿದ್ರಲ್ಲ. ಮಾತಾಜಿ. ಹರೇ ಕೃಷ್ಣ. ವಿಡಿಯೋ ಆನ್ ಮಾಡಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ವಿಡಿಯೋ ಆನ್ ಆಗಿಲ್ಲ ಮಾತಾಜಿ. ಸೊ ಇದು ಗೊತ್ತಾಯ್ತಲ್ಲ ನಿಮ್ಗೆ, ಕೃಷ್ಣ ಪ್ರಜ್ಞೆಯಿಂದ ಮಾಡಿದ ಬುದ್ಧಿವಂತಿಕೆ ಪ್ರಯತ್ನ. ಸೊ ಇದು ತುಂಬಾ ಮುಖ್ಯ. ಸೊ ಇಂಟೆಲಿಜೆಂಟ್ ಎಂಡೋವೇರ್ ಅಂತ ಹೇಳ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಇಂಟೆಲಿಜೆಂಟ್ ಎಂಡೋವೇರ್, ನಾವು ಪ್ರಯತ್ನ ಪಡ್ತಾ ಇದೀವಿ, ಕಷ್ಟ ಪಡ್ತಾ ಇದೀವಿ, ಆದ್ರೆ ಅದು ಬುದ್ಧಿವಂತಿಕೆ ಇರಬೇಕು. ಮತ್ತೆ ಎಂತಹ ಬುದ್ಧಿವಂತಿಕೆ ಅಂದ್ರೆ ಕೃಷ್ಣ ಪ್ರಜ್ಞೆಯ ಬುದ್ಧಿವಂತಿಕೆ ಇರಬೇಕು. ಸೊ ಅದನ್ನ ಉತ್ಸಾಹ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇವಾಗ ಭಕ್ತರಿಗೆ ಮಾತ್ರನೇ ಗೊತ್ತು, ಎಲ್ಲವೂ ಸಹ ಕೃಷ್ಣನ ಶಕ್ತಿ, ಎಲ್ಲವನ್ನು ಸಹ ಕೃಷ್ಣನ ಸೇವೆಗೆ ಬಳಸ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಅದನ್ನ ನಿಜವಾದ ಉತ್ಸಾಹ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ 2 ತರದ ವೈರಾಗ್ಯ ಇದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದೀವಿ ಅಲ್ವಾ? ಫಲ್ಗು ವೈರಾಗ್ಯ ಮತ್ತೆ ಯುಕ್ತ ವೈರಾಗ್ಯ. ಸೊ ಈ ಬೇರೆ ತರ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ದಲಿರುವಂತಹ ಸನ್ಯಾಸಿಗಳು ಅವರೆಲ್ಲ ಅವ್ರು ಏನು ಯೋಚನೆ ಮಾಡ್ತಾರೆ, ಇವೆಲ್ಲವೂ ಸಹ ಭೌತಿಕ ವಸ್ತುಗಳನ್ನ ಕೃಷ್ಣನಿಗೆ ಉಪಯೋಗಿಸ್ಕೋಕೂಡುದು, ಇದನ್ನ ತೆಚ್ಚು ಮಾಡಬಾರ್ದು, ಇದನ್ನ ನೋಡ್ಲು ಕೂಡುದು ಅಂತ ಅವ್ರು ಯೋಚನೆ ಮಾಡ್ತಾರೆ ಅಲ್ವಾ? ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್,
ಮೊಬೈಲು ಮತ್ತೆ ಲ್ಯಾಪ್ಟಾಪ್ ಏನನ್ನೂ ಅವರು ಮುಟ್ಟದೇ ಇಲ್ಲ. ಆದ್ರೆ ಈ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಭುಪಾದ ನಮ್ಗೆ ಏನನ್ನ ಹೇಳ್ಕೊಟ್ಟಿದ್ದಾರೆ, ಎಲ್ಲವೂ ಸಹ ಕೃಷ್ಣನ ಶಕ್ತಿ, ಎಲ್ಲವನ್ನೂ ಸಹ ಕೃಷ್ಣನಿಗೆ ಬಳಸೋದೇ ಯುಕ್ತ ವೈರಾಗ್ಯ ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿಕೊಟ್ಟಿದ್ದಾರೆ ಅಲ್ವಾ. ಪ್ರಾಪಂಚಿಕತೆಯ ಬುದ್ಧಿಯ ಹರಿ ಸಂಬಂಧಿ ವಸ್ತುನಃ ಮುಮುಕ್ಷಿಭಿ ಪರಿತ್ಯಾಗೋ ವೈರಾಗ್ಯಂ ಫಲ್ಗು ಕಥ್ಯತೆ. ಮುಕ್ತಿಯನ್ನು ಸಾಧಿಸಲು ಕಾತರರಾಗಿರುವ ವ್ಯಕ್ತಿಗಳು ದೇವೋತ್ತಮ ಪರಮ ಪುರುಷನಿಗೆ ಸಂಬಂಧಿಸಿದ ವಿಷಯಗಳನ್ನು ಐಹಿಕವೆಂದು ಭಾವಿಸಿ ತ್ಯಜಿಸಿದರೆ ಅವರ ತ್ಯಾಗವನ್ನ ಅಪೂರ್ಣ ಎಂದು ಹೇಳಲಾಗುತ್ತದೆ. ಅನಾಸಕ್ತಸ್ಯ ವಿಷಯಾನ್ ಯಥಾರ್ಹಂ ಉಪಯುಂಜತಃ ನಿರ್ಬಂಧ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯಂ ಉಚ್ಯತೆ. ಒಬ್ಬನು ಯಾವುದಕ್ಕೂ ಅನುರಕ್ತನಾಗಿಲ್ಲದೆ ಅಲ್ವಾ, ನಮ್ಗೆ ಅದನ್ನ ಸ್ವಂತಕ್ಕೆ ಉಪಯೋಗಿಸ್ಕೋಬೇಕು ಅಂತ ನಮ್ಗೆ ಆಸೆ ಇಲ್ಲ, ಆದರೆ ಅದೇ ಸಮಯದಲ್ಲಿ ಕೃಷ್ಣನಿಗೆ ಸಂಬಂಧಿಸಿದಂತೆ ಎಲ್ಲವನ್ನು ಸ್ವೀಕರಿಸಿದಾಗ ಒಬ್ಬನು ಸರಿಯಾದ ವೈರಾಗ್ಯದಲ್ಲಿ ನೆಲೆಗೊಂಡಿದ್ದಾನೆ ಅಲ್ವಾ. ಇದನ್ನ ಯುಕ್ತ ವೈರಾಗ್ಯ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಅದಕ್ಕೋಸ್ಕರ ಪ್ರಭುಪಾದರು ಇಲ್ಲಿ ಇವಾಗ ನೆಕ್ಸ್ಟ್ ಅವರು ಹೇಳ್ತಾ ಇದ್ದಾರೆ, ಮತ್ತೆ ತಾಳ್ಮೆ ಬಗ್ಗೆನೂ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಇವಾಗ ಈ ಎಲ್ಲಾ ಕಾರ್ಯ ಚಟುವಟಿಕೆಗಳನ್ನ ನಾವ್ ಹೇಗೆ ಮಾಡ್ಬೇಕಂತಂದ್ರೆ ತಾಳ್ಮೆಯಿಂದ ಮಾಡ್ಬೇಕು ಅಲ್ವಾ. ಸೊ ನಮ್ಗೆ ಸಮಯ ಬೇಕಾಗುತ್ತೆ ಎಲ್ಲದಕ್ಕೂ ಸಹ. ಇವಾಗ ವಿದ್ಯಾರ್ಥಿಗೂ ಅಷ್ಟೇ, ಇವಾಗ ನಮ್ಗೆ ಆಗ್ಲಿ ಇವಾಗ ಒಂದ್ ಪೇಜ್ ಓದ್ಬೇಕಂದ್ರೆ ಸಮಯ ಬೇಕಾಗುತ್ತೆ, ವಿದ್ಯಾರ್ಥಿಗೂ ಅಷ್ಟೇ ಇವಾಗ ಒಂದ್ ಪೇಜ್ ಓದ್ಬೇಕು ಅಥವಾ ಒಂದ್ ಬುಕ್ ಓದ್ಬೇಕಂದ್ರೆ ಸಮಯ ಬೇಕಾಗುತ್ತೆ. ಅಂದ್ರೆ ತಾಳ್ಮೆಯಿಂದ ನಾವು ಈ ಎಲ್ಲಾ ಚಟುವಟಿಕೆಗಳನ್ನ ಉತ್ಸಾಹದಿಂದ ಮಾಡ್ಬೇಕು, ಉತ್ಸಾಹನೂ ಇರ್ಬೇಕು, ತಾಳ್ಮೆನೂ ಸಹ ಇರ್ಬೇಕು ಅಂತ ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ ಪ್ರಭುಪಾದರು. ಇವಾಗ ಅವರ ಈ ಒಂದು ಇಸ್ಕಾನ್ ಸಂಸ್ಥೆ ಹೇಗೆ ಶುರುವಾಯ್ತು ಅಂತ ಬಿಟ್ಟು ಹೇಳ್ತಾ ಇದಾರೆ. ಅವಾಗ ಅವರು ಏಕಾಂಗಿ ಆಗಿದ್ರು ಅಲ್ವಾ, ಅವ್ರು ಒಬ್ರನೇ ಅವರು ಅಮೆರಿಕಾಗೆ ಹೋಗಿದ್ದು, ಅವ್ರಿಗೆ ಜನಬಲ ಧನಬಲ ಏನೂ ಇರ್ಲಿಲ್ಲ, ಏಕಾಂಗಿಯಾಗಿ ಹೋಗಿದ್ರು. ಆದ್ರೂ ಸಹ ಅವರು ಏನು ಆ ಉತ್ಸಾಹವನ್ನ ಅವ್ರು ಯಾವತ್ತೂ ಸಹ ಬಿಡ್ಲೇ ಇಲ್ಲ, ಮತ್ತೆ ಅವ್ರ ತಾಳ್ಮೆನೂ ಸಹ ಅವ್ರು ಕಳ್ಕೊಳ್ಳೇ ಇಲ್ಲ ಅಲ್ವಾ. ಮೊದ್ಲು ಏನೂ ಪ್ರತಿಕ್ರಿಯೆ ಸಿಗ್ಲಿಲ್ಲ ಅವ್ರಿಗೆ ಜನಗಳಿಂದ, ಆದ್ರೆ ಆಮೇಲೆ ಈಗ ಆ ಇಸ್ಕಾನ್ ಸಂಸ್ಥೆ ಎಂತಹ ಒಂದು ಸ್ಥಾನಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ನಾವ್ ಇವಾಗ ನಾವೇ ನೋಡ್ತಾ ಇದೀವಿ ಅಲ್ವಾ. ಅದನ್ನ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದಾರೆ. ಆದ್ರೆ ನಾನು ಇವಾಗ ಭಕ್ತಿ ಚಟುವಟಿಕೆಗಳನ್ನ ತಾಳ್ಮೆಯಿಂದ ನಾನು ಮುಂದುವರಿಸಿಕೊಂಡು ಬಂದದ್ರಿಂದ ಜನರು ಇವಾಗ ಕ್ರಮೇಣ ಈ ಒಂದು ಇಸ್ಕಾನ್ ಸಂಸ್ಥೆಯ ಕಡೆ ಈಗ ಅವರು ತಮ್ಮ ಮನಸ್ಸನ್ನ ಅವರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಆಂದೋಲನದ ಮಹತ್ವವನ್ನು ಅರಿಯಲಾರಂಭಿಸಿದರು. ಇವಾಗ ಜನಗಳು ಇವಾಗ ಕ್ರಮೇಣ ಅವರು ತಾಳ್ಮೆಯಿಂದ ಪ್ರಭುಪಾದರು ಅವರ 65 ವರ್ಷದ ವಯಸ್ಸಿನ ತನಕ ಅವರು ಕಾದಿದ್ದಕ್ಕೆ ಜನಗಳು ಇವಾಗ ಅದರ ಮಹತ್ವವನ್ನ ಅರಿಯಲಿಕ್ಕೆ ಆರಂಭಿಸಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ ಅವರು ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ಇವಾಗ ಮತ್ತೆ ಪ್ರಭುಪಾದರು ಆ ಭಕ್ತಿ ಸೇವೆ ಅನ್ನೋ ಒಂದು ಪದವನ್ನೇ ಅವರು ಪ್ರತಿ ಸತಿ ಉಪಯೋಗಿಸ್ತಾ ಇದ್ದಾರೆ. ಈ ಭಕ್ತಿ ಸೇವೆ ಮಾಡೋದ್ರಲ್ಲಿ ನಾವು ತಾಳ್ಮೆ ಗೆಡಬಾರದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ನಮ್ಗೆ ಮತ್ತೆ ಧೈರ್ಯದ ಬಗ್ಗೆ ನಮ್ಗೆ ಇಲ್ಲಿ ವಿವರಿಸ್ತಾ ಇದ್ದಾರೆ. ಸೊ ಇವಾಗ ಧೈರ್ಯದ ಬಗ್ಗೆ ನಾವು ನೋಡೋಣಂತೆ ಏನನ್ನ ಹೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಹರೇ ಕೃಷ್ಣ, ಯಾರಾದ್ರೂ ಓದಿ, ಇಲ್ಲಿಂದ ಓದಿ ಮಾತಾಜಿ. ಆಚಾರ್ಯರಿಂದ ಉಪದೇಶಗಳನ್ನು ಪಡೆದು. ಹರೇ ಕೃಷ್ಣ ಮಾತಾಜಿ. ಆಚಾರ್ಯರಿಂದ ಉಪದೇಶವನ್ನು ಪಡೆದ ಗುರುಗಳು ತಮ್ಮ ಕೃಷ್ಣ ಮತ್ತು ಕೃಷ್ಣನ ಕೃಪೆಯನ್ನು ಆಶ್ರಯಿಸಿ ಅವುಗಳನ್ನು ತಾಳ್ಮೆಯಿಂದ ಅನುಷ್ಠಾನಕ್ಕೆ ತರಬೇಕು. ಕೃಷ್ಣ ಪ್ರಜ್ಞೆ ಚಟುವಟಿಕೆಯನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಬೇಕಾದರೆ ತಾಳ್ಮೆ ಮತ್ತು ಆತ್ಮವಿಶ್ವಾಸ ಎರಡೂ ಬೇಕು. ನವ ವಿವಾಹಿತೆಯು ತನ್ನ ಗಂಡನಿಂದ ಸಂತಾನವನ್ನು ನಿರೀಕ್ಷಿಸುವುದೇನೋ ಸಹಜ, ಆದರೆ ಆಕೆಗೆ ಮದುವೆಯಾದೊಡನೆ ಸಂತಾನವನ್ನು ನಿರೀಕ್ಷಿಸಲಾಗದು. ಮದುವೆಯಾದ ಮೇಲೆ ಮಕ್ಕಳನ್ನು ಪಡೆಯಲು ಆಕೆ ಪ್ರಯತ್ನ ಪಡಬಹುದು ನಿಜ, ಆದರೆ ತನಗೆ ಮಗು ಆಗುತ್ತದೆ, ಕಾಲಕ್ರಮದಲ್ಲಿ ಹುಟ್ಟುತ್ತದೆ ಎಂಬ ಭರವಸೆ ಇಟ್ಟುಕೊಂಡು ಅವಳು ಗಂಡನಿಗೆ ಶರಣಾಗಬೇಕು. ಅದೇ ರೀತಿ ಭಕ್ತಿ ಸೇವೆಯಲ್ಲಿ ಶರಣಾಗತಿ ಎಂದರೆ ಒಬ್ಬನು ಆತ್ಮವಿಶ್ವಾಸ ಉಳ್ಳವನಾಗಿರಬೇಕು ಎಂದರ್ಥ. ಭಕ್ತನು ಅವಶ್ಯ ರಕ್ಷಬೇ ಕೃಷ್ಣನು ಖಂಡಿತವಾಗಿ ನನ್ನನ್ನು ಕಾಪಾಡಿ ಭಕ್ತಿ ಸೇವೆ ಮಾಡಲು ನಿಶ್ಚಯವಾಗಿ ಸಹಾಯ ಮಾಡುತ್ತಾನೆ ಎಂದು ಭಾವಿಸುತ್ತಾನೆ. ಇದಕ್ಕೆ ಆತ್ಮವಿಶ್ವಾಸ ಎಂದು ಕರೆಯುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಅಲ್ವಾ. ನಮ್ಗೆ ಇದಕ್ಕಿಂತ ಮುಂಚೆ ನಮ್ಗೆ ಪ್ರಭುಪಾದರು ಏನನ್ನ ಹೇಳಿದ್ರು, ಉತ್ಸಾಹದ ಬಗ್ಗೆ ಹೇಳಿದ್ರು, ಮತ್ತೆ ಧೈರ್ಯ ಬಗ್ಗೆ ಹೇಳಿದ್ರು. ಧೈರ್ಯ ಅಂದ್ರೆ ಏನು? ತಾಳ್ಮೆ ಅಲ್ವಾ. ಯಾವುದೇ ಒಂದು ಇವಾಗ ನಮ್ಗೆ ಈ ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಗೆ ಏನೆಲ್ಲ ಹೇಳಿದ್ದಾರೆ ಅದೆಲ್ಲವನ್ನು ಸಹ ನಾವು ಉತ್ಸಾಹದಿಂದ ಮತ್ತೆ ತಾಳ್ಮೆಯಿಂದ ನಾವು ಮಾಡ್ಬೇಕು ಅಂತ ಹೇಳಿದ್ರು. ಮತ್ತೆ ಪ್ರಭುಪಾದರು ಅವರ ಒಂದು ಎಕ್ಸಾಂಪಲ್ ಅನ್ನ ಕೊಟ್ರು. ಅವ್ರು ಇವಾಗ ಕೃಷ್ಣ ಪ್ರಜ್ಞಾ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದಾಗ ಅಲ್ಲಿ ಅವ್ರಿಗೆ ಯಾರು ಸಹಾಯನೂ ಅವ್ರಿಗೆ ಸಿಗ್ಲಿಲ್ಲ ಅಲ್ವಾ. ಆದ್ರೂ ಸಹ ಅವರು ತಾಳ್ಮೆ ವಹಿಸ್ಕೊಂಡು ಅವರು ಮುಂದುವರಿಸ್ಕೊಂಡು ಹೋಗಿದ್ದಕ್ಕೆ ಈಗ ಎಲ್ಲರೂ ಸಹ ಅದರ ಬಗ್ಗೆ ಇವಾಗ ಆಸಕ್ತಿಯನ್ನ ಅವರು ತೋರಿಸ್ಲಿಕ್ಕೆ ಆರಂಭಿಸಿದ್ದಾರೆ ಅಂತ ಹೇಳಿದ್ರು ಅಲ್ವಾ. ಈಗ ಮತ್ತೆ ಮೂರನೇದು ಹೇಳ್ತಾ ಇದ್ದಾರೆ. ಮೂರನೇದು ಏನ್ ಹೇಳ್ತಾ ಇದ್ದಾರೆ? ನಿಶ್ಚಯಾತ್, ಅದೇ ಹೇಳ್ತಾ ಇದ್ದಾರೆ ಅಲ್ವಾ. ಉತ್ಸಾಹಾತ್ ನಿಶ್ಚಯಾತ್. ಇವಾಗ ನಿಶ್ಚಯಾತ್ನ ಇವಾಗ ಎರಡನೇದನ್ನ ಮೂರನೇ ವಿಷಯವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ನಿಶ್ಚಯಾತ್ ಅಂದ್ರೆ ಆತ್ಮವಿಶ್ವಾಸ ಇರಬೇಕು ಅಂತ ಅಲ್ವಾ. ಇವಾಗ ನಮ್ಗೆ ಈ ಮಾರ್ಗದ ಬಗ್ಗೆ ಏನೂ ಗೊತ್ತಿಲ್ಲ ಅಲ್ವಾ, ಆದ್ರೂ ಸಹ ನಾವಿವಾಗ ಆತ್ಮವಿಶ್ವಾಸದಿಂದ ನಾವಿಲ್ಲಿ ಮುಂದುವರಿಬೇಕು. ಅಂದ್ರೆ ಅವಶ್ಯ ರಕ್ಷಬೇ ಕೃಷ್ಣ. ನಾನು ಕೃಷ್ಣನನ್ನ ನಾನು ನಂಬಿದ್ದೀನಿ. ಕೃಷ್ಣ ನನಗೆ ಎಂತಹದೇ ಸಮಯದಲ್ಲಿ ನನಗೆ ಅವರಿಗೆ ಕೈ ಬಿಡೋದಿಲ್ಲ. ಅವ್ರು ನನಗೆ ಏನೇ ಮಾಡಿದ್ರು ಅದು ನನ್ನ ಒಳ್ಳೇದಿಕ್ಕೇನೆ
ನನ್ನ ಆತ್ಮೋದ್ಧಾರಕ್ಕೆ ಅಂತ ನಾವು ತಿಳ್ಕೊಬೇಕು ಅಲ್ವಾ. ನಮ್ಗೆ ಇವಾಗ ಭೌತಿಕ ಪ್ರಪಂಚದಲ್ಲಿ ನಾವು ಈ ಭಕ್ತಿ ಮಾರ್ಗಕ್ಕೆ ಬಂದ್ಮೇಲೆ ಎಲ್ಲವೂ ಸಹ ಏನು ಹೂವಿನ ಒಂದು ದಾರಿ ತರ ಇಲ್ಲ ಅಲ್ವಾ. ನಾವ್ ಎಷ್ಟೊಂದು ಕಷ್ಟಗಳನ್ನ ನಾವ್ ಇವಾಗ ಅನುಭವಿಸ್ತಾ ಇದೀವಿ. ಆದ್ರೆ ಇವಾಗ ನಮ್ಮ ಮನಸ್ಥಿತಿ ಯಾವ ತರ ಇರ್ಬೇಕು, ಆತ್ಮವಿಶ್ವಾಸ ಇರ್ಬೇಕು. ಕೃಷ್ಣ ನನಗೆ ಈ ಕಷ್ಟ ಕೊಟ್ರು ಸಹ ಇದು ನನ್ನ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಕೊಂಡು ಹೋಗ್ಲಿಕ್ಕೇನೆ ಇದು ಒಂದು ಕೃಷ್ಣ ನನಗೆ ಕೊಡ್ತಾ ಇರೋಂತಹ ಒಂದು ಪರೀಕ್ಷೆ ಅಥವಾ ಒಂದು ಸಹಾಯ. ಕೃಷ್ಣ ನನಗೆ ರಕ್ಷಣೆಯನ್ನ ಮಾಡ್ತಾ ಇದ್ದಾನೆ ಅನ್ನೋ ಒಂದು ವಿಶ್ವಾಸ ನಮ್ಗೆ ಇರ್ಬೇಕು ಅಲ್ವಾ. ಅದಕ್ಕೆ ಮತ್ತೆ ನಮ್ಗೆ ಗುರುಗಳು ಏನ್ ಹೇಳಿದ್ದಾರೆ ಆ ಎಲ್ಲಾ ತತ್ವಗಳನ್ನ ಚಟುವಟಿಕೆಗಳನ್ನ ನಾವು ಇವಾಗ ಏನ್ ಮಾಡ್ತಾ ಇದೀವೋ ಅದನ್ನೆಲ್ಲ ನಾವು ಮುಂದುವರಿಸ್ಕೊಂಡು ಹೋದ್ರೆ ನಾವು ಆ ಒಂದು ಗುರಿಯನ್ನ ತಲುಪ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸ ನಮ್ಗಿರ್ಬೇಕು. ಅದಕ್ಕೆ ಇಲ್ಲಿ ಪ್ರಭುಪಾದರು ಏನೋ ಒಂದು ಸಾಮ್ಯತೆಯನ್ನ ಕೊಡ್ತಾ ಇದ್ದಾರೆ, ಸಾದೃಶ್ಯವನ್ನ ಕೊಡ್ತಾ ಇದ್ದಾರೆ. ಒಬ್ಬ ಅಂದ್ರೆ ಈಗ ತಾನೇ ಮದುವೆ ಆಗಿರುವಂತಹ ಒಂದು ಹೆಣ್ಣು ಮಗಳ ಒಂದು ಸಾದೃಶ್ಯವನ್ನ ಕೊಡ್ತಾ ಇದ್ದಾಳೆ. ಅವಳಿಗೇನು ಮಗು ಹುಟ್ಬೇಕು ಅಂದ್ರೆ ಮಗುವನ್ನ ಅಂದ್ರೆ ತಾಯಿ ಆಗ್ಬೇಕು ಅಂತ ಒಂದು ಆಸೆ ಇರುತ್ತೆ ಅಲ್ವಾ. ತಾಯಿ ಆಗ್ಬೇಕು ಅಂತ ಆಸೆ ಇದೆ, ಉತ್ಸಾಹ ಇದೆ, ಅದಕ್ಕೆ ಏನ್ ಬೇಕೋ ಅದೆಲ್ಲಾ ಮಾಡ್ತಾ ಇದ್ದಾಳೆ, ಪ್ರಯತ್ನ ಪಡ್ತಾ ಇದ್ದಾಳೆ. ಆದ್ರೆ ಅವಳು ಇವಾಗ ಗರ್ಭಿಣಿನೂ ಕೂಡ ಆಗಿದ್ದಾಳೆ. ಗರ್ಭಿಣಿ ಆಗಿದ ತಕ್ಷಣ ಮಗು ಬರೋದಿಲ್ಲ ಅಲ್ವಾ. ಅವಳು 9 ತಿಂಗಳು ಅವಳು ತಾಳ್ಮೆಯಿಂದ ಕಾಯಲೇಬೇಕು. ಮತ್ತೆ ಅವಳಿಗೆ ಒಂದು ವಿಶ್ವಾಸನೂ ಇರ್ಬೇಕು. ಇಲ್ಲ ನನಗೆ ಆ ಒಂದು ಮಗು ಅದೇನು ಅವಳು ಮನ್ಸಲ್ಲಿ ಇರುತ್ತೆ, ಒಂದು ಆರೋಗ್ಯವಂತ ಮಗು ನನಗೆ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಮಗು ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಆ ಒಂದು ವಿಶ್ವಾಸ, ಆತ್ಮವಿಶ್ವಾಸ ಅವಳಲ್ಲಿ ಇರ್ಬೇಕು. ಅದಕ್ಕೋಸ್ಕರ ಅವಳು ಏನ್ ಮಾಡ್ಬೇಕು, ಗಂಡನಿಗೆ ಅವಳು ಶರಣಾಗ್ಬೇಕು ಅಲ್ವಾ. ಅದೇ ತರನೇ ಇವಾಗ ನಾವುನು ಸಹ ಗುರುಗಳಿಗೆ ಶರಣಾಗಿ ನಾವು ಅಥವಾ ಭಗವಂತನಿಗೆ ಶರಣಾಗಿ ನಾವು ಆ ಒಂದು ನಿಯಂತ್ರಕ ತತ್ವಗಳನ್ನ ನಾವು ಫಾಲೋ ಮಾಡ್ಬೇಕಾಗತ್ತೆ ನಮ್ಮ ಜೀವನದಲ್ಲಿ. ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಆತ್ಮವಿಶ್ವಾಸದ ಬಗ್ಗೆ ನಮ್ಗೆ ಪ್ರಭುಪಾದರು ತಿಳಿಸಿಕೊಡ್ತಾ ಇರೋದು. ಸೊ ಇವಾಗ 3 ನಾವು ತಿಳ್ಕೊಂಡ್ವಿ. ಈಗ 4ನೇದು ತತ್ತತ್ ಕರ್ಮ ಪ್ರವರ್ತನ. ಮತ್ತೆ ಏನನ್ನ ಮಾಡ್ಬೇಕು, ನನಗೆ ಇಷ್ಟ ಬಂದಿದ್ ನಾನು ಉತ್ಸಾಹದಿಂದ ಮಾಡ್ಬೇಕಾ ಅಲ್ವಾ. ನನ್ಗೆ 6 ಗಂಟೆಗೆ ಎದ್ದೊಳೋದು ಇಷ್ಟ ಅಲ್ವಾ. ನಾನು 6 ಗಂಟೆಗೆ ಎದ್ಬಿಟ್ಟು ನಾನು ಉತ್ಸಾಹದಿಂದನೇ ನಾನು ಎಲ್ಲಾ ಕೆಲಸ ಮಾಡ್ತೀನಿ ಅಂತಂದ್ರೆ ಅದ್ ಸರಿನಾ? ಇಲ್ಲ. ತತ್ತತ್ ಕರ್ಮ ಪ್ರವರ್ತನಾತ್. ನಮ್ಗೆ ಏನನ್ನ ಹೇಳಿದ್ದಾರೆ ನಿಯಂತ್ರಕ ತತ್ವಗಳನ್ನ ನಮ್ಮ ಗುರುಗಳು ಏನನ್ನ ಫಾಲೋ ಮಾಡ್ಬೇಕು ಅಂತ ಹೇಳಿದಾರೋ ಅದನ್ನೇ ನಾನು ಮಾಡ್ಬೇಕು ಅಲ್ವಾ. ಅದನ್ನ ನನಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ಹರೇ ಕೃಷ್ಣ. ಇದನ್ನ ಯಾರಾದ್ರೂ ಓದಿ ತತ್ತತ್ ಕರ್ಮ ಪ್ರವರ್ತನಾತ್ ಬಗ್ಗೆ. ಹರೇ ಕೃಷ್ಣ ಮಾತಾಜಿ. ತತ್ತತ್ ಕರ್ಮ ಪ್ರವರ್ತನಾತ್ ವೈದಿ ಭಕ್ತಿಯ ನಿಯಂತ್ರಕ ತತ್ವಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಹೇಳುತ್ತಾರೆ. ಅಲ್ಲಿಂದ ಅಲ್ವಾ ಮಾತಾಜಿ? ಇಲ್ಲಿಂದ ಓದಿ ಮಾತಾಜಿ. ಈಗಾಗಲೇ ಹೇಳಿರುವಂತೆ ಮಾನವನು ಸೋಮಾರಿಯಾಗಿರಬಾರದು. ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ತುಂಬಾ ಉತ್ಸುಕನಾಗಿರಬೇಕು. ತತ್ತತ್ ಕರ್ಮ ಪ್ರವರ್ತನ. ನಿಯಂತ್ರಕ ತತ್ವಗಳನ್ನು ಪಾಲಿಸದೇ ಇದ್ದರೆ ಭಕ್ತಿ ಸೇವೆ ಹಾಳಾಗುವುದು. ಈ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ 4 ಮೂಲಭೂತವಾದ ನಿಯಂತ್ರಕ ತತ್ವಗಳಿವೆ. ಅವೆಂದರೆ ಆದರ, ಮಾಂಸಭಕ್ಷಣ, ಜೂಜು ಮತ್ತು ಮದ್ಯಪಾನಗಳನ್ನು ವರ್ಜಿಸುವುದು. ಈ ತತ್ವಗಳನ್ನು ಪಾಲಿಸುವಲ್ಲಿ ಭಕ್ತನು ತುಂಬಾ ಉತ್ಸುಕನಾಗಿರಬೇಕು. ಇವುಗಳಲ್ಲಿ ಯಾವುದಾದರೊಂದನ್ನು ಅನುಸರಿಸುವಲ್ಲಿ ಅಸಡ್ಡೆ ಹೊತ್ತೋರಿದರೆ ಅವನ ಪ್ರಗತಿ ಖಂಡಿತವಾಗಿ ಕುಂಠಿತವಾಗುತ್ತದೆ. ಆದ್ದರಿಂದ ಶ್ರೀಲ ರೂಪ ಗೋಸ್ವಾಮಿಯವರು ತತ್ತತ್ ಕರ್ಮ ಪ್ರವರ್ತನಾತ್ ವೈದಿ ಭಕ್ತಿಯ ನಿಯಂತ್ರಕ ತತ್ವಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಹೇಳುತ್ತಾರೆ. ಈ 4 ನಿಷೇಧಗಳ ಯಮಗಳ ಜೊತೆಗೆ ಪ್ರತಿನಿತ್ಯ ಜಪಮಾಲೆಯಲ್ಲಿ 16 ಸುತ್ತು ಜಪ ಮಾಡುವ ವಿಧಿಯು ನಿಯಮ ಇದೆ. ಈ ವಿಧಿಗಳನ್ನು ನಿಷ್ಠೆಯಿಂದ ಉತ್ಸಾಹದಿಂದ ಅನುಸರಿಸಬೇಕು. ಇದನ್ನು ತತ್ತತ್ ಕರ್ಮ ಪ್ರವರ್ತನ ಎಂದು ಕರೆಯುತ್ತಾರೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಅಲ್ವಾ ನೋಡಿ ನಮ್ಗೆ ಏನನ್ನ ಹೇಳ್ತಾ ಇದಾರೆ ತತ್ತತ್ ಕರ್ಮ ಪ್ರವರ್ತನ ಅಂತಂದ್ರೆ ನಮ್ಗೆ ಇಲ್ಲಿ ಏನು ಪ್ರಭುಪಾದ್ರೆ ಹೇಳಿದ್ದಾರೆ, ಆ 4 ನಿಯಂತ್ರಕ ತತ್ವಗಳನ್ನ ನಾವು ಆಚರಣೆ ಮಾಡ್ಬೇಕು. ಮತ್ತೆ ಅದ್ರ ಜೊತೆ ABCD ಆಫ್ ಕೃಷ್ಣ ಕಾನ್ಶಿಯಸ್ನೆಸ್ ಅದನ್ನು ಸಹ ನಾವು ಫಾಲೋ ಮಾಡ್ಬೇಕಾಗತ್ತೆ ಅಲ್ವಾ. ಅದಕ್ಕೆ ಇಲ್ಲಿ ಯಮ ಮತ್ತೆ ನಿಯಮ ಅಂತ ಹೇಳ್ತಾ ಇದಾರೆ. ಯಮ ಅಂತಂದ್ರೆ ಏನನ್ನ ಮಾಡಬಾರ್ದು ಅಂತ, ನಿಯಮ ಅಂದ್ರೆ ಏನನ್ನ ಮಾಡ್ಬೇಕು ಅಂತ. ಇಲ್ಲಿ ಏನನ್ನ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಈ 4 ನಿಯಂತ್ರಕ ತತ್ವಗಳೇನಿದೆ ಅದನ್ನ ನಾವು ಮಾಡ್ಬಾರ್ದು. ಅಂದ್ರೆ ಇವಾಗ ಆದರ, ಮಾಂಸಭಕ್ಷಣ, ಜೂಜು ಮತ್ತೆ ಮದ್ಯಪಾನ ಈ 4 ಮಾಡ್ಕೊಡ್ದು. ಇದ್ರಲ್ಲಿ ನಾನು 3 ಮಾಡಲ್ಲ, 1 ಮಾಡ್ತೀನಿ ಅಂದ್ರೆ ಇಲ್ಲ, ಅವಾಗ್ಲೂ ಸಹ ನಮ್ಮ ಈ ಭಕ್ತಿ ಮಾರ್ಗದಲ್ಲಿ ನಾವು ಹೋಗೋದು ಕುಂಠಿತ ಆಗತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಪ್ರಗತಿ ಕುಂಠಿತ ಆಗತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಅದ್ರ ಜೊತೆ ನಿಯಮ ಏನು, ಅದ್ರಲ್ಲಿ ನಮ್ಗೆ ABCD ಆಫ್ ಕೃಷ್ಣ ಕಾನ್ಶಿಯಸ್ನೆಸ್ 16 ಸುತ್ತು ಜಪ ಮಾಡ್ಬೇಕು, ಅದು ನಿಯಮ ಇದೆ. ಇದನ್ನು ಸಹ ನಾವು ಮಾಡ್ಬೇಕು. ಈ ಎಲ್ಲಾ ವಿಧಿಗಳನ್ನ ನಾವು ಯಾವ ತರ ಮಾಡ್ಬೇಕು, ಉತ್ಸಾಹದಿಂದ ತಾಳ್ಮೆಯಿಂದ ನಾವು ಮಾಡ್ಬೇಕು. ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ನಾವ್ ಇವಾಗ ಜರ್ನಿ ಹೋಗ್ಬೇಕಂತಂದ್ರೆ ಆ ಒಂದು ಗುರಿಯನ್ನ ಮುಟ್ಬೇಕಂತಂದ್ರೆ ಏನೆಲ್ಲ ನಾವು ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ವಿ. ಉತ್ಸಾಹ ಇರ್ಬೇಕು, ಮತ್ತೆ ನಮ್ಗೆ ಭರವಸೆ ಇರ್ಬೇಕು. ಈ ಮಾರ್ಗದಲ್ಲಿ ಹೋದ್ರೆ ನಾನು ಆ ಒಂದು ಜಾಗಕ್ಕೆ ಹೋಗೇ ಹೋಗ್ತೀನಿ ಅಂತ. ಮತ್ತೆ ತಾಳ್ಮೆ ಇರ್ಬೇಕು ಅಲ್ವಾ. ನಾನು ಅನ್ಕೊಂಡಿದ ತಕ್ಷಣ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ನನ್ನ ಮನಸ್ಸು ಅದು ತುಂಬಾ ಫಾಸ್ಟ್ ಇರುತ್ತೆ. ಅದೇ ತರ ನಮ್ಮ ದೇಹ ಫಾಸ್ಟ್ ಇರೋದಿಲ್ಲ ಅಲ್ವಾ. ಆ ತಾಳ್ಮೆ ಅನ್ನೋದು ಇರ್ಬೇಕು. ಮತ್ತೆ ಹೋಗ್ಬೇಕು ಅಂತಂದ್ರೆ ಏನೆಲ್ಲ ನಾವು ಒಂದು
ನಿಯಮಗಳಿದೆ ಅಲ್ವಾ, ಇದೇ ದಾರಿಯಲ್ಲಿ ಹೀಗೇನೆ ಪೆಟ್ರೋಲ್ ಹಾಕಿಸ್ಕೊಂಡು ಈ ತರನೇ ಹೋಗ್ಬೇಕು, ಇಷ್ಟೇ ಸ್ಪೀಡ್ ಅಲ್ಲಿ ಅಂತ ನಿಯಮಗಳಿದೆ. ಅದನ್ನೆಲ್ಲ ನಾವು ಫಾಲೋ ಮಾಡ್ಕೊಂಡು ನಾವು ಹೋದ್ರೆ ಅಷ್ಟೇ ನಾವು ಗುರಿನ ನಾವು ತಲುಪ್ತೀವಿ ಅಲ್ವಾ. ಅದೇ ತರನೇ ಇಲ್ಲಿ ನಮ್ಗೆ ಹೇಳ್ತಾರೆ ತತ್ತತ್ ಕರ್ಮ ಪ್ರವರ್ತನಾತ್. ಸೊ ನಮ್ಗೆ ಏನೆಲ್ಲ ಹೇಳಿದ್ದಾರೆ ನಮ್ಮ ಗುರುಗಳು, ನಮ್ಮ ಸಾಧು ಶಾಸ್ತ್ರ ಏನೆಲ್ಲ ಹೇಳಿದೆ ಅದನ್ನ ನಾವು ಫಾಲೋ ಮಾಡ್ಬೇಕಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮತ್ತೆ ನಮ್ಗೆ ಇಲ್ಲಿ ಅಸತ್ ಸಂಘ ತ್ಯಾಗದ ಬಗ್ಗೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಇದಕ್ಕಿಂತ ಮುಂಚೆ ನಮ್ಗೆ ಹೇಳಿದ್ರು ಅಲ್ವಾ, ಅಂದ್ರೆ 6 ಚಟುವಟಿಕೆಗಳು ಯಾವ್ದು ನಮ್ಗೆ ಭಕ್ತಿ ಮಾಡ್ಲಿಕ್ಕೆ ಅನಾನುಕೂಲಕರ ಅಂತ ಹೇಳಿದಾಗ್ಲೂ ಸಹ ನಮ್ಗೆ ಸಂಘ ತ್ಯಾಗೋ, ಅಸತ್ ಸಂಘವನ್ನ ಅಲ್ಲೂ ಸಹ ಬಿಡ್ಬೇಕು ಅಂತ ಹೇಳಿದ್ರು. ಮತ್ತೆ ನಮ್ಗೆ ಇಲ್ಲೂ ಸಹ ಇಲ್ಲಿ ಹೇಳ್ತಾ ಇದಾರೆ ನಮ್ಗೆ ಅಸತ್ ಸಂಘ ತ್ಯಾಗ ಮಾಡ್ಲಿಲ್ಲ ಅಂತಂದ್ರೆ ನಾವು ಭಕ್ತಿ ಮಾರ್ಗದಲ್ಲಿ ಮುನ್ನಡಿಲಿಕ್ಕೆ ಆಗದೇ ಇಲ್ಲ ಅಲ್ವಾ. ನೀವೇನಾದ್ರೂ ಉದಾಹರಣೆ ಕೊಡ್ತೀರಾ ಯಾರಾದ್ರೂ, ಅಥವಾ ನೀವು ಅದನ್ನ ಒಳ್ಳೆ ಸಂಘ ಮಾಡಿದಾಗ ನಾವು ಭಕ್ತಿಲಿ ಮುಂದುವರಿಬಹುದು, ಆ ತರನು ನೀವು ಹೇಳ್ಬಹುದು, 2 ತರನು ನೀವು ಹೇಳ್ಬಹುದು. ಹರೇ ಕೃಷ್ಣ. ಹೇಳಿ ಮಾತಾಜಿ. ಉದಾಹರಣೆಗೆ ಅಜಾಮಿಳ ಕೊಡ್ಬೋದಲ್ಲ? ಅಜಮಿಳ ಏನ್ ಮಾಡ್ದ ಮಾತಾಜಿ, ಅವನು ಬ್ರಾಹ್ಮಣನಾಗಿರ್ತಾನೆ ಅಲ್ವಾ, ಅವನು ಭಕ್ತಿ ಮಾರ್ಗದಲ್ಲೇ ಇರ್ತಾನೆ. ಮತ್ತೆ ಅವನು ಕಾಡಿಗೆ ಹೋಗಿದ್ದ ಕಾರಣ ಸಹ ಅವನು ದೇವರ ಪೂಜೆಗೆ ಆ ಹೂಗಳನ್ನ ಮತ್ತೆ ಸಮಿತ್ತುಗಳನ್ನ ತಗೊಂಡ್ಬರ್ಲಿಕ್ಕೇನೆ ಅವನು ಹೋಗ್ತಾನೆ ಅಲ್ವಾ. ಆದ್ರೂ ಏನಾಯ್ತು, ಅವನ್ ಮನಸ್ಸು ಕಂಟ್ರೋಲ್ ಅಲ್ಲಿ ನಿಗ್ರಹ ಮಾಡ್ಲಿಲ್ಲ ಮಾತಾಜಿ ಅವನು. ಸೊ ಇವಾಗ ಆ ವೇಶ್ಯೆಯ ಸಂಪರ್ಕದಲ್ಲಿ ಇದ್ದಿದ್ದಕ್ಕೆ ಏನಾಯ್ತು, ಅವನು ತನ್ನ ಆಧ್ಯಾತ್ಮಿಕ 80 ವರ್ಷದ ತನಕ ಅವನು ಭಕ್ತಿಯನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಲ್ವಾ. ಅಂತ ಒಂದು ನೀಚ ಜೀವನವನ್ನ ಅವನು ನಡೆಸೋ ತರ ಆಯ್ತು. ಮಾತಾಜಿ ಮತ್ತೆ ಇನ್ಯಾವ್ದಾದ್ರು ಎಕ್ಸಾಂಪಲ್ ಕೊಡ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಪ್ರಭುಜಿ. ಮಾತಾಜಿ, ಇದು ನಾರದರ ಸಂಘದಿಂದ ನಮ್ಮ ವಾಲ್ಮೀಕಿ ಇವರಾದ್ರಲ್ಲ ಮತ್ತಿದೆ ಸಂಘದಿಂದ ನಾರದರ ಸಂಘದಿಂದ ವಾಲ್ಮೀಕಿ ಅವರು, ಗೃಹ ಮಹಾರಾಜ್, ವಾಲ್ಮೀಕಿ, ಮೃಗಾರಿ ಅವರೆಲ್ಲರನ್ನು ಸಹ ಭಕ್ತಿ ಮಾರ್ಗಕ್ಕೆ ಬರ್ತಾರೆ ಅಲ್ವಾ. ಮತ್ತೆ ಸ್ವತಃ ನಾರದರನ್ನೇ ಅವರು ಆ ಒಂದು ಚತುರ್ಮಾಸ ಟೈಮಲ್ಲಿ ಆ ಒಂದು ವೇದಾಂತಿಗಳು ಅವರ ಒಂದು ಆಶ್ರಮಕ್ಕೆ ಬಂದಾಗ ಅವರ ಒಂದು ಸಂಪರ್ಕದಿಂದ ಅವರು ಭಕ್ತಿ ಮಾರ್ಗಕ್ಕೆ ಬರ್ತಾರೆ, ಅವರು ದಾಸಿ ಪುತ್ರನಾದಾಗ ಅಲ್ವಾ. ಮತ್ತೆ ಇನ್ಯಾವ್ದಾದ್ರು ಎಕ್ಸಾಂಪಲ್ ಅನ್ನ? ಜಡಭರತನು ಅದು ಅಡವಿಗೆಲ್ಲ ಬಿಟ್ಟು ಸಂಘ ಎಲ್ಲ ಬಿಟ್ಬಿಟ್ಟು ಅಡವಿಯಲ್ಲೇ ಹೋಗಿ ಜಿಂಕೆಲಿಂದ ಅವ್ರಿಗೆ, ಅಂದ್ರೆ ಭರತ ಮಹಾರಾಜ ಬಗ್ಗೆ ಹೇಳ್ತಾ ಇದ್ದೀರಾ ಮಾತಾಜಿ ನೀವು? ಹೌದು. ಹೇಳಿ ಮಾತಾಜಿ. ಅದೇ ಅವ್ರ ಅಡವಿಯೆಲ್ಲ ಹೋಗಿ ಏನು ಬೇಡ ಅಂತ ಅಲ್ಲಿ ಹೋಗಿ ಭಕ್ತಿ ಮಾಡ್ತೀನಿ ಅಂತ ಹೋಗ್ತಾ ಅಲ್ಲಿ ಭಕ್ತಿ ಎಲ್ಲ ಹೋಗ್ಬಿಡುತ್ತೆ ಅವ್ರಿಗೆ. ಜಿಂಕೆಯ ಸಂಪರ್ಕಕ್ಕೆ ಬಂದಿದ್ದಕ್ಕೆ ಅವ್ರಿಗೆ ಭಕ್ತಿ ಮಾರ್ಗದಿಂದ ಅವ್ರದ್ದು ಡಿವಿಯೇಟ್ ಆಗತ್ತೆ ಅಲ್ವಾ. ಓಕೆ. ಮತ್ತೆ ರಾಮಾಯಣದಲ್ಲಿ ಮಾತಾಜಿ, ರಾಮಾಯಣದಲ್ಲಿ ತುಂಬಾ ಏನು ಸುಂದರವಾದ ಎಕ್ಸಾಂಪಲ್ ಇದೆ ಇದಕ್ಕೆ. ಇದ್ರಲ್ಲಿ ಬಿಲ್ವಮಂಗಲ ಠಾಕೂರ್ ಹೇಳ್ಬೋದು. ರಾಮಾಯಣದಲ್ಲಿ ಮಾತಾಜಿ ವಿಭೀಷಣ ಸುಗ್ರೀವ. ರಾಮಾಯಣ ಶುರುವಾಗಿದ್ದು ಏನ್ ಮಾತಾಜಿ ಕಾರಣ? ಸೀತೆಗೋಸ್ಕರ. ಮಾತಾಜಿ ರಾವಣನ ಮಾತಾಜಿ, ರಾವಣನ ಸಂಹಾರ ಅಲ್ಲ, ರಾಮ ಲಕ್ಷ್ಮಣ ಸೀತೆ ಕಾಡಿಗೆ ಹೋಗಿದ್ದಾದ್ರೆ ಏನಕ್ಕೆ? ಮಾತಾಜಿ ಹರೇ ಕೃಷ್ಣ. ಮಾತಾಜಿ ಅಲ್ಲಿ ಕೈಕೇಯಿಗೆ ದುಷ್ಟರ ಸಂಘ ಆಯ್ತು ಮಾತಾಜಿ, ಮಂತರ ಸಂಘ ಆಗೋದ್ರಿಂದ ಅಲ್ಲಿಂದ ರಾಮಾಯಣ ಸ್ಟಾರ್ಟ್ ಆಯ್ತು. ಇಷ್ಟ ಅಲ್ವಾ ಆ ವಿಷಯ, ರಾಮನಿಗೆ ಪಟ್ಟಾಭಿಷೇಕ ಆಗ್ತಿದೆ ಅಂತ ಒಂದು ವಿಷಯ ಕೇಳಿದ ತಕ್ಷಣ ತನ್ನ ಕಂಠದಲ್ಲಿರುವಂತ ಹಾರವನ್ನ ತೆಗೆದು ಅವಳು ಕೈಕೇಯಿ ಮಂತರಿಗೆ ಕೊಡ್ತಾಳೆ ಅಲ್ವಾ. ಆದ್ರೆ ಮಂತರ ಏನ್ ಮಾಡ್ತಾಳೆ, ವಿಷದ ಬೀಜವನ್ನ ಬಿತ್ತಾಳೆ ಕೈಕೇಯಲ್ಲಿ ಅಲ್ವಾ. ಅಂದ್ರೆ ಆ ಸಂಪರ್ಕ, ಒಂದು ಕ್ಷಣದ ಸಂಪರ್ಕ ಸಾಕು ಅಲ್ವಾ ನಮ್ಮನ್ನ ಏನು ಅಧೋಗತಿಗೆ ತಗೊಂಡು ಹೋಗ್ಲಿಕ್ಕೆ ಅಲ್ವಾ. ಅದಕ್ಕೇನೆ ಇಲ್ಲಿ ನಮ್ಗೆ ಹೇಳ್ತಿದಾರೆ ಅಸತ್ ಸಂಘ ತ್ಯಾಗ. ಮತ್ತೆ ನಮ್ಗೆ ಇಲ್ಲಿ ತುಂಬಾ ಮುಖ್ಯವಾಗಿ ನೋಡಿ, ನಮ್ಗೆ ಬೇಗ ಯೋಚನೆ ಬರೋದಿಲ್ಲ, ಆದ್ರೆ ನೋಡಿ ಇಲ್ಲಿ ನಮ್ಗೆ ಆಚಾರ್ಯರು ಹೇಳ್ತಾ ಇದಾರೆ, ಈವನ್ ಕರ್ಮಿಗಳು, ಜ್ಞಾನಿಗಳು ಅಂತ ನಾವ್ ಏನ್ ಕರಿತೀವೋ ಅವರ ಸಂಘವನ್ನು ನಾವು ಮಾಡ್ಕೊಡ್ದು ಅಂತ ಹೇಳ್ತಾ ಇದಾರೆ. ಅವರ ಸಂಘ ಮಾಡಿದ್ರು ಸಹ ನಾವು ಆ ಪರಿಪೂರ್ಣ ಹಂತಕ್ಕೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಕರ್ಮಿಗಳು ಅಥವಾ ಕರ್ಮಕಾಂಡಿಗಳು ಅವರ ಸಂಘಕ್ಕೆ ಬಂದ್ರೆ ಏನಾಗುತ್ತೆ, ಅವ್ರು ಏನ್ ಹೇಳ್ತಾರೆ, ಈ ಒಂದು ಯಜ್ಞವನ್ನ ಮಾಡೋಣಂತೆ, ಈ ಯಜ್ಞ ಮಾಡಿದ್ರೆ ನಮ್ಗೆ ಇಂತಹ ಫಲ ಸಿಗುತ್ತೆ ಅಂತ. ನಮ್ಗೆ ಈಗ್ಲೇ ನಾವು ನೋಡ್ತಾ ಇದೀವಿ ಅಲ್ವಾ.
ಈಗ ನಾವು ಭಕ್ತಿ ಮಾರ್ಗದಲ್ಲಿ ಇದ್ರೂ ಸಹ ನೀವು ಈ ಒಂದು ಶ್ಲೋಕವನ್ನ ಹೇಳ್ಕೊಳ್ಳಿ, ಆಗ ನಿಮ್ಮ ಆಸೆಗಳು ನೆರವೇರುತ್ತೆ ಅಂದ್ರೆ ನಮ್ಗೆ ಹೌದಾ ಆಯ್ತು ನಾನು ಹೇಳ್ಕೊಳ್ಳಂತೆ ಅಂತ ಹೇಳ್ಬಿಟ್ಟು ನಮ್ಗೆ ಬರ್ತಾ ಇದೆ ಅಲ್ವಾ. ಈ ತರ ಮನಸ್ಥಿತಿ ಇದ್ದಾಗ ನಮ್ಗೆ ಏನು ಈ ಭಕ್ತಿ ಮಾರ್ಗಕ್ಕೆ ಬಂದಿಲ್ಲ ಅಂದಾಗ ನಾವು ಈ ಕರ್ಮಿಗಳು ಜ್ಞಾನಿಗಳು ಏನ್ ಹೇಳ್ತಾರೋ ಅದನ್ನ ನಾವು ಖಂಡಿತ ನಾವು ಫಾಲೋ ಮಾಡ್ಬಿಡ್ತೀವಿ ಅಲ್ವಾ. ಅದಕ್ಕೆ ಇಲ್ಲಿ ಹೇಳ್ತಾರೆ ಈವನ್ ಕರ್ಮಿಗಳು ಜ್ಞಾನಿಗಳು ಅಂತ ನಾವ್ ಏನ್ ಕರಿತಾ ಇದೀವಿ ಅವರ ಸಂಘವನ್ನು ನೀವು ಮಾಡ್ಬೇಡಿ ಅಂತ ಹೇಳ್ತಾ ಇದಾರೆ. ಅವರ ಸಂಘ ಮಾಡಿದ್ರೂ ಸಹ ನೀವು ಆ ಪರಿಪೂರ್ಣತೆಯನ್ನ ನೀವು ಪಡಿಲಿಕ್ಕೆ ಆಗೋದಿಲ್ಲ, ಅಸತ್ಸಂಗ ತ್ಯಾಗ ಮಾಡಿ ಅಂತ ಹೇಳ್ತಾ ಇದಾರೆ. ಮತ್ತೆ ಯಾರು ಚೈತನ್ಯ ಮಹಾಪ್ರಭುಗಳಿಗೆ ಒಬ್ಬ ಗೃಹಸ್ಥ ಕೇಳ್ತಾನಂತೆ, ಇವಾಗ ನೀವು ವೈಷ್ಣವರು ಅಂತ ಹೇಳ್ತೀರಲ್ವಾ, ಆ ವೈಷ್ಣವರ ಆಚಾರ ಅಂದ್ರೆ ಹೇಗಿರ್ಬೇಕು ಅಂತ ನಮ್ಗೆ ಹೇಳಿ ಅಂತ ಹೇಳಿದಾಗ ಅವರು ಅಸತ್ಸಂಗ ತ್ಯಾಗ ಏಹಿ ವೈಷ್ಣವ ಆಚಾರ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಸತ್ಸಂಗವನ್ನ ಬಿಡೋದೇನೆ ವೈಷ್ಣವ ಆಚಾರ. ವೈಷ್ಣವರು ಅಂದ್ರೆ ಯಾರು ಅಂದ್ರೆ ಆ ಅಸತ್ಸಂಗ, ಆ ಕೆಟ್ಟವರ ಸಂಪರ್ಕದಲ್ಲಿ ಯಾರು ಇರೋದಿಲ್ವೋ ಅವರನ್ನೇ ಇಲ್ಲಿ ವೈಷ್ಣವರು ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ. ಮತ್ತೆ ಅದೇ ತರ ನರೋತ್ತಮ ದಾಸ ಠಾಕೂರ್ ಅವರು ಏನೇ ಹೇಳ್ತಾರೆ, ತಾಂದೇರ ಚರಣ ಸೇವಿ ಭಕ್ತ ಸನ್ನೇ ವಾಸ, ನಾವು ಶುದ್ಧ ಭಕ್ತರ ಸಹವಾಸದಲ್ಲೇ ನಾವ್ ಇರ್ಬೇಕು ಅಂತ ಹೇಳ್ಬಿಟ್ಟು ನರೋತ್ತಮ ದಾಸರು ಆ ಒಂದು ಸಂಘವನ್ನ ಅಲ್ಲಿ ಒತ್ತಿ ಅವರು ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಇದನ್ನ ಯಾರಾದ್ರೂ ಒಬ್ರು ಓದಿ, ಅಂದ್ರೆ ತುಂಬಾ ಮುಖ್ಯವಾಗಿರುವಂತಹ ವಿಷಯಗಳನ್ನ ನಮ್ಗೆ ಹೇಳ್ತಾ ಇದ್ದಾರೆ. ನೋಡಿ, ನಾವು ಯೋಚನೆ ಮಾಡೋದಿಲ್ಲ, ಕರ್ಮಿಗಳೆಲ್ಲ ಒಳ್ಳೆಯವರಲ್ವಪ್ಪ, ಅವರು ಕಷ್ಟ ಪಟ್ಕೊಂಡೆ ಏನೋ ಒಂದು ಕೆಲಸವನ್ನ ಮಾಡ್ತಿದ್ದಾರೆ, ಅವ್ರೇನೋ ಅನ್ಯಾಯ ಮಾರ್ಗವನ್ನ ಅಂದ್ರೆ ಅವರು ಫಾಲೋ ಮಾಡ್ತಿಲ್ಲ ಅಂತ ನಮ್ಗೆ ಅನ್ಸುತ್ತೆ. ಅದೇ ತರ ಜ್ಞಾನಿಗಳು ಅಷ್ಟೇ, ಅವ್ರೇನೋ ತಪ್ಪನ್ನ ಮಾಡ್ತಿಲ್ಲ ಅಲ್ವಾ, ಯಾರಿಗೂ ಮೋಸ ಏನೂ ಮಾಡ್ತಿಲ್ಲ, ಆದ್ರೆ ಇಲ್ಲಿ ಅವ್ರನ್ನು ಸಹ ಅವರ ಸಹವಾಸವನ್ನು ತೊರಿಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಅವರು ಏನ್ ಫಾಲೋ ಮಾಡ್ತಾರೋ ಅದು ನಮ್ಗೆ ಪರಿಪೂರ್ಣತೆಯ ಹಂತಕ್ಕೆ ಕರ್ಕೊಂಡು ಹೋಗೋದಿಲ್ಲ ಅಲ್ವಾ. ಕರ್ಮಿಗಳು ಅವರ ಒಂದು ಗುರಿ ಏನಿರುತ್ತೆ, ಅವ್ರು ಎಲ್ಲಿ ತಲುಪ್ತಾರೆ ಅಂತಂದ್ರೆ ಅವರು ಸ್ವರ್ಗನೋ ಅಥವಾ ಉನ್ನತ ಲೋಕಕ್ಕೆ ಅವರು ಹೋಗ್ತಾರೆ ಅಷ್ಟೇನೆ ಅಲ್ವಾ. ಮತ್ತೆ ಯೋಗಿಗಳು ಎಲ್ಲೋ ಹೋಗ್ತಾರೆ, ಅವರು ಯೋಗಿಗಳೇ ಆಗ್ಲಿ ಜ್ಞಾನಿಗಳೇ ಆಗ್ಲಿ ಅವರು ಬ್ರಹ್ಮ ಜ್ಯೋತಿಯಲ್ಲಿ ಲೀನ ಆಗ್ತಾರೆ. ಅದ್ ಯಾವ್ದನ್ನು ಪರಿಪೂರ್ಣ ಅಂತ ಅಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಗೆ ಅವ್ರನ್ನು ಸಹ ಇಲ್ಲಿ ಅಸತ್ಸಂಗ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಅಲ್ಲದೆ ಭಕ್ತಿ ಸೇವೆಯಲ್ಲಿ ಯಶಸ್ಸು ಸಿಕ್ಕಬೇಕಾದರೆ ಅನಿಷ್ಟ ವ್ಯಕ್ತಿಗಳ ಸಹವಾಸವನ್ನ ತೊರೆಯಬೇಕು. ಈ ಅನಿಷ್ಟ ವ್ಯಕ್ತಿಗಳಲ್ಲಿ ಕರ್ಮಿಗಳು, ಜ್ಞಾನಿಗಳು, ಯೋಗಿಗಳು ಮತ್ತಿತರ ಅಭಕ್ತರು ಸೇರಿರುತ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುವನ್ನು ಅವರು ಗೃಹಸ್ಥ ಭಕ್ತರೊಬ್ಬರ ವೈಷ್ಣವ ಧರ್ಮದ ಸಾಮಾನ್ಯ ತತ್ವಗಳೇನು, ಸಾಮಾನ್ಯವಾಗಿ ವೈಷ್ಣವನ ನಿತ್ಯ ಕರ್ಮಗಳೇನು ಎಂದು ಕೇಳಿದರು. ಆಗ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೂಡಲೇ ಹೀಗೆ ಉತ್ತರಿಸಿದರು, ಅಸತ್ಸಂಗ ತ್ಯಾಗ ಈ ವೈಷ್ಣವ ಆಚಾರ. ಲೌಕಿಕ ವ್ಯಕ್ತಿಗಳ ಅಥವಾ ಅಭಕ್ತರ ಸಹವಾಸವನ್ನು ತೊರೆಯುವವನೇ ವೈಷ್ಣವ. ಆದ್ದರಿಂದ ಶ್ರೀಲ ನರೋತ್ತಮದಾಸ ಠಾಕೂರ್ ಅವರು ಹೀಗೆ ಹೇಳುತ್ತಾರೆ, ತಂದೆರ ಚರಣ ಸೇವಿ ಭಕ್ತ ಸೇನೆ ವಾಸ. ಶುದ್ಧ ಭಕ್ತರ ಸಹವಾಸದಲ್ಲಿದ್ದು ಪೂರ್ವ ಆಚಾರ್ಯರು 6 ಗೋಸ್ವಾಮಿಗಳು. ಅವರೆಂದರೆ ಶ್ರೀ ರೂಪ ಗೋಸ್ವಾಮಿ, ಶ್ರೀ ಸನಾತನ ಗೋಸ್ವಾಮಿ, ಶ್ರೀ ಜೀವ ಗೋಸ್ವಾಮಿ, ಶ್ರೀ ರಘುನಾಥ ದಾಸ ಗೋಸ್ವಾಮಿ, ಶ್ರೀ ಗೋಪಾಲ ಭಟ್ಟ ಗೋಸ್ವಾಮಿ ಮತ್ತು ಶ್ರೀ ರಘುನಾಥ ಭಟ್ಟ ಗೋಸ್ವಾಮಿ ಹೇಳಿದ ನಿಯಂತ್ರಕ ತತ್ವಗಳನ್ನು ಅನುಸರಿಸಬೇಕು. ಒಬ್ಬನು ಭಕ್ತರ ಸಂಘದಲ್ಲಿದ್ದರೆ ಆಗ ಅಭಕ್ತರ ಸಂಘ ಮಾಡಲು ಅವಕಾಶವಿರುವುದಿಲ್ಲ. ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘವು ಭಕ್ತರ ಸಹವಾಸದಲ್ಲಿದ್ದುಕೊಂಡು ಆಧ್ಯಾತ್ಮಿಕ ಜೀವನದ ನಿಯಂತ್ರಕ ತತ್ವಗಳನ್ನು ಅನುಷ್ಠಾನ ಮಾಡುವಂತೆ ಜನರನ್ನು ಆಹ್ವಾನಿಸಲು ಅನೇಕ ಕೇಂದ್ರಗಳನ್ನು ತೆರೆಯುತ್ತಿದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ ಅಲ್ವಾ. ಧನ್ಯವಾದಗಳು ಮಾತಾಜಿ. ನೋಡಿ, ಇಲ್ಲಿ ಏನನ್ನ ಹೇಳ್ತಿದ್ದಾರೆ, ನೀವು ಕರ್ಮಿಗಳ ಜೊತೆ ಇರ್ಬೇಡಿ, ಜ್ಞಾನಿಗಳ ಜೊತೆ ಇರ್ಬೇಡಿ, ಯೋಗಿಗಳ ಜೊತೆ ಇರ್ಬೇಡಿ, ಅಭಕ್ತರ ಜೊತೆನೂ ಇರ್ಬೇಡಿ ಅಂತ ಹೇಳ್ತಾರೆ. ಮತ್ತೆ ಯಾರ ಜೊತೆ ಇರ್ಬೇಕು, ಎಲ್ಲಿ ಸಿಗ್ತಾರೆ ನಮ್ಗವ್ರು ಅಲ್ವಾ. ಅದಕ್ಕೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದಾರೆ, ಅದಕ್ಕೋಸ್ಕರ ಇಲ್ಲಿ ಕೃಷ್ಣ ಪ್ರಜ್ಞಾ ಸಂಸ್ಥೆ ಸಂಸ್ಥಾಪನೆ ಆಗಿರೋದು. ಸೊ ಅಲ್ಲಿ ನಿಮ್ಗೆ ಭಕ್ತರೇ ಸಿಗೋದು, ನೀವು ಅವರ ಸಂಪರ್ಕಕ್ಕೆ ಬನ್ನಿ, ನೀವು ಅದಕ್ಕೆ ಇದು ಇಸ್ಕಾನ್ ಸಂಸ್ಥೆಗೆ ನೀವು ಸೇರಿ ಅಂತ ಹೇಳ್ಬಿಟ್ಟು ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ನಿಮ್ಗೆ ಭಕ್ತರ ಸಂಘ ಸಿಗುತ್ತೆ. ನೋಡಿ, ಇಲ್ಲಿ ನಾವು ಇವಾಗ 2 hours ಈಗ ನಾವು ಅಭಕ್ತರ ಸಂಘವನ್ನ ಮಾಡ್ತಿಲ್ಲ, ಯಾಕೆಂತಂದ್ರೆ ನಾವಿಲ್ಲಿ ಭಕ್ತರ ಸಂಘದಲ್ಲಿ ಇದೀವಿ. ಅದಕ್ಕೆ ನೀವು ಯಾವಾಗ್ಲೂ ಭಕ್ತರ ಸಂಘದಲ್ಲಿದ್ರೆ ಖಂಡಿತ ನಿಮ್ಗೆ ಅಭಕ್ತರ ಸಂಘವನ್ನ ಮಾಡ್ಲಿಕ್ಕೆ ನಿಮ್ಗೆ ಸಮಯವೇ ನಿಮ್ಗೆ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ನಮ್ಗೆ ಇಲ್ಲಿ ಶುದ್ಧ ಭಕ್ತರ ಸಹವಾಸ ಅಂತಂದ್ರೆ ನಮ್ಮ ಪೂರ್ವ ಆಚಾರ್ಯರು 6 ಗೋಸ್ವಾಮಿಗಳು ಅವರ ಸಂಘದಲ್ಲಿ ಇರೋದು ಅಂತಂದ್ರೆ ಏನ್ ಅರ್ಥ, ಅವ್ರು ಇವಾಗ ನಮ್ ಜೊತೆ ಇಲ್ಲ, ಆದ್ರೆ ಅವರ ತತ್ವಗಳಿದೆ, ಅವರ ಬೋಧನೆಗಳಿದೆ, ಅದನ್ನ ನಾವು ಪರಿಪಾಲನೆ ಮಾಡಿದ್ರೆ ಅವರ ಜೊತೆಯಲ್ಲಿ ಇದ್ದ ಹಾಗೆ ಅಲ್ವಾ. ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ವಾಣಿ ಸೇವಾ ಒಪ್ಪು ಸೇವಾ ಅಲ್ವಾ. ನಾವ್ ಇವಾಗ ಆ ವಾಣಿ ಸೇವೆನೇ ತುಂಬಾ ಮುಖ್ಯ ಒಪ್ಪು ಸೇವೆಗಿನ್ನ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದೀವಿ. ಅದೇ ತರ ನೋಡಿ, ಈ ಎಲ್ಲ ಗೋಸ್ವಾಮಿಗಳಿಗೂ ಸಹ ಚೈತನ್ಯ ಮಹಾಪ್ರಭುಗೋಸ್ಕರನೇ ಅವರು ತಮ್ಮೆಲ್ಲ ಆಸ್ತಿ ಪಾಸ್ತಿ ಅಂತಸ್ತು ಎಲ್ಲವನ್ನ, ಅವರ ಸ್ಥಾನ ಮಾನ ಎಲ್ಲವನ್ನ ಬಿಟ್ಟು ಬಂದ್ರು ಅಲ್ವಾ. ಆದ್ರೆ ಚೈತನ್ಯ ಮಹಾಪ್ರಭುಗಳು ಅವ್ರಿಗೆ ಆದೇಶ ಕೊಟ್ಟಿದ್ದಾದ್ರೆ ಏನು, ನೀವೆಲ್ಲರೂ ಸಹ ವೃಂದಾವನಕ್ಕೆ ಹೋಗಿ ಅಂತ ಹೇಳಿದ್ರು. ಅವ್ರ ಜೊತೆ ಇರ್ಲಿಲ್ಲ ಪಾಪ ಅವರೆಲ್ಲ ಅಲ್ವಾ. ಕೆಲವೇ ಸಮಯಗಳ ಮಾತ್ರನೇ ಅವರು ಚೈತನ್ಯ ಮಹಾಪ್ರಭುಗಳ ಜೊತೆ ಕಳೆದಿದ್ದು. ಮತ್ತೆ ಅವರು
ಆ ಚೈತನ್ಯ ಮಹಾಪ್ರಭುಗಳ ಆದೇಶವನ್ನ ಪಾಲನೆ ಮಾಡ್ಲಿಕ್ಕೆ ಅವರು ವೃಂದಾವನಕ್ಕೆ ಹೋಗ್ತಾರೆ. ವೃಂದಾವನದಲ್ಲಿ ಹೋಗಿ ಅಲ್ಲಿ ಅವರು ತಮ್ಮ ಜೀವನವನ್ನ ಅವರು ಕಳೀತಾರೆ ಅಲ್ವಾ. ಅಂದ್ರೆ ನಾವು ಇವರ ಜೊತೆ ಸಹವಾಸ ಮಾಡೋದು ಅಂತಂದ್ರೆ ಅವರ ತತ್ವಗಳನ್ನ ಬೋಧನೆಗಳನ್ನ ಪಾಲನೆ ಮಾಡೋದು, ಅನುಸರಿಸೋದು ಅಂತ ಹೇಳಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ನಮ್ಗಿಲ್ಲಿ ಇಸ್ಕಾನ್ ಸಂಸ್ಥೆ ನಮಗೆ ಅವಕಾಶ ಕೊಡ್ತಾ ಇದೆ ಭಕ್ತರ ಸಹವಾಸದಲ್ಲಿ ಇರ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಅಲ್ವಾ. ಸೊ ಸಂಗತ್ ಯಾಗೋದಲ್ಲಿ ನಮ್ಗೆ ಇವೆಲ್ಲ ಎಕ್ಸಾಂಪಲ್ಸ್ ಅನ್ನ ನಾವು ತಿಳ್ಕೊಂಡ್ವಿ. ಮತ್ತೆ ಚೈತನ್ಯ ಮಹಾಪ್ರಭುಗಳು ಏನನ್ನ ಹೇಳಿದ್ದಾರೆ, ವೈಷ್ಣವ ಆಚಾರ, ವೈಷ್ಣವರು ಅಂದ್ರೆ ಏನರ್ಥ, ಅಸತ್ಸಂಗ ತ್ಯಾಗ, ಅದೇ ವೈಷ್ಣವ ಆಚಾರ, ಏಯಿ ವೈಷ್ಣವ ಆಚಾರ ಅಂತ ಹೇಳಿದ್ರು. ಮತ್ತೆ ನರೋತ್ತಮ ದಾಸ ಠಾಕೂರ್ ಅವರು ತಾಂದೇರ ಚರಣ ಸೇವಿ ಭಕ್ತ ಸನ್ನಿವಾಸ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಶುದ್ಧ ಭಕ್ತರ ಸಹವಾಸದಲ್ಲಿ ನಾವ್ ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಶುದ್ಧ ಭಕ್ತರು ಯಾರು ಅಂದ್ರೆ ಆ ಗೋಸ್ವಾಮಿಗಳು, ಷಡ್ ಗೋಸ್ವಾಮಿಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮತ್ತೆ ನಮ್ಗೆ ಇಲ್ಲಿ ಸತೋವೃತ್ತಿ ಅಂದ್ರೆ ಆ ಶುದ್ಧ ಭಕ್ತರು ಯಾವ ಒಂದು ಹಾದಿಯನ್ನ ಅಥವಾ ನಮ್ಮ ಪೂರ್ವಾಚಾರ್ಯರು ಎಂತಹ ಒಂದು ಹಾದಿಯನ್ನ ಅವರು ಮಾಡ್ಕೊಟ್ಟಿದ್ದಾರೆ ನಮ್ಗೆ, ಅವರನ್ನೇ ನಾವು ಅನುಸರಿಸ್ಬೇಕು ಅನ್ನೋದನ್ನ ಈಗ ಸತೋವೃತ್ತಿ ಅಲ್ವಾ. ನಾವು ಯಾರನ್ನ ಅನುಸರಿಸ್ತೀವೋ, ಇವಾಗ ಯಾರು ಏನು ಗುರಿಯನ್ನ ಮುಟ್ಟಿದಾರೋ ಅವರನ್ನ ಅನುಸರಿಸಿದ್ರೆ ನಾವು ಸಹ ಯಶಸ್ವಿ ಆಗ್ತೀವಿ ಅಲ್ವಾ. ಇವಾಗ ನಮ್ಗೆ ನಾವು ಇದಕ್ಕಿಂತ ಮುಂಚೆ ನಾವು ಯೋಚನೆ ಅಂದ್ರೆ ನಾವು ಚರ್ಚೆ ಮಾಡಿದ್ವಿ ಅಲ್ವಾ. ಮಂಗ್ಳೂರ್ಗೆ ಹೋಗ್ಬೇಕಂದ್ರೆ ನಾನು ಇದಕ್ಕಿಂತ ಮುಂಚೆ ಯಾರು ಮಂಗ್ಳೂರ್ಗೆ ಹೋಗಿದಾರೋ ಅವರ ಒಂದು ಸಲಹೆಯನ್ನ ತಗೊಂಡ್ರೆ ನಾನು ಸಹ ಯಶಸ್ವಿಯಾಗಿ ನಾನು ಮಂಗ್ಳೂರ್ಗೆ ಹೋಗ್ಲಿಕ್ಕೆ ಸಾಧ್ಯ ಅಲ್ವಾ. ಅದೇ ತರನೇ ಇಲ್ಲಿ ನಮ್ಗೆ ಭಕ್ತಿ ಮಾರ್ಗದಲ್ಲೂ ಸಹ ನಾವು ಗುರಿಯನ್ನ ತಲುಪಬೇಕಂತಂದ್ರೆ ಸತೋವೃತ್ತಿ, ನಮ್ಮ ಪೂರ್ವಾಚಾರ್ಯರ ಹಾದಿಯನ್ನ ನಾವು ಸಹ ಅನುಸರಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ನಮ್ಗೆ ಅವ್ರು ಏನ್ ಹೇಳಿದಾರೆ, ನಮ್ಗೆ ಇವಾಗ ಗೊತ್ತಿರೋ ಹಾಗೇನೆ ಬೆಳಗ್ಗೆ ಬೇಗ ಎದ್ದು ನಾವು ಶುಚಿರ್ಭೂತರಾಗಿ ನಾವು ಮಂಗಳಾರತಿ ಅಟೆಂಡ್ ಮಾಡ್ಬೇಕು. ಅದಾದ್ಮೇಲೆ ನಾವು 16 ರೌಂಡ್ಸ್ ಚಾಂಟ್ ಮಾಡ್ಬೇಕು, ಪ್ರಸಾದ ರೆಡಿ ಮಾಡ್ಬೇಕು, ಭಗವಂತನಿಗೆ ಏನು ಪೂಜೆ ಮಾಡಿ ಪ್ರಸಾದವನ್ನ ನಾವು ಅರ್ಪಿಸ್ಬೇಕು. ಅದಾದ್ಮೇಲೆ ನಾವು ಪ್ರಸಾದನ ಸ್ವೀಕರಿಸ್ಬೇಕು, ಭಾಗವತಮನ್ನ ಕೇಳ್ಬೇಕು, ಮತ್ತೆ ನಾವು ನಮ್ಮ ಕೆಲಸಗಳೇನಿದೆ ಅದಕ್ಕೆ ಹೋಗ್ಬೇಕಾಗತ್ತೆ. ಇಲ್ಲ ದೇವಸ್ಥಾನದಲ್ಲಿ ಇರೋರಾದ್ರೆ ಅವ್ರೇನ್ ಮಾಡ್ತಾರೆ, ಬುಕ್ ಡಿಸ್ಟ್ರಿಬ್ಯೂಷನ್ ಅಥವಾ ಬೇರೆ ಕಡೆ ಪ್ರವಚನವನ್ನ ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಅದಾದ್ಮೇಲೆ ಮತ್ತೆ ಭಗವಂತನಿಗೆ ಎಷ್ಟೊಂದ್ ಸತಿ ಭಗವಂತನಿಗೆ ನೈವೇದ್ಯವನ್ನ ಅರ್ಪಿಸ್ಬೇಕಾಗತ್ತೆ ಮಧ್ಯ ಅಲ್ವಾ. ಒಟ್ಟು 6 ಸತಿ ಭಗವಂತನಿಗೆ ಪೂಜೆ ಮಾಡಿ ನೈವೇದ್ಯವನ್ನ ಅರ್ಪಿಸ್ಬೇಕಾಗತ್ತೆ. ಸೊ ಇವಾಗ ನಾವೆಲ್ಲ ಏನ್ ಮಾಡ್ತಾ ಇದೀವಿ, ನಮ್ಗೆ ಸಮಯ ಸಿಕ್ಕಿದಾಗ ನಮ್ಗೆ ಆಗೋ ಅಷ್ಟು ಸೇವೆನ ನಾವು ಮಾಡ್ತಾ ಇದೀವಿ. ಇವಾಗ ನಾನು ಕೆಲಸ ಮುಗಿಸ್ಕೊಂಡ್ ಬಂದು ನನಗೇನು ಕೆಲಸ ಇಲ್ಲಿ ಸೇವೆಯನ್ನ ಮಾಡ್ಲಿಕ್ಕೆ ಆಗುತ್ತೆ ಆನ್ಲೈನಲ್ಲಿ ಆ ಸೇವೆಯನ್ನ ಮಾಡ್ತಾ ಇದೀನಿ. ಸೊ ಅದೇ ತರ ನೀವುನು ಸಹ ಸೇವೆಯನ್ನ ಮಾಡ್ತಾ ಇದ್ದೀರಾ ಅಲ್ವಾ. ಇದೆಲ್ಲವನ್ನು ಸಹ ನಮ್ಗೆ ಈಗ ಗುರುಗಳು ಹೇಳಿದ್ದಾರೆ, ಈ ತರ ನೀವು ಜೀವನವನ್ನ ನೀವು ಅಳವಡಿಸ್ಕೊಳ್ಳಿ ಅಂತ. ಇವಾಗ ಅಕಸ್ಮಾತ್ ನೀವು ತುಂಬಾ ಬ್ಯುಸಿ ಆಗಿದ್ದೀರಾ ಅಂತಂದ್ರೆ ನಮ್ಗೆ ಏನ್ ಹೇಳಿದ್ದಾರೆ, ನಿಮ್ಗೆ ಅಷ್ಟು ಬ್ಯುಸಿ ಆಗಿದ್ದೀರಾ, ಭಗವಂತನ ನಾಮಸ್ಮರಣೆ ನಿಮ್ಗೆ ಮಾಡ್ಲಿಕ್ಕೆ ಸಮಯ ಇಲ್ಲ ಅಂತಂದ್ರೆ ಖಂಡಿತ ನೀವು ನಿಮ್ಮ ಜೀವನದ ಶೈಲಿಯನ್ನ ಬದಲಾಯಿಸ್ಕೊಳ್ಳಿ ಅಲ್ವಾ. ಕೃಷ್ಣನ ನೆನಪು ಬರ್ಲಿಕ್ಕೆ ಆಗ್ತಿಲ್ಲ ನಿಮ್ಮ ಜೀವನದಲ್ಲಿ ಅಂತಂದ್ರೆ ನಿಮ್ಮ ಮನುಷ್ಯ ಜನ್ಮವನ್ನ ನೀವು ವ್ಯರ್ಥ ಮಾಡ್ಕೋತಾ ಇದ್ದೀರಾ. ಅದಕ್ಕೆ ನೀವು ಅದನ್ನ ಹೇಗೆ ಬದಲಾಯಿಸ್ಕೊಳ್ಳಿ ಅಂತಂದ್ರೆ ಕೃಷ್ಣನ ನೆನಪು ಬರ್ಬೇಕು ನಿಮ್ಗೆ, ಕೃಷ್ಣನ ಧ್ಯಾನ ಮಾಡ್ಲಿಕ್ಕೆ ಸಮಯ ಇರ್ಬೇಕು, ಆತರನೇ ನೀವು ಜೀವನವನ್ನ ನೀವು ಬದಲಾಯಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಸೊ ಇವಾಗ ನಮ್ಗೆ ಇಲ್ಲಿ ಸತೋವೃತ್ತಿ ಬಗ್ಗೆ ಏನನ್ನ ಹೇಳ್ತೀರಿ ಅಂತ ಹೇಳ್ಬಿಟ್ಟು ನೋಡೋಣಂತೆ. ಹರೇ ಕೃಷ್ಣ, ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ, ಓದ್ತೇನೆ ಮತ್ತೆ. ಓದಿ ಮಾತಾಜಿ. ಭಕ್ತಿ ಸೇವೆ ಎಂದರೆ ಪಾರಮಾರ್ಥಿಕ ಚಟುವಟಿಕೆಗಳು ಎಂದರ್ಥ. ಪಾರಮಾರ್ಥಿಕ ನೆಲೆಯಲ್ಲಿ ಪ್ರಕೃತಿಯ ತ್ರಿಗುಣಗಳ ಕಲುಷಿತತೆ ಇರುವುದಿಲ್ಲ. ಇದನ್ನು ವಿಶುದ್ಧ ಸತ್ವ ಎಂದರೆ ಶುದ್ಧ ಸತ್ವದ ನೆಲೆ ಅಥವಾ ರಜಸ್ತಮೋ ಗುಣಗಳಿಂದ ಕಲುಷಿತವಾಗದ ಸತ್ವಗುಣ ಎಂದು ಕರೆಯುತ್ತಾರೆ. ಪ್ರತಿಯೊಬ್ಬರು ಬೆಳಗಿನ ಜಾವ 4 ಗಂಟೆಗೆ ಎದ್ದು ಮಂಗಳಾರತಿ ತೆಗೆದುಕೊಂಡು ಅನಂತರ ಶ್ರೀಮದ್ ಭಾಗವತವನ್ನು ಓದಿ ಕೀರ್ತನೆ ಮೊದಲಾದವುಗಳನ್ನು ಮಾಡಬೇಕೆಂದು ಈ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ನಾವು ಹೇಳುತ್ತೇವೆ. ಹೀಗೆ ನಾವು ಪ್ರತಿನಿತ್ಯ 24 ಗಂಟೆಗಳ ಕಾಲ ಭಕ್ತಿ ಸೇವೆಯ ಕಾರ್ಯಗಳನ್ನು ಒಂದೇ ಸಮನಾಗಿ ಮಾಡುತ್ತಿರುತ್ತೇವೆ. ಇದನ್ನು ಸತೋವೃತ್ತಿ ಅಂದರೆ ಪ್ರತಿ ಕ್ಷಣವನ್ನು ಕೃಷ್ಣ ಪ್ರಜ್ಞಾ ಚಟುವಟಿಕೆಗಳಲ್ಲೇ ಕಳೆಯುವ ಆಚಾರ್ಯರ ಹಾದಿಯಲ್ಲಿ ನಡೆಯುವುದು ಎಂದು ಕರೆಯುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸೊ ಸತೋವೃತ್ತಿ ಅಂತಂದ್ರೆ ಏನು? ಸೊ ನಮ್ಗೆ ಏನು ಚಟುವಟಿಕೆಗಳನ್ನ ಹೇಳಿದರೆ ಆ ಪಾರಮಾರ್ಥಿಕ ಚಟುವಟಿಕೆಗಳು, ಭೌತಿಕ ಚಟುವಟಿಕೆಗಳು ಅಲ್ಲ. ಸೊ ಇವಾಗ ನಾವು ಕೃಷ್ಣನಿಗೋಸ್ಕರ ಅಂತ ಹೇಳ್ಬಿಟ್ಟು ಯಾವುದೇ ಒಂದು ಚಟುವಟಿಕೆಗಳನ್ನ ಮಾಡಿದ ತಕ್ಷಣನೇ ಅವೆಲ್ಲವೂ ಸಹ ಪಾರಮಾರ್ಥಿಕವಾಗ್ಬಿಡುತ್ತೆ ಅಲ್ವಾ, ಅವೆಲ್ಲವೂ ಸಹ ಆಧ್ಯಾತ್ಮಿಕವಾಗ್ಬಿಡುತ್ತೆ ಅಲ್ವಾ. ಅಂದ್ರೆ ನಮ್ಮ ಪ್ರಜ್ಞೆ ಕೃಷ್ಣನಿಗೋಸ್ಕರ ನಾನು ಮಾಡ್ತಾ ಇದೀನಿ ಅನ್ನೋ ಒಂದು ಪ್ರಜ್ಞೆಗೆ ನಾವು ಬರ್ಬೇಕು. ಆಗ ಎಲ್ಲಾ ಚಟುವಟಿಕೆಗಳು ಪಾರಮಾರ್ಥಿಕವಾಗುತ್ತೆ. ಸೊ ಇಂತಹ ಚಟುವಟಿಕೆಗಳನ್ನ ನಾವು 24 ಗಂಟೆಗಳ ಕಾಲ ನಾವು ಮಾಡ್ಬೇಕು. ಇದನ್ನ ಸತೋವೃತ್ತಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಅಂದ್ರೆ ನಮ್ಮ ಆಚಾರ್ಯರು ಏನನ್ನ ನಮ್ಗೆ ಹೇಳ್ಕೊಟ್ಟಿದ್ದಾರೆ, ಯಾವ ಮಾರ್ಗದಲ್ಲಿ ನಡಿಬೇಕು ಅಂತ ಹೇಳ್ಬಿಟ್ಟು ಅವರ ಹಾದಿಯಲ್ಲಿ ನಡೆಯೋದನ್ನ ಸತೋವೃತ್ತಿ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇದ್ರ ಬಗ್ಗೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ.
ಸೊ ಇವಾಗ ನಮ್ಮ ಗುರು ಪರಂಪರ ಅಲ್ವಾ, ನಮ್ಮ ಗುರು ಪರಂಪರದಲ್ಲಿ ನಮ್ಗೆ ಏನನ್ನ ತಿಳಿಸಿಕೊಟ್ಟಿದಾರೋ ಅದನ್ನ ಸತೋವೃತ್ತಿ. ಇವಾಗ ಅಜಮಿಳ ಏನ್ ಮಾಡ್ದ, ಅವನ ಇಷ್ಟ ಪ್ರಕಾರ ಅವನು ಯೋಚನೆ ಮಾಡ್ಕೊಂಡ, ಅವನು ಯಾವುದೇ ಒಂದು ಗುರುಗಳ ಬಳಿ ಹೋಗ್ಲಿಲ್ಲ, ಅವನು ತನ್ನ ಇಷ್ಟಾನುಸಾರ ನಡೆದಿದ್ದಕ್ಕೆ ಏನಾಯ್ತು, ಅವನು ನೀಚ ಜೀವನವನ್ನ ಅವನು ನಡೆಸೋ ತರ ಆಯ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಸತೋವೃತ್ತೆ ಅದನ್ನ ಮಾಡಿದ್ರೆ ಅಷ್ಟೇ ನಾವು ಯಶಸ್ಸನ್ನ ಪಡಿಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಅಲ್ವಾ, ಅವರು ಈ ಒಂದು ಉಪದೇಶಾಮೃತಕ್ಕೆ ಯಾವ ಒಂದು ಭಾವಾರ್ಥವನ್ನ ಬರೆದಿದ್ದಾರೆ, ಅದಕ್ಕೆ ಏನ್ ಹೆಸರು ಹೇಳ್ತಾರೆ? ಅನುವೃತ್ತಿ ಮಾತಾಜಿ. ಅನುವೃತ್ತಿ ಅಲ್ವಾ. ಅನುವೃತ್ತಿಯಲ್ಲಿ ಅದ್ರ ಬಗ್ಗೆ ಯಾವಾಗ್ಲೂ ಪ್ರಭುಪಾದರು ಒಂದ್ ಸ್ವಲ್ಪ ಹೇಳ್ತಾರೆ ಅಲ್ವಾ. ಸೊ ಇಲ್ಲಿನೂ ಸಹ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಏನನ್ನ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಒಂದ್ ಸ್ವಲ್ಪ ತಿಳ್ಕೊತಾ ಇದೀವಿ. ಇಲ್ಲಿ ರೂಪ ಗೋಸ್ವಾಮಿ ಅವರು ನಮ್ಗೆ ಏನ್ ಹೇಳಿದ್ದಾರೆ, ಏನೇನೆಲ್ಲ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಎಲ್ಲರೂ ಹೇಳಿ, ಎಲ್ಲರಿಗೂ ಸಹ ನೆನಪಲ್ಲಿ ಉಳಿಯುತ್ತೆ. ಉತ್ಸಾಹ, ನಿಶ್ಚಯ, ಧೈರ್ಯ, ತತ್ತತ್ ಕರ್ಮ ಪ್ರವರ್ತನಾತ್, ಸಂಗತ್ಯಾಗೋ ಸತೋವೃತ್ತೆ, 6 ಹೇಳ್ತಿದ್ದಾರೆ ಅಲ್ವಾ. ಸೊ ಅದನ್ನೆಲ್ಲರನ್ನು ಹೇಳಿ, ಉತ್ಸಾಹಿಯಾಗಿರುವುದು, ವಿಶ್ವಾಸ ಹೊಂದಿರುವುದು, ತಾಳ್ಮೆಯಿಂದ ಇರುವುದು, ಅನಿಷ್ಟ ವ್ಯಕ್ತಿಗಳ ಸಹವಾಸ ಮಾಡದಿರುವುದು, ನಿಯಂತ್ರಕ ತತ್ವಗಳನ್ನ ಅನುಸರಿಸುವುದು ಮತ್ತು ಭಕ್ತರ ಸಹವಾಸದಲ್ಲಿ ಇರುವುದು, ಇವುಗಳನ್ನ ಪಾಲಿಸಿದರೆ ಖಂಡಿತವಾಗಿ ಭಕ್ತಿ ಸೇವೆಯಲ್ಲಿ ಮುಂದುವರಿಯುತ್ತಾನೆ. ಈ ಸಂಬಂಧದಲ್ಲಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಏನೇ ಹೇಳ್ತಾ ಇದ್ದಾರೆ ಅಂತಂದ್ರೆ, ತಾತ್ವಿಕ ಊಹಾಪೋಹದ ಮೂಲಕ ಜ್ಞಾನ ಸಂಪಾದನೆ, ಕಾಮ್ಯ ಕರ್ಮಗಳ ಮೂಲಕ ಐಹಿಕ ಸಂಪತ್ತಿನ ಸಂಗ್ರಹ ಮತ್ತು ಯೋಗ ಸಿದ್ಧಿಗಳ ಆಸೆ, ಇವೆಲ್ಲವೂ ಭಕ್ತಿಯೋಗ ತತ್ವಗಳಿಗೆ ವಿರುದ್ಧವಾದವು ಅಲ್ವಾ. ನಮ್ಗೆ ನೋಡಿ, ಭಕ್ತಿ ಮಾರ್ಗದಲ್ಲಿ ಇದ್ದಾಗ ನಮ್ಗೆ ಈ ಎಲ್ಲ ಅಣಿಮ ಲಗಿಮ ಸಿದ್ಧಿ ಅವೆಲ್ಲವೂ ಸಹ ತಾನಾಗ್ತಾನೆ ಬರುತ್ತೆ. ಆದ್ರೆ ನಾವೇನಾದ್ರೂ ಸಹ ಇದ್ರ ಕಡೆ ಏನಾದ್ರು ನಮ್ಮ ಲಕ್ಷ್ಯ ಹೋದ್ರೆ ಏನಾಗುತ್ತೆ, ನಾವು ಆ ಒಂದು ಅಂತಿಮ ಗುರಿಯನ್ನ ನಾವು ಮುಟ್ಟೋದಿಲ್ಲ. ಅದಕ್ಕೆ ನಮ್ಗೆ ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಹೇಳ್ತಾ ಇದ್ದಾರೆ, ಸೊ ಇದ್ ಯಾವ್ದ್ರಿಂದನೂ ಸಹ ನಾವು ಏನು ಇದರ ಕುರಿತಾಗಿ ನಾವು ಆಸೆನ ನಾವು ಪಡಬಾರ್ದು. ಈ ಕಾಮ್ಯ ಕರ್ಮಗಳ ಮೂಲಕ ಐಹಿಕ ಸಂಪತ್ತಿನ ಸಂಗ್ರಹ ಅಥವಾ ಈ ಊಹಾಪೋಹ ಮಾಡ್ಕೊಂಡು ಜ್ಞಾನ ಸಂಪಾದನೆ ಮಾಡೋದೇ ಆಗ್ಲಿ, ಅಥವಾ ಯೋಗ ಸಿದ್ಧಿಗಳು, ಈ ಅಷ್ಟ ಸಿದ್ಧಿಗಳೇನಿದೆ ಅದ್ರ ಬಗ್ಗೆ ಆಸೆ, ಇವೆಲ್ಲವೂ ಸಹ ಈ ಭಕ್ತಿ ಯೋಗದ ತತ್ವಗಳಿಗೆ ವಿರುದ್ಧವಾದದ್ದು. ನಮ್ಗೆ ಭಕ್ತಿ ಮಾಡ್ಲಿಕ್ಕೆ ಅದು ಮುಂದುವರಿಯೋಕೆ ಬಿಡೋದಿಲ್ಲ ಅಲ್ವಾ. ನಾವ್ ಇವಾಗ ಭಾಗವತಮಲ್ಲೂ ಸಹ ನಾವು ನೋಡಿದ್ವಿ, ಕುಂತಿ ಮಾತೆ ಏನ್ ಹೇಳಿದ್ರು, ಸೊ ಐಶ್ವರ್ಯ, ಒಳ್ಳೆ ಮನೆತನದಲ್ಲಿ ಹುಟ್ಟಿದ್ರೆ, ಮತ್ತೆ ಹೆಚ್ಚು ವಿದ್ಯೆ ಕಲ್ತ್ಕೊಂಡಿದ್ರೆ, ಹೆಚ್ಚು ರೂಪ, ಇವೆಲ್ಲವೂ ಸಹ ಭಕ್ತಿ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ನಾವು ಭಗವಂತನಿಗೆ ನಾವು ತುಂಬಾ ಏನು ಭಾವಪೂರ್ವಕವಾಗಿ ಭಕ್ತಿಯನ್ನ ಮಾಡ್ಲಿಕ್ಕೆ ಅವು ನಮ್ಗೆ ಸಹಾಯ ಮಾಡೋದಿಲ್ಲ. ಅವೆಲ್ಲನೂ ಸಹ ನಮ್ಗೆ ಅಡ್ಡಿಯನ್ನ ಉಂಟು ಮಾಡುತ್ತೆ. ಅದಕ್ಕೆ ಇವೆಲ್ಲವೂ ಸಹ ಭಕ್ತಿ ಮಾರ್ಗದಲ್ಲಿ ಏನು ಕುಂಠಿತ ಮಾಡುವಂತಹ ವಿಷಯಗಳು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ ಅಲ್ವಾ. ಅದೇ ತರನೇ ಇವನು ಸಹ ನಮ್ಗೆ ಈ ತಾತ್ವಿಕ ಊಹಾಪೋಹದ ಮೂಲಕ ಜ್ಞಾನ ಸಂಪಾದನೆ, ಕಾಮ್ಯ ಕರ್ಮಗಳ ಮೂಲಕ ಐಹಿಕ ಸಂಪತ್ತಿನ ಸಂಗ್ರಹ, ಯೋಗ ಸಿದ್ಧಿಗಳ ಆಸೆ, ಇವೆಲ್ಲವೂ ಸಹ ಭಕ್ತಿ ಮಾರ್ಗದಲ್ಲಿ ಮುಂದುವರಿಲಿಕ್ಕೆ ಅಡಚಣೆಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಅಶಾಶ್ವತ ಚಟುವಟಿಕೆಗಳ ಬಗೆಗೆ ಸಂಪೂರ್ಣವಾದ ನಿರ್ಲಕ್ಷ್ಯ ತಾಳಬೇಕು. ನಮ್ಗೆ ಇದ್ರ ಬಗ್ಗೆ ಆಸೆ ಇರ್ಕೂಡ್ದು. ಬದಲಿಗೆ ನಾವೇನನ್ನ ಮಾಡ್ಬೇಕು, ಭಕ್ತಿಯೋಗದ ನಿಯಂತ್ರಕ ತತ್ವಗಳ ಕಡೆಗೆ ತಿರುಗಿಸ್ಬೇಕು. ಭಗವದ್ಗೀತೆಯ ಪ್ರಕಾರ ಇಲ್ಲಿ ಏನನ್ನ ಹೇಳ್ತಿದ್ರೆ, ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾನಿಶಾ ಪಶ್ಯತೋ ಮುನೇಹೆ. ಸೊ ಇಲ್ಲಿ ಇವಾಗ ನಾವೇ ಸಹ ಏನ್ ಮಾಡ್ತಾ ಇದೀವಿ, ನಾವು ಬೆಳಿಗ್ಗೆ ಬೇಗ ಎದ್ದೇಳ್ಬೇಕಂತಂದ್ರೆ ಬೇಗ ಮಲ್ಕೋತಾ ಇದೀವಿ ಅಲ್ವಾ. ಅದೇ ತರ ಇಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಏನೇ ಹೇಳ್ತಾ ಇದಾರೆ, ಸಕಲ ಜೀವಿಗಳಿಗೆ ಯಾವುದು ರಾತ್ರಿನೋ ಅದು ಆತ್ಮ ಸಂಯಮ. ಯಾರು ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇದಾರೋ ಅದು ಅವ್ರಿಗೆ ಆ ಸಮಯ, ಎಲ್ಲರಿಗೂ ರಾತ್ರಿ ಆಗಿರೋ ಸಮಯ ಅವರಿಗೆ ಎಚ್ಚರದ ಸಮಯ. ಮತ್ತೆ ಸಕಲ ಜೀವಿಗಳಿಗೆ ಯಾವುದು ಎಚ್ಚರದ ಕಾಲವೋ ಅದು ಅಂತರ್ಮುಖಿಯಾದ ಮುನಿಗೆ ರಾತ್ರಿ ಅಲ್ವಾ. ಇವಾಗ ಬೇರೆಯವರೆಲ್ಲೂ ಸಹ 12 ಗಂಟೆ 1 ಗಂಟೆ 2 ಗಂಟೆ ತನಕ ಅವರು ಏನು ಬ್ರೌಸ್ ಮಾಡ್ಕೊಂಡು ಅಥವಾ ಏನೋ ಸೀರಿಯಲ್ಸ್ ಅನ್ನ ನೋಡ್ಕೊಂಡು ಕುತ್ಕೊಂಡಿರ್ತಾರೆ ಅಲ್ವಾ ಮೊಬೈಲ್ ಅಲ್ಲಿ. ಆದ್ರೆ ಆ ಸಮಯದಲ್ಲಿ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕಾದ್ರು ಮಲ್ಕೊಂಡಿರ್ತಾರೆ. ಮತ್ತೆ ಅವರೆಲ್ಲ 2 ಗಂಟೆ ಮೇಲೆ ಮಲ್ಕೊಂಡಾಗ ಇವರು 2 ಗಂಟೆ 3 ಗಂಟೆಗೆ ಎದ್ದು ಅವರು ಆ ಭಗವಂತನ ಒಂದು ಧ್ಯಾನ ಅಂದ್ರೆ ಏನು ಜಪ ಮಾಡ್ಕೊಳ್ಳೋದ್ರಲ್ಲಿ ಅವರು ತಮ್ಮ ಸಮಯವನ್ನ ಅವರು ವಿನಿಯೋಗಿಸ್ತಾರೆ ಅಲ್ವಾ. ಅದನ್ನೇ ಇಲ್ಲಿ ಕೃಷ್ಣನು ಸಹ ಹೇಳ್ತಾ ಇದ್ದಾರೆ. ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರುವುದೇ ಜೀವಿಯ ಜೀವಾಳ ಅಲ್ವಾ. ಪ್ರಭುಪಾದರು ಯಾವಾಗ್ಲೂ ಹೇಳ್ತಾರಲ್ವಾ, ಓನ್ಲಿ ಒನ್ ಬಿಸ್ನೆಸ್ ನಮ್ಮ ಅಂದ್ರೆ ನಾವು ಮನುಷ್ಯ ಜನ್ಮವನ್ನ ಪಡೆದಿದೀವಿ ಅಂತಂದ್ರೆ ನಮ್ದು ಒಂದೇ ಒಂದು ಬಿಸ್ನೆಸ್ ಯಾವುದು ಅಂತಂದ್ರೆ ನಮ್ಮನ್ನ ನಾವು ಭಕ್ತಿ ಸೇವೆಯಲ್ಲಿ ನಾವು ತೊಡಗಿಸ್ಕೊಳೋದು. ಇದೇ ನಮ್ಮ ಒಂದು ಕೆಲಸ. ಅದೇ ಮಾನವ ಜೀವನದ ಪರಮ ಪುರುಷಾರ್ಥ ಮತ್ತು ಸಿದ್ಧಿ. ಇದರ ಬಗೆಗೆ ಮಾನವನಿಗೆ ನೆಚ್ಚಿಕೆ ಬರಬೇಕು. ಮಾನಸಿಕ ಊಹಾಪೋಹ, ಕಾಮ್ಯಕರ್ಮ ಅಥವಾ ಯೋಗಾಭ್ಯಾಸಗಳೇ ಮೊದಲಾದವು ಶಾಶ್ವತವಾದ ಲಾಭವನ್ನ ದೊರಕಿಸಿಕೊಡವು ಎಂಬುದನ್ನ ಖಚಿತವಾಗಿ ತಿಳಿದುಕೊಳ್ಳಬೇಕು ಅಲ್ವಾ. ಸೊ ನಾವಿವಾಗ ಈ ಜ್ಞಾನ ಮಾರ್ಗ, ಈ ಕರ್ಮ ಮಾರ್ಗ ಏನೆಲ್ಲ ಇದೆ, ಇವ್ಯಾವನು ಸಹ ಅಥವಾ ಅಷ್ಟಾಂಗ ಯೋಗ, ಇದ್ಯಾವುದನ್ನು ಸಹ ನಮ್ಗೆ ಆ ಉನ್ನತ ಗುರಿಯನ್ನ ನಮ್ಗೆ ತಲುಪಿಸ್ಲಿಕ್ಕೆ ಸಹಾಯ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿರ್ಬೇಕು.
ಸೊ ಒಬ್ಬನಿಗೆ ಭಕ್ತಿ ಸೇವೆಯಲ್ಲಿ ಪೂರ್ಣ ಭರವಸೆ ಇದ್ದರೆ ಅವನ ಗುರಿ ಸಾಧನೆಯಾಗುತ್ತದೆ. ಇತರ ಮಾರ್ಗಗಳನ್ನ ಅನುಸರಿಸಿದರೆ ಅವನಿಗೆ ತಳಮಳ ಉಂಟಾಗುತ್ತದೆ ಅಲ್ವಾ. ನಾವ್ ಇದಕ್ಕಿಂತ ಮುಂಚೆ ನಾನು ಪದೇ ಪದೇ ಹೇಳಿದೀನಿ ನಾವಲ್ವಾ, ನಾವಿವೆಲ್ಲನೂ ಸಹ ಅಂಧಕೂಪದಲ್ಲಿದೀವಿ, ಒಂದು ಬಾವಿಯಲ್ಲಿ ಬಿದ್ಬಿಟ್ಟಿದೀವಿ. ಬಾವಿಗೆ ಇವಾಗ ನೋಡಿ ಎಷ್ಟೊಂದು ಹಗ್ಗಗಳಿದೆ ಅಂತ ಅನ್ಕೊಳ್ಳಿ. ಆ ಹಗ್ಗಗಳನ್ನ ಇಟ್ಕೊಂಡಾಗ ಅದು ನೋಡ್ಲಿಕ್ಕೆ ಹಗ್ಗ ತರನೇ ಕಾಣ್ತಾ ಇದೆ. ಆ ಹಗ್ಗದ ಸಹಾಯದಿಂದ ನಾವು ಮೇಲೆ ಹೋಗ್ಬೋದು ಅಂತ ನಾವ್ ಅನ್ಕೋತೀವಿ. ಆದ್ರೆ ಯಾವ ಹಗ್ಗವನ್ನ ಕೃಷ್ಣ ಇಟ್ಕೊಂಡಿದಾರೋ ಆ ಹಗ್ಗ ಮಾತ್ರನೇ, ಆ ಹಗ್ಗವನ್ನ ನಾವು ಗಟ್ಟಿಯಾಗಿ ಇಟ್ಕೊಂಡ್ರೆ ಅಷ್ಟೇ ನಾವು ಸುಲಭವಾಗಿ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ. ಬೇರೆದು ಯಾವುದೇ ಒಂದು ಹಗ್ಗಗಳನ್ನ ನಾವು ನೆಚ್ಕೊಂಡ್ರೆ ನಾವು ಆ ಒಂದು ಅಂಧಕೂಪದಿಂದ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಶ್ರೀಮದ್ ಭಾಗವತದ 7ನೇ ಸ್ಕಂದದಲ್ಲಿ ಏನನ್ನ ಹೇಳ್ತಾ ಇದಾರೆ, ಬೇರೆದ ಉದ್ದೇಶವನ್ನ ಇಟ್ಟುಕೊಂಡು ಉಗ್ರ ತಪಸ್ಸನ್ನ ಮಾಡಲು ಭಕ್ತಿ ಸೇವೆನ ತೊರೆದವರು ಕಠಿಣ ತಪಸ್ಸನ್ನ ಆಚರಿಸಿದರೂ ಮನಃಶುದ್ಧಿ ಪಡೆಯುವುದಿಲ್ಲ ಅಲ್ವಾ. ಇವಾಗ ಯಾರು ಹಿರಣ್ಯಕಶಿಪು, ಅವನ್ ಎಂತಹ ಉಗ್ರ ತಪಸ್ ಮಾಡ್ತಾನೆ ಅಲ್ವಾ. ಅವನ ದೇಹವೆಲ್ಲವೂ ಸಹ ನಾಶವಾಗಿ ಬರೀ ಅವನು ಮೂಳೆ ಮಾತ್ರ ಉಳ್ಕೊಳುತ್ತೆ, ಅಂತಹ ಒಂದು ಉಗ್ರ ತಪಸ್ಸನ್ನ ಮಾಡ್ತಾನೆ. ಆದ್ರೆ ಅವನು ತಪಸ್ ಮಾಡಿದ್ ಯಾರಿಗೋಸ್ಕರ? ಅವನು ತನ್ನ ಒಂದು ಆಸೆ ಆಕಾಂಕ್ಷೆಯನ್ನ ನೆರವೇರಿಸ್ಕೊಳ್ಲಿಕ್ಕೆ ಅವನು ಮಾಡ್ತಾನೆ ಅಲ್ವಾ. ಇಂತಹ ಉಗ್ರ ತಪಸ್ಸಿಂದ ಏನು ಪ್ರಯೋಜನ ಇಲ್ಲ ಅಲ್ವಾ. ನಾವ್ ಏನೇ ಒಂದು ತಪಸ್ಸನ್ನ ಮಾಡ್ಬೇಕಂತಂದ್ರೆ ನಾವು ಆ ಭಗವಂತನ ಪಡಿಲಿಕ್ಕೋಸ್ಕರನೇ ನಾವು ತಪಸ್ಸನ್ನ ನಾವು ಮಾಡ್ಬೇಕಾಗತ್ತೆ ಅಲ್ವಾ. ನಾವು ಧ್ರುವ ಮಹಾರಾಜನು ಸಹ ತಪಸ್ಸನ್ನ ಮಾಡ್ತಾನೆ ಅಲ್ವಾ. ಅಷ್ಟು ಚಿಕ್ಕ ಬಾಲಕ ಅಲ್ವಾ. ಎಷ್ಟು ಅವನು 6 ತಿಂಗಳಗಟ್ಲೆ ತಪಸ್ಸನ್ನ ಮಾಡಿದ್ರು ಸಹ ಅವನು ಏನು ನಾವು ನೋಡಿದ್ವಿ, ಅವನು ಸ್ಟಾರ್ಟಿಂಗ್ ಅಲ್ಲಿ ಬರೇ ಏನು ನೀರು ಕುಡ್ಕೊಂಡು ಇರ್ತಾನೆ, ಮತ್ತೆ ಅವನು ಎಲೆಯನ್ನ ಒಣಗಿದ ಎಲೆ ಹಸಿ ಎಲೆ ತಿಂತಾ ಇರ್ತಾನೆ, ಆಮೇಲೆ ಅದನ್ನು ಬಿಟ್ಟು ಒಣಗಿದ ಎಲೆಯನ್ನ ತಿಂತಾನೆ. ಆಮೇಲೆ ಮತ್ತೆ ಅವನು ಕೆಲವು ದಿನಗಳಿಗೆ ಒಮ್ಮೆ ಅವನು ಗಾಳಿಯನ್ನ ತಗೋತಾನೆ, ಕೆಲವು ದಿನಗಳಿಗೆ ಒಮ್ಮೆ ಅವನು ಸ್ವಲ್ಪ ನೀರನ್ನ ಅವನು ಸ್ವೀಕರಿಸ್ತಾನೆ. ಈ ತರ ಅವನು ಉಗ್ರ ತಪಸ್ಸನ್ನ ಅವನು ಮಾಡ್ತಾನೆ. ಆದ್ರೆ ಅವನು ಮಾಡಿದ್ದು ದೇವೋತ್ತಮ ಪರಮಪುರುಷನಿಗೋಸ್ಕರ ಮಾಡಿರೋದ್ರಿಂದ ಅವನ ಜೀವನದಲ್ಲಿ ಯಶಸ್ಸನ್ನ ಪಡಿತಾನೆ. ಆದ್ರೆ ಇಲ್ಲಿ ಬೇರೆ ಉದ್ದೇಶ ಇಟ್ಕೊಂಡು ಹಿರಣ್ಯಕಶಿಪು ಉಗ್ರ ತಪಸ್ಸನ್ನ ಮಾಡಿದ್ರಿಂದ ಅವನ ಮನಸ್ಸು ಶುದ್ಧಿ ಆಗೋದಿಲ್ಲ ಅಲ್ವಾ. ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಏಕೆಂದರೆ ಅವರಿಗೆ ಭಗವಂತನ ದಿವ್ಯ ಪ್ರೇಮ ಸೇವೆಯ ಬಗೆಗೆ ಗೊತ್ತೇ ಇಲ್ಲವೆಂಬುದನ್ನ ಮಾನವನು ಖಚಿತವಾಗಿ ತಿಳಿದುಕೊಳ್ಳಬೇಕು ಅಲ್ವಾ. ಸೊ ನಾವಿವಾಗ ಭಗವಂತನ ಬಗ್ಗೆ ಗೊತ್ತಾದಾಗ ನಾವೇನ್ ಮಾಡ್ತೀವಿ, ಏನೇ ಮಾಡಿದ್ರು ಸಹ ಆ ಭಗವಂತನ ಸಂತೋಷಕ್ಕೋಸ್ಕರ ನಾವು ಮಾಡ್ಲಿಕ್ಕೆ ನಾವು ಹೋಗ್ತೀವಿ. ಅವಾಗ ಏನಾಗತ್ತೆ, ನಮ್ಮ ಮನಸ್ಸು ಪರಿವರ್ತನೆ ಆಗತ್ತೆ, ನಮ್ಮ ಮನಸ್ಸು ಶುದ್ಧ ಆಗತ್ತೆ. ಸೊ ಮನಸ್ಸು ಶುದ್ಧ ಆಗದ ಹೊರತು ನಾವು ಭಗವಂತನನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಾವ್ ಇಷ್ಟೆಲ್ಲ ಕಷ್ಟ ಪಡ್ತಾ ಇದೀವಿ ಅಲ್ವಾ. ನೋಡಿ, ಉತ್ಸಾಹ, ನಿಶ್ಚಯ, ಧೈರ್ಯ, ತತ್ತ, ಕರ್ಮ, ಪ್ರವರ್ತನ, ಸಂಗತ್ಯಾಗೋ, ಶತೋ ವೃತ್ತೆ ಇದೆಲ್ಲವನ್ನ ಮಾಡ್ತಾ ಇದೀವಿ. ನಮ್ಗೊಂದು ಕ್ಷಣ ಅನ್ಸುತ್ತೆ ಅಲ್ವಾ, ಇದ್ರಲ್ಲಿ ನಾನು ಯಶಸ್ಸನ್ನ ಗಳಿಸ್ಲಿಲ್ಲ ಅಂತಂದ್ರೆ ನನ್ಗೇನಪ್ಪಾ ಆಗತ್ತೆ ಅಂತ ಅಲ್ವಾ. ಅದಕ್ಕೂ ಸಹ ನಮ್ಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಅವ್ರು ಭರವಸೆಯನ್ನ ಕೊಟ್ಟಿದ್ದಾರೆ ಅಲ್ವಾ. ನೀವು ಬೇಜಾರೇ ಮಾಡ್ಕೋಬೇಡಿ. ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯನ ವಿದ್ಯತೆ ಸ್ವಲ್ಪ ಮತ್ಯಸ್ಯ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್ ಅಲ್ವಾ. ನೀವು ಸ್ವಲ್ಪ ಭಕ್ತಿ ಮಾಡಿದ್ರು ಸಹ ನಿಮ್ಮನ್ನ ಆ ಒಂದು ಹೀನಾಯವಾದಂತಹ ಒಂದು ಯೋನಿಗಳಲ್ಲಿ ಹುಟ್ಟೋದಕ್ಕೆ ಅವಕಾಶ ಆಗೋದಿಲ್ಲ. ನೀವು ಮತ್ತೆ ಮನುಷ್ಯ ಜನ್ಮವನ್ನೇ ನೀವು ಪಡಿತೀರಾ. ಮನುಷ್ಯ ಜನ್ಮವನ್ನ ಪಡೆದು ನೀವು ಎಲ್ಲಿ ಭಕ್ತಿಯನ್ನ ನೀವು ಸ್ಟಾಪ್ ಮಾಡಿದ್ರೋ ಅಲ್ಲಿಂದ ನೀವು ಮುಂದುವರಿಸ್ಕೊಂಡು ಹೋಗ್ತೀರಾ ಅಂತ ನಮ್ಗೆ ಭಗವಂತ ಭರವಸೆಯನ್ನ ಕೊಟ್ಟಿದ್ದಾರೆ ಅಲ್ವಾ. ನೋಡಿ, ಇದೆಲ್ಲವೂ ಸಹ ನಮ್ಗೆ ಭಕ್ತಿ ಮಾಡ್ಲಿಕ್ಕೆ ನಮ್ಗೆ ಪ್ರೋತ್ಸಾಹ ಸಿಗ್ತಾ ಇದೆ. ಇಲ್ಲಾಂದ್ರೆ ನಮ್ಗೆ ಭಯ ಆಗುತ್ತೆ ಅಲ್ವಾ ನಮ್ಗೆ. ಯಾಕಂದ್ರೆ ನಾವು ಗೋಲೋಕ ವೃಂದಾವನನ್ನು ನೋಡಿಲ್ಲ, ಕೃಷ್ಣನನ್ನು ನಾವು ನೋಡಿಲ್ಲ ಅಲ್ವಾ. ಇವಾಗ ಏನು ನಮ್ಮ ಗುರು ಸಾಧು ಶಾಸ್ತ್ರ ಹೇಳಿದಾರೆ ಅಂತ ಹೇಳ್ಬಿಟ್ಟು ನಾವು ಈ ಮಾರ್ಗದಲ್ಲಿ ನಡೀತಾ ಇದೀವಿ. 16 ರೌಂಡ್ ಚಾಂಟ್ ಮಾಡ್ತಾ ಇದೀವಿ. ಇಷ್ಟಿಷ್ಟು ಸಮಯ ನಾವು ಈ ಭಕ್ತಿಗೆ ಅಂತ ನಾವು ಕೊಡ್ತಾ ಇದೀವಿ ಅಲ್ವಾ. ಸೊ ಅದಕ್ಕೇನೆ ನಮ್ಗೆ ಇಲ್ಲಿ ನಮ್ಗೆ ಪ್ರೋತ್ಸಾಹವನ್ನ ಕೊಡ್ತಾ ಇದಾರೆ, ಭರವಸೆಯನ್ನ ಕೊಡ್ತಾ ಇದಾರೆ. 7ನೇ ಸ್ಕಂದದಲ್ಲಿ ಏನನ್ನ ಹೇಳ್ತಾ ಇದಾರೆ, ಊಹಾಪೋಹ ಮಾಡುವವರು ಮತ್ತು ಕಾಮ್ಯ ಕರ್ಮಿಗಳು ಉಗ್ರೋಗ್ರ ತಪಸ್ಸುಗಳನ್ನ ವ್ರತಗಳನ್ನ ಮಾಡಿದರೂ ಅವರು ಪತಿತರಾಗ್ತಾರೆ. ಏನು ಪ್ರಯೋಜನ ಇಲ್ಲ. ಅವರು ಈ ಮನುಷ್ಯ ಜನ್ಮವನ್ನ ಅವರು ಉದ್ಧಾರ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದ್ರೆ ಅವರಿಗೆ ಭಗವಂತನ ಚರಣಾರವಿಂದಗಳ ಬಗೆಗೆ ತಿಳುವಳಿಕೆ ಇರುವುದಿಲ್ಲ. ಆದರೆ ಭಗವದ್ ಭಕ್ತನಾದರೂ ಎಂದಿಗೂ ಪತಿತನಾಗುವುದಿಲ್ಲ. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳಿದರೆ ಅರ್ಜುನನಿಗೆ ನೀನು ಘೋಷಣೆಯನ್ನ ಮಾಡು, ಕೌಂತೆಯ ಪ್ರತಿ ಜಾನಿಹಿ ನಮೇ ಭಕ್ತ ಪ್ರಣಶ್ಯತಿ ಅಲ್ವಾ. ಯಾಕೆ ಕೃಷ್ಣ ಹೇಳಿಲ್ಲ ಅವ್ರು ಭಕ್ತನಂದ್ರೆ ಅರ್ಜುನನಿಗೆ ಹೇಳಿದ್ರು, ಅರ್ಜುನ ನೀನು ಘೋಷಣೆಯನ್ನ ಮಾಡು, ಕೃಷ್ಣನ ಭಕ್ತ ಎಂದು ನಾಶ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನೀನು ಘೋಷಣೆ ಮಾಡು ಅಂತ ಹೇಳ್ಬಿಟ್ಟು ಯಾಕೆ ಕೃಷ್ಣ ಅರ್ಜುನನಿಗೆ ಹೇಳಿಸ್ತಾರೆ, ಅವ್ರು ಯಾಕೆ ಹೇಳೋದಿಲ್ಲ? ಅಂದ್ರೆ ಭಕ್ತರು ಹೇಳಿದಾಗ ಫಾಲೋ ಮಾಡೋದಕ್ಕೆ ಈಸಿ ಆಗುತ್ತಲ್ಲ ಮಾತಾಜಿ. ಅಂದ್ರೆ ಮಾತಾಜಿ ಭಕ್ತರ ಒಂದು ವಾಣಿಗೆ ಅಷ್ಟು ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ ಮಾತಾಜಿ. ಅಂದ್ರೆ ಅವರಿಗೆ ಅನುಭವ ಆಗಿ ಅವರು ಹೇಳ್ತಾರಲ್ವಾ, ಹಾಗಾಗಿ ಅದು ನೆರವೇರುತ್ತೆ ಅಂತ ಹೇಳ್ತಾರೆ ಮಾತಾಜಿ. ಶುದ್ಧ ಭಕ್ತರ ಒಂದು ಮಾತು ತುಂಬಾ ಶಕ್ತಿಯುತವಾಗಿರುತ್ತೆ, ಅದು ನೆರವೇರುತ್ತೆ ಅಂತ ಹೇಳ್ತಾರೆ ಮಾತಾಜಿ. ಭಗವಂತನಿಗಿನ ಅವಾಗ ಭಕ್ತರೇ ಶ್ರೇಷ್ಠ ಅಂತ ಹೇಳ್ತಾ ಇದ್ದಂಗಾಯ್ತು.
ಇಲ್ಲ ಮಾತಾಜಿ, ಅವರ ವಾಣಿ ಅಂದ್ರೆ ಭಗವಂತನ ಭಕ್ತಿ ಸೇವೆಯ ವಾಣಿ, ಅದು ಅಷ್ಟು ಪವರ್ ಇರುತ್ತೆ ಮಾತಾಜಿ. ಮತ್ತಿನ್ಯಾರಾದ್ರೂ ಹೇಳ್ತೀರಾ? ಟ್ರೈ ಮಾಡಿ. ನಾನು ಇದು ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಂಡು ಅದಕ್ಕೆ ಹೇಳಕ್ ಬೇಡ ಅನ್ಕೊಂಡೆ, ಬಟ್ ಆದ್ರೂ ಕೇಳೋಣ ಅಂತ ಅನ್ಕೊಂಡೆ. ನಾನು ಇದು ನಿಮಗ್ ನಿಜವಾಗ್ಲೂ ಗೊತ್ತಿದೆ ಅಂತಾನೆ ಅನ್ಕೊಂಡೆ ನಾನು. ಹರೇ ಕೃಷ್ಣ. ಮತ್ತೆ ಅವರು ಭಗವಂತನ್ ನೋಡಿರೋದಿಲ್ಲ, ಸೊ ಆ ಭಕ್ತಿ ಮಾಡ್ತಾನೆ ಭಗವಂತನ್ ಕಂಡಿರ್ತಲ್ಲ, ಅವ್ರ ಮುಖಾಂತರ ಕೇಳಿದ್ರೆ ಅದು ಸರಿ ಹೋಗ್ತದೆ ಅಂತ ಆತರ. ಇಲ್ಲ ಮಾತಾಜಿ, ಇಲ್ಲ. ಭಕ್ತರು, ಹರೇ ಕೃಷ್ಣ ಮಾತಾಜಿ, ಭಕ್ತರ ಮೂಲಕ ಹೇಳಿದ್ರೆ ಭಕ್ತರು ಕೇಳ್ತಾರೆ ಅಂತ ಮಾತಾಜಿ. ಇಲ್ಲ ಮಾತಾಜಿ. ಇನ್ಯಾರಾದ್ರೂ? ಭಗವಂತ ಮಾತಾಜಿ. ಕೊಡ್ತಾನೆ ಮೂಲಕ ಮಾತಾಜಿ. ಭಗವಂತ ಭಕ್ತರಿಗೆ ಅಷ್ಟೊಂದು ಮಹತ್ವವನ್ನ ಕೊಡ್ತಾನೆ. ಅಂದ್ರೆ ಅವನು ಅರ್ಜುನ ಹೇಳಿದ್ರೆ ಅವನು ಸರಿಯಾಗಿರುತ್ತೆ ಅಂತ. ಓಕೆ ಮಾತಾಜಿ, ನೀವೆಲ್ಲರ ಪ್ರಯತ್ನಕ್ಕೆ ಖಂಡಿತ ಧನ್ಯವಾದ. ಬಟ್ ಅದು ಕರೆಕ್ಟ್ ಆಗಿರೋ ಆನ್ಸರ್ ಇಲ್ಲ ಮಾತಾಜಿ. ಇನ್ಯಾರಾದ್ರೂ ಪ್ರಯತ್ನ ಪಡ್ತೀರಾ? ಮಾತಾಜಿ ಪ್ರಶ್ನೆ ಇನ್ನೊಂದ್ಸರಿ ಕೇಳ್ತೀರಾ? ಹರೇ ಕೃಷ್ಣ. ಸಾರಿ ಮಾತಾಜಿ. ಗೌರಿ ಮಾತಾಜಿ, ನೀವು ಕೇಳಿಸ್ಕೊಳ್ಳಿಲ್ವಾ? ಇಲ್ಲಿ ಏನ್ ಹೇಳ್ತಾ ಇದಾರೆ? ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದಾರೆ, ಓ ಕುಂತಿ ಪುತ್ರನೇ, ನನ್ನ ಭಕ್ತನು ಎಂದಿಗೂ ಹಾಳಾಗುವುದಿಲ್ಲ ಎಂದು ಸಾರು ಅಂತ ಹೇಳ್ಬಿಟ್ಟು. ಅವ್ರೇ ಹೇಳ್ತಿಲ್ಲ, ನನ್ನ ಭಕ್ತ ಎಂದಿಗೂ ಹಾಳಾಗೋದಿಲ್ಲ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಿಲ್ಲ, ಅವರು ಅರ್ಜುನನಿಗೆ ಹೇಳ್ತಿದ್ದಾರೆ. ಅರ್ಜುನ ನೀನ್ ಹೇಳು, ನೀನ್ ಸಾರು, ನನ್ನ ಭಕ್ತ ಎಂದೂ ನಾಶ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನೀನ್ ಹೇಳು ಅಂತ ಹೇಳ್ತಾ ಇದಾರೆ. ಯಾಕೆ ಈ ತರ ಹೇಳಿಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೀನಿ ಮಾತಾಜಿ. ಅರ್ಜುನನು ಯಾವ್ದು ಇದ್ರಲ್ಲಿ ಮಾತಾಜಿ ಭಕ್ತರ ಮಾತನ್ನು ನೆರವೇರಿಸ್ತಾರೆ ಮಾತಾಜಿ ಕೃಷ್ಣ. ಹರಿ ಬೋಲ್ ಪ್ರಭುಜಿ ಅಲ್ವಾ? ಸೊ ಕೃಷ್ಣ ತನ್ನ ಮಾತನ್ನ ಬೇಕಾದ್ರೆ ಅವರು ಮೀರ್ತಾರೆ. ಅವರು ಯಾವ್ದಾದ್ರು ಒಂದು ಸಂದರ್ಭ ಬಂದಾಗ ಅವ್ರು ಅದನ್ನ ಪರಿಪೂರ್ಣ ಮಾಡ್ಲಿಕ್ಕೆ ಅವರು ಒದ್ದಾಡೋದಿಲ್ಲ ಅವರು ಅಲ್ವಾ? ಆದ್ರೆ ಭಕ್ತ ಏನಾದ್ರು ಒಂದು ಮಾತನ್ನ ಹೇಳಿದ್ರೆ ಅದನ್ನ ನೆರವೇರಿಸಲಿಕ್ಕೆ ಕೃಷ್ಣ ಅವರು ಯಾವತ್ತೂ ಸಹ ಅವರು ಹಿಂಜರಿಯೋದಿಲ್ಲ. ಅವರು ಭಕ್ತ ವತ್ಸಲ ಅಲ್ವಾ? ಅದಕ್ಕೆ ಅವ್ರನ್ನ ಭಕ್ತ ವತ್ಸಲ ಅಂತ ಕರೆಯೋದು. ನಾವ್ ಇವಾಗ ನೋಡಿದ್ವಲ್ಲ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅವ್ರು ಏನ್ ಹೇಳಿದ್ರು, ನಾನು ಯಾವತ್ತೂ ಸಹ ಶಸ್ತ್ರವನ್ನ ಹಿಡಿಯೋದಿಲ್ಲ ಅಂತ ಹೇಳಿದ್ರು ಅಲ್ವಾ? ಆದ್ರೆ ಅರ್ಜುನನನ್ನ ಅವ್ರು ಕಾಪಾಡ್ಲಿಕ್ಕೆ ಅವ್ರೇನ್ ಮಾಡಿದ್ರು, ಆ ಒಂದು ಚಕ್ರದ ಏನ್ ಹೇಳ್ತಾರೆ, ರಥದ ಚಕ್ರವನ್ನ ಎತ್ಕೊಂಡ್ರು ಅಲ್ವಾ? ಅವರು ಯುದ್ಧವನ್ನ ಮಾಡ್ಲಿಕ್ಕೆ ಹೋದ್ರು. ಅಂದ್ರೆ ಭೀಷ್ಮನ ಮೇಲೆ ಅವರು ಆ ಚಕ್ರವನ್ನ ಪ್ರಹಾರ ಮಾಡ್ಲಿಕ್ಕೆ ಹೋಗ್ತಾರೆ ಅಲ್ವಾ? ಮತ್ತೆ ಅವರು ಇನ್ನ ಯುದ್ಧ ಪೂರ್ತಿ ಮುಗ್ದಿರೋದಿಲ್ಲ. ಆದ್ರೆ ಆ ಪಾಂಡವರನ್ನ ಕಾಪಾಡ್ಲಿಕ್ಕೆ ಅಶ್ವತ್ಥಾಮನ ಬ್ರಹ್ಮಾಸ್ತ್ರದಿಂದ ಅವರು ತಮ್ಮ ಏನ್ ಹೇಳ್ತಾರೆ, ಆ ಚಕ್ರವನ್ನ ಅವರು ಇಟ್ಕೋತಾರೆ ಅಲ್ವಾ? ಆ ಚಕ್ರದಿಂದ ಅವರು ಆ ಒಂದು ಬ್ರಹ್ಮಾಸ್ತ್ರವನ್ನ ಅವರು ನಾಶ ಮಾಡ್ತಾರೆ. ಅಂದ್ರೆ ಅವರು ತನ್ನ ಭಕ್ತರನ್ನ ಕಾಪಾಡ್ಲಿಕ್ಕೆ ತನ್ನ ಮಾತನ್ನ ಅವರು ಮುರಿಲಿಕ್ಕೂ ಅವರು ಸಿದ್ಧರಿರ್ತಾರೆ. ಭಕ್ತರ ರಕ್ಷಣೆ ಮತ್ತೆ ಭಕ್ತರ ಮಾತನ್ನ ಅವರು ಎಂತಹ ಸಮಯದಲ್ಲೂ ಸಹ ಅವರು ನೆರವೇರಿಸ್ತಾರೆ. ಅದಕ್ಕೋಸ್ಕರ ಅವ್ರು ಹೇಳ್ತಾ ಇದ್ರೆ, ನಾನ್ ಹೇಳಿದ್ರೆ ನಾನು ಅದನ್ನ ನೆರವೇರಿಸ್ತಲೇ ಇರಬಹುದು, ಆದ್ರೆ ನೀನೇನಾದ್ರೂ ಹೇಳಿದ್ರೆ, ನನ್ನ ಅರ್ಜುನ ಹೇಳಿದನಲ್ವಾ ಈ ಒಂದು ಮಾತನ್ನ ಅಂತ ಹೇಳ್ಬಿಟ್ಟು ನಾನು ನೆರವೇರಿಸ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೇನೆ ಕೃಷ್ಣನ ಭಕ್ತ ವತ್ಸಲ ಅಂತ ಹೇಳ್ಬಿಟ್ಟು ಕರೀತಾರೆ ಅಲ್ವಾ? ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಕೃಷ್ಣ ತನ್ನ ಭಕ್ತನ ಮಾತನ್ನ ಅವನು ನೆರವೇರಿಸ್ತಾನೆ. ಅದಕ್ಕೋಸ್ಕರ ಇವಾಗ ಭಕ್ತ ಪ್ರಹ್ಲಾದ ಏನ್ ಹೇಳ್ದ, ಈ ಅವ್ರ ತಂದೆ ಕೇಳಿದಾಗ ಈ ಒಂದು ಕಂಬದಲ್ಲಿ ಅಂದ್ರೆ ನಿನ್ನ ಹರಿ ಇದನ ಅಂತಂದಿದ್ದಕ್ಕೆ ಪ್ರಹ್ಲಾದ ಏನ್ ಹೇಳಿದ್ರು, ಎಲ್ಲ ಕಡೆ ಇದ್ದಾರೆ ಅಂತ ಹೇಳಿ. ಎಲ್ಲ ಕಡೆ ಇದ್ದಾರೆ, ಈ ಕಂಬದಲ್ಲೂ ಇದ್ದಾರೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವರು ಬರ್ತಾರೆ ನರಸಿಂಹ ಅಲ್ವಾ? ತನ್ನ ಭಕ್ತನ ಮಾತನ್ನ ಉಳಿಸ್ಕೊಳ್ಲಿಕ್ಕೆ ಅವನು ಬರ್ತಾನೆ. ಮತ್ತೆ ಬ್ರಹ್ಮನ ಒಂದು ಮಾತನ್ನ ಉಳಿಸ್ಲಿಕ್ಕೆ ಅವನೇನ್ ಮಾಡ್ತಾನೆ, ನರಸಿಂಹನಾಗಿ ಬರ್ತಾರೆ ಅವರು ಅಲ್ವಾ? ಬ್ರಹ್ಮ ಏನು ಅವರು ಆಶೀರ್ವಾದ ಕೊಟ್ಟಿದ್ದಾರೆ, ಅಂದ್ರೆ ವರವನ್ನ ಕೊಟ್ಟಿದ್ದಾರೆ ಹಿರಣ್ಯಕಶಿಪುವಿಗೆ ಅಲ್ವಾ? ಈ ತರ ಒಂದು ನಿನಗೆ ಸಾವಾಗ್ಬಾರ್ದು ಅಂತ ಬಿಟ್ಟು ಅವನು ಎಷ್ಟೊಂದು ಅಂದ್ರೆ ಏನೆಲ್ಲ ಅವರು ಬೇಡಿಕೆಗಳನ್ನ ಇಟ್ಕೊಂಡಿದ್ರು ಅದೆಲ್ಲವನ್ನ ಅವರು ನೆರವೇರಿಸ್ಲಿಕ್ಕೋಸ್ಕರ, ಮತ್ತೆ ತನ್ನ ಭಕ್ತ ಅವರು ಬ್ರಹ್ಮ ಅವರು ವರವನ್ನ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಅವರು ಬರ್ತಾರೆ. ಮತ್ತೆ ಮಣಿಗ್ರೀವ ಮತ್ತೆ ನಳಕುವೈರ ಅಲ್ವಾ? ಅವ್ರೇನ್ ಮಹಾಭಕ್ತರು, ಅವ್ರೇನು ಭಕ್ತರಲ್ಲ. ಆದ್ರೆ ನಾರದರು ಅವರಿಗೆ ಶಾಪವನ್ನ ಕೊಟ್ಟು ಅವರು ಹೇಳಿದ್ದಾರೆ ಅಲ್ವಾ, ನಿಮಗೆ ಮುಂದೆ ಕೃಷ್ಣ ಬಂದಾಗ ನೀವು ನಿಮ್ಮ ಈ ಒಂದು ಯಮಲಾರ್ಜುನ ಮರವಾಗಿ ಏನು ಶಾಪ ಕೊಟ್ಟಿದ್ದೀನೋ ಅದರಿಂದ ನಿಮ್ಗೆ ಮುಕ್ತಿ ಸಿಗುತ್ತೆ ಅಂತ ಹೇಳಿದ್ರು ಅಲ್ವಾ? ಅದಕ್ಕೋಸ್ಕರ ಅವರು ಮಾಡ್ತಾರೆ. ಕೃಷ್ಣ ತನ್ನ ಭಕ್ತರ ಒಂದು ಮಾತನ್ನ ನೆರವೇರಿಸ್ಲಿಕ್ಕೆ ಕೃಷ್ಣ ಅವರು ಪ್ರಯತ್ನವನ್ನ ಪರಿಪೂರ್ಣವಾಗಿ ಅವರು ಪ್ರಯತ್ನವನ್ನ ಪಡ್ತಾರೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅದನ್ನ ನೋಡಿ ಕೃಷ್ಣ ಅವರೇ ಮಾತನ್ನ ಕೊಟ್ಟಿದ್ರು, ನಾನೇ ಒಂದು ಈ ಯುದ್ಧದಲ್ಲಿ ನಾನು ಯಾವುದೇ ಒಂದು ಶಸ್ತ್ರವನ್ನ ಹಿಡಿಯೋದಿಲ್ಲ ಅಂತ ಹೇಳಿದ್ರು. ಆದ್ರೆ ತನ್ನ ಭಕ್ತರ ರಕ್ಷಣೆಗೋಸ್ಕರ ಅವರು ತನ್ನ ಮಾತನ್ನ ಅವರೇ ಮುರಿತಾರೆ ಅಲ್ವಾ? ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅದಕ್ಕೇನೆ ಕೃಷ್ಣನನ್ನ ಭಕ್ತ ವತ್ಸಲ ಅಂತ ಹೇಳ್ಬಿಟ್ಟು ಕರೀತಾರೆ. ಮತ್ತೆ ಇಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ತಾರೆ, ನೇಹಾಭಿಕ್ರಮನ ಆಶೋಸ್ತಿ ಪ್ರತ್ಯವಾಯನ್ನ ವಿದ್ಯತೆ ಸ್ವಲ್ಪಮಪ್ಯಸ ಧರ್ಮಸ್ಯ ತ್ರಾಯತೋ ಮಹತ್ವ ಭಯಾತ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ಈ ಒಂದು ಭಕ್ತಿ ಮಾರ್ಗದಲ್ಲಿ ಯಾವುದೇ ಒಂದು ನಷ್ಟ ಆಗ್ಲಿ ಕುಂದಾಗ್ಲಿ
ಇಲ್ಲ. ಈ ಒಂದು ಮಾರ್ಗದಲ್ಲಿ ಸ್ವಲ್ಪ ಮುಂದುವರೆದ್ರೂ ಸಹ ಅಪಾಯಕಾರಿ ಭಯದಿಂದ ರಕ್ಷಿಸ್ಕೊಳ್ಬಹುದು. ಏನಂತಹ ಒಂದು ಅಪಾಯಕಾರಿ ಭಯ ನಮ್ಗಿರೋಂಥದ್ದು? ಜನನ ಮರಣ ಮಾತಾಜಿ. ಜನನ ಮರಣ. ಕೆಳಗಿನ ಯೋನಿಗಳಲ್ಲಿ ಹುಟ್ಟೋದು. ಸಾವು. ಮಾತಾಜಿ ಹುಟ್ಟು ಸಾವು ಮೃಗ ಜನ್ಮದಲ್ಲಿ ಹುಟ್ಟುವುದು ಬಗ್ಗೆನೂ ಭಯ. ಹೌದಲ್ವಾ? ಕೆಳಗಿನ ಯೋನಿಗಳಲ್ಲಿ ಹುಟ್ಟೋದೇ ಭಯಂಕರ ಅದು ಅಲ್ವಾ? ನೋಡಿ, ಇವಾಗ ಯಾವ್ದಾದ್ರು ಒಂದು ಪ್ರಾಣಿ ನಿಮ್ಗೆ ಭಗವದ್ಗೀತೆ ಓದೋದನ್ನ ನೋಡಿದ್ರ, ಪೂಜೆ ಮಾಡೋದನ್ನ ನೋಡಿದ್ರ, ಸ್ಕೂಲಿಗೆ ಹೋಗೋದನ್ನ ನೋಡಿದ್ರ, ಏನಾದ್ರು ಒಂದು ಜ್ಞಾನವನ್ನ ಪಡೆಯೋದನ್ನ ನೋಡಿದ್ರ, ಧರ್ಮವನ್ನ ಆಚರಣೆ ಮಾಡೋದನ್ನ ನೋಡಿದ್ರ? ಇಲ್ಲ. ಮಾನವ ಜನ್ಮದಲ್ಲಿ ಮಾತ್ರ ನಾವು ಈ ಧರ್ಮವನ್ನ ಆಚರಣೆ ಮಾಡ್ತೀವಿ. ಅದಕ್ಕೋಸ್ಕರ ಅದು ಭಯಂಕರ. ನೋಡಿ, ನಮ್ಗ್ ಅನ್ನಿಸ್ತಾ ಇಲ್ಲ, ಅಯ್ಯೋ ಯಾವ್ದೋ ಒಂದು ದೇಹ ಸಿಕ್ಕಿದ್ರೆ ಸಾಕು ಅನ್ಕೊಳೋ ತರ ಮನಸ್ಥಿತಿ ನಮ್ದು. ಆದ್ರೆ ಅದನ್ನ ನೋಡಿ, ಪ್ರಭುಪಾದರು, ಜ್ಞಾನಿಗಳು ಅವರೆಲ್ಲ ಅರ್ಥ ಮಾಡ್ಕೋತಾ ಇದಾರೆ. ಅದು ಭಯಂಕರ ಸ್ಥಿತಿ. ಆ ನಾಯಿ ಜನ್ಮ, ಆ ಒಂದು ಹಂದಿ ಜನ್ಮ ಹೇಗಿದೆ ಅಲ್ವಾ? ಒಂದು ಏನು ಸೊಳ್ಳೆ ಜನ್ಮ, ನಾವ್ ಅದನ್ನ ಒಡೆದು ಸಾಯಿಸೇ ಬಿಡ್ತೀವಿ ಒಂದು ಕ್ಷಣಕ್ಕೆ ಅಲ್ವಾ? ಒಂದು ಇರುವೆಯನ್ನ ನಾವು ಕಾಲಿಂದ ಒಸ್ಕಾಕ್ಬಿಡ್ತೀವಿ ಅಲ್ವಾ? ಮತ್ತೆ ಆ ಜಿರ್ಲೆಯನ್ನ ನಾವು ಆ ಪರ್ಕೆಯಿಂದ ಹೊಡೆದು ಸಾಯಿಸ್ಬಿಡ್ತೀವಿ. ಎಂತಹ ಜನ್ಮ, ಎಂಥ ಕೀಳಾದ ಜನ್ಮ. ಅದನ್ನ ಇಲ್ಲಿ ಹೇಳ್ತಾ ಇದಾರೆ, ಅಪಾಯಕಾರಿ ಭಯದಿಂದ ರಕ್ಷಿಸ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ? ಇಲ್ಲಿ ಭಕ್ತಿ ಬಗ್ಗೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಭಕ್ತಿ ಯೋಗ ಎಷ್ಟು ಪರಿಶುದ್ಧ ಪರಿಪೂರ್ಣ ಅಂದ್ರೆ ಅದನ್ನ ಒಂದು ಸಲ ಆರಂಭಿಸಿದ್ರೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಒಂದೊಂದ್ಸತಿ ಏನಾಗುತ್ತೆ, ಅಂದ್ರೆ ನಾವು ಭಕ್ತಿ ಮಾರ್ಗಕ್ಕೆ ಬಂದಿರ್ತೀವಿ, ಆದ್ರೆ ಏನೋ ಒಂದು ಲೌಕಿಕ ಕೆಲಸ ಕಾರ್ಯಕ್ಕೋಸ್ಕರ ನಾವು ಆ ಭಕ್ತಿಯನ್ನ ಬಿಟ್ಬಿಟ್ಟು ನಾವು ಈ ಲೌಕಿಕ ಕಡೆಗೆ ಹೋಗ್ಬಿಡ್ತೀವಿ ಅಲ್ವಾ? ಸೊ ಆದ್ರೂ ಸಹ ನಮ್ಗೆ ಭಗವಂತ ಒಂದ್ಸತಿ ನಾವು ಭಗವಂತನ ಆ ಪಾದಾರವಿಂದಗಳ ಸವಿಯನ್ನ ಅನುಭವಿಸಿದ್ರೆ ನಮ್ಗೆ ಮತ್ತೆ ಅದು ಎಳ್ಕೊಂಡು ಬರುತ್ತೆ, ಮತ್ತೆ ಭಕ್ತಿ ಮಾಡ್ಲಿಕ್ಕೆ ಅದು ನಮ್ಮನ್ನ ಕರ್ಕೊಂಡ್ ಬರುತ್ತೆ. ಸೊ ನಮ್ಗೆ ಇಲ್ಲಿ ಏನನ್ನ ಹೇಳ್ತಿದ್ದಾರೆ ಅಂತಂದ್ರೆ, ಇದು ನಮ್ಗೆ ಭಾಗವತಮಲ್ಲಿ ಶ್ಲೋಕ ಬರುತ್ತೆ. ಈಗ ಒಬ್ಬ ಲೌಕಿಕವಾಗಿ ಅವನು ತುಂಬಾ ಪ್ರಗತಿ ಪಡೆದಿರ್ತಾನೆ ಅನ್ಕೊಳ್ಳಿ. ಒಬ್ಬ ವ್ಯಕ್ತಿ ಹೇಗಿರ್ಬೇಕು ಈ ಭೌತಿಕ ಪ್ರಪಂಚದಲ್ಲಿ ಹುಟ್ಟಿದಾಗ ಎಲ್ಲವನ್ನ ಪಡೆದು ಅವನು ಯಶಸ್ವಿ ಅಂತ ಅನ್ನಿಸ್ಕೊತಾನೆ. ಆದ್ರೆ ಅವನು ಭಗವಂತನ ನಾಮಸ್ಮರಣೆ ಯಾವತ್ತೂ ಮಾಡೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ, ಅಕಸ್ಮಾತ್ ಇವಾಗ ಒಬ್ಬ ಏನಾದ್ರೂ ಭಕ್ತಿ ಮಾರ್ಗಕ್ಕೆ ಬಂದು ಅವನು ಪರಿಪೂರ್ಣವಾಗಿ ಯಶಸ್ವಿ ಆಗ್ಲಿಲ್ಲ ಅಂದ್ರೂ ಸಹ ಈ ಯಾರು ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ಯಶಸ್ವಿ ಆಗಿದಾರಲ್ವಾ ಅವ್ರಿಗಿನ್ನ ಇವರು ತುಂಬಾ ಮೇಲು ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಒಬ್ಬನು ತನ್ನ ಸಾಮಾನ್ಯ ಲೌಕಿಕ ಕೆಲಸ ಕಾರ್ಯಗಳನ್ನ ತೊರೆದು ಪರಮ ಪ್ರಭುವಿನ ಚರಣ ಕಮಲಗಳನ್ನ ಆಶ್ರಯಿಸಿ ಭಕ್ತಿ ಸೇವೆಯನ್ನ ಆರಂಭಿಸುತ್ತಾನೆ. ಅಂತಹ ಪರಿಪಕ್ವನಲ್ಲದ ಭಕ್ತನು ಪತ್ತನಾದರೂ ಅವನಿಗೆ ಏನೂ ನಷ್ಟವಿಲ್ಲ ಅಂತ ಹೇಳ್ತಾರೆ. ಅವನಿವಾಗ ನಾನು ಯಾವ್ದೋ ಒಂದು ಕೆಲ್ಸಕ್ಕೆ ಹೋಗ್ತಾ ಇರ್ತಾನೆ ಅನ್ಕೊಳ್ಳಿ, ಅವನು ಇಂಜಿನಿಯರಿಂಗ್ ಮುಗಿಸಿ ಯಾವ್ದೋ ಒಂದು ಕೆಲ್ಸಕ್ಕೆ ಹೋಗ್ತಿರ್ತಾನೆ. ಅಯ್ಯೋ ಬೇಡಪ್ಪ, ನಾನು ಭಕ್ತಿ ಮಾರ್ಗಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅವನು ಆ ಕೆಲಸವನ್ನ ಬಿಟ್ಟು ಭಕ್ತಿ ಮಾರ್ಗಕ್ಕೆ ಬರ್ತಾನೆ. ಆದ್ರೆ ಭಕ್ತಿ ಮಾರ್ಗದಲ್ಲಿ ಅವನು ಪೂರ್ತಿಯಾಗಿ ಯಶಸ್ವಿ ಆಗೋದಿಲ್ಲ, ಅವನು ಪರಿಪಕ್ವನ ಆಗೋದಿಲ್ಲ. ಆದ್ರೂ ಸಹ ಅವನಿಗೆ ಏನು ನಷ್ಟ ಇಲ್ಲ. ಯಾಕಂದ್ರೆ ನಾವು ಇದಕ್ಕೆ ಮುಂಚೆ ನಾವು ತಿಳ್ಕೊಂಡ್ವಿ ಅಲ್ವಾ, ಸ್ವಲ್ಪ ಮುಪ್ಪೇಸ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್. ಆದ್ರೆ ಒಬ್ಬ ವರ್ಣಾಶ್ರಮದ ವಿಧಿ ವಿಧಾನಗಳನ್ನ ಅನುಸರಿಸುತ್ತಾ ಭಕ್ತಿ ಸೇವೆಯನ್ನ ಅನುಸರಿಸಿದರೆ ಏನು ಪ್ರಯೋಜನ ಅಂತ ಕೇಳ್ತಾ ಇದ್ದಾರೆ ಅಲ್ವಾ? ಅವನಿವಾಗ ಎಲ್ಲವನ್ನ ಅವನು ತನ್ನ ಕರ್ತವ್ಯವನ್ನ ಚೆನ್ನಾಗಿ ಮಾಡ್ತಾನೆ, ಆದ್ರೂ ಸಹ ಅವನು ಭಕ್ತಿಯನ್ನ ಮಾಡೋದಿಲ್ಲ. ಅವಾಗ ಏನ್ ಪ್ರಯೋಜನ ಅಂತವನಿಂದ? ಅವನು ಮನುಷ್ಯ ಜನ್ಮವನ್ನ ವ್ಯರ್ಥ ಮಾಡ್ಕೊಂಡ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಭಕ್ತನಾದ ಭಕ್ತನು ತನ್ನ ಮುಂದಿನ ಜನ್ಮದಲ್ಲಿ ಕೀಳು ಕುಟುಂಬದಲ್ಲಿ ಹುಟ್ಟಿದರೂ ಅವನ ಭಕ್ತಿ ಸೇವೆ ಎಲ್ಲಿಗೆ ನಿಂತು ಹೋಗಿತ್ತೋ ಅಲ್ಲಿಂದ ಮತ್ತೆ ಮುಂದುವರಿಯಬಹುದು ಅಲ್ವಾ? ನಮ್ಗೆ ಅಕಸ್ಮಾತ್ ನಾವು ಪತಿತರಾದ್ರೂ ಸಹ ನಮ್ಗೆ ಮುಂದಿನ ಜನ್ಮದಲ್ಲಿ ನಾವು ಮಾನವರಾಗೇ ಹುಡ್ತೀವಿ ನಾವು ಭಕ್ತಿ ಮಾರ್ಗಕ್ಕೆ ಬಂದ್ರೆ. ಅದನ್ನ ನಮ್ಗೆ ಪ್ರಭುಪಾದರು ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ಅಲ್ವಾ? ನಾವು ಮಾನವನಾಗಿ ಹುಡ್ತೀವಿ. ನಾವ್ ಎಂತ ಒಂದು ಜನ್ಮದಲ್ಲಿ ಹುಟ್ಟಿದ್ರು ಸಹ, ಕೀಳು ಮಾನವ ಜನ್ಮದಲ್ಲಿ ಹುಟ್ಟಿದ್ರು ಸಹ ನಾವು ಭಕ್ತಿಯನ್ನ ನಾವ್ ಎಲ್ಲಿಗೆ ನಿಲ್ಸಿದ್ವೋ ಅಲ್ಲಿಂದ ನಾವು ಮುಂದುವರಿಲಿಕ್ಕೆ ನಮ್ಗೆ ಭಗವಂತ ಅವಕಾಶ ಕೊಡ್ತಾನೆ. ಸೊ ಅವನ ಭಕ್ತಿ ಸೇವೆ ಎಲ್ಲಿಗೆ ನಿಂತು ಹೋಗಿತ್ತೋ ಅಲ್ಲಿಂದ ಮತ್ತೆ ಮುಂದುವರಿಸಬಹುದು. ಭಕ್ತಿ ಸೇವೆಯು ಅಹೈತುಕಿ ಅಪ್ರತಿಹತ, ಅದು ಯಾವುದೇ ಲೌಕಿಕ ಕಾರಣದ ಪರಿಣಾಮವಲ್ಲ. ಅದನ್ನು ಯಾವುದೇ ಲೌಕಿಕ ಕಾರಣದಿಂದ ನಿಲ್ಲಿಸಲು ಸಾಧ್ಯವಿಲ್ಲ ಅಲ್ವಾ? ಸೊ ಅದು ನಿರಂತರವಾಗಿದೆ, ಅಡ್ಡಿ ಆತಂಕಗಳು ಏನೇ ಇಲ್ಲ ಅಲ್ವಾ? ನಮ್ಗೆ ಇವಾಗ ಭಕ್ತಿ ಮಾಡ್ಲಿಕ್ಕೆ ನಾವು ಪ್ರಹ್ಲಾದನನ್ನ ನೋಡಿದ್ವಿ ಅಲ್ವಾ? ಅವ್ರ ತಂದೆನೆ ಅವನನ್ನ ಸಾಯಿಸ್ಲಿಕ್ಕೆ ಹೋಗ್ತಾರೆ, ಆದ್ರೂ ಸಹ ಅವನು ಭಕ್ತಿ ಮಾಡೋದನ್ನ ನಿಲ್ಸಿಲ್ಲ. ಯಾಕಂದ್ರೆ ಭಕ್ತಿ ಅನ್ನೋದೇ ಆತರ, ಅದಕ್ಕೆ ಯಾವುದೇ ಒಂದು ಅಡ್ಡಿ ಆತಂಕ ಏನೂ ಇಲ್ಲ. ಇವಾಗ ನೋಡಿ, ನಾನ್ ಯಾವ್ದೋ ಒಂದು ಇವಾಗ ಇಂಜಿನಿಯರಿಂಗ್ ಓದ್ಬೇಕೋ ಅಥವಾ ಮೆಡಿಕಲ್ ಹೋಗ್ಬೇಕು ಅಂದ್ರೆ ನನಗೆ ಈ ವಯಸ್ಸಲ್ಲಿ ಸಾಧ್ಯ ಇಲ್ಲ, ಅದೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಭಕ್ತಿಗೆ ಆತರ ಅಲ್ಲ. ಈ ವಯಸ್ಸು ಅಥವಾ ಯಾವ್ದೇ ಒಂದು ಜನ್ಮ, ಕಪ್ಪಗಿದಾರೋ ಬೆಳ್ಳಗಿದಾರೋ ಕುಳ್ಳಗಿದಾರೋ ಅಥವಾ ದಪ್ಪಕ್ಕಿದಾರೋ ಯಾರ್ ಬೇಕಾದ್ರೂ ಭಕ್ತಿಯನ್ನ ಮಾಡ್ಬೋದು. ಅದಕ್ಕೆ ಅದನ್ನ ಅಹೇತುಕಿ ಅಪ್ರತಿಹತ ಅಂತ ಹೇಳ್ಬಿಟ್ಟು ಕರೆಯೋದು. ಸೊ ಯಾವುದೇ ಲೌಕಿಕ ಅಡಚಣೆಗಳಿಂದಲೂ ನಿಲ್ಲಿಸಲು ಸಾಧ್ಯವಿಲ್ಲ. ಆದ್ದರಿಂದ ಭಕ್ತನು ತನ್ನ ಕಾರ್ಯದ ಬಗೆಗೆ ಆತ್ಮವಿಶ್ವಾಸ ಉಳ್ಳವನಾಗಿರ್ಬೇಕು. ಅವನು ಕರ್ಮಿಗಳ, ಜ್ಞಾನಿಗಳ ಮತ್ತು ಯೋಗಿಗಳ ಕಾರ್ಯಕಲಾಪದಲ್ಲಿ ಆಸಕ್ತನಾಗಿರಬಾರ್ದು. ನೋಡಿ, ಅದಕ್ಕೆ ನಮ್ಗೆ ಇದ್ರ ಬಗ್ಗೆ ಎಲ್ಲ ನಮ್ಗೆ ಭಕ್ತಿ ಬಗ್ಗೆ ಅಷ್ಟು ತಿಳಿಸಿಕೊಡ್ತಾ ಇದ್ದಾರೆ. ನೀವು ಅದಕ್ಕೇನೆ ನೀವು ಆಸಕ್ತಿಯನ್ನ ವಹಿಸಿ, ನೀವು ನಿಶ್ಚಯ ಧೈರ್ಯ ನೀವು ಮುಂದುವರಿಯಿರಿ ನೀವು ಭಕ್ತಿ ಮಾರ್ಗದಲ್ಲಿ ಅಂತ ಹೇಳ್ಬಿಟ್ಟು ನಮ್ಗೆ ಪ್ರಭುಪಾದರು ಇಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ.
ಸೊ ಇನ್ನೊಂದೆರಡು ಸ್ಲೈಡ್ಸ್ ಇದೆ. ಆಕ್ಚುಲಿ ಇದೊಂದು ಸ್ಟೋರಿ ಇತ್ತು. ಸೊ ಇದು ಏನಂತಂದ್ರೆ ನಾವು ಇವಾಗ ಭಕ್ತಿ ಮಾರ್ಗದಲ್ಲಿ ಮುಂದುವರ್ಕೊಂಡು ಹೋದಾಗ ಸೊ ನಾವು ಪರಿಪೂರ್ಣತೆಯನ್ನ ನಾವು ತಲುಪ್ಲಿಲ್ಲ ಅಂತಂದ್ರೆ ನಾವು ಮಧ್ಯ ಮಧ್ಯದಲ್ಲಿ ನಾವು ಸ್ಟಾಪ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ಟೋರಿ ಇತ್ತು. ಆಕ್ಚುಲಿ ಇದನ್ನ ಹೇಳಲಿಕ್ಕೆ ನಂಗೆ ಇವಾಗ ಸಮಯ ಇಲ್ಲ. ಸೊ ನೋಡೋಣಂತ ಈಗ ಯಾವಾಗಾದ್ರೂ ಆದ್ರೆ ಹೇಳ್ತೀನಿ. ಸೊ ಇಲ್ಲಿ ಕಾಮ್ಯ ಕರ್ಮಿಗಳು, ತಾತ್ವಿಕ ಚಿಂತಕರು ಮತ್ತು ಹಠಯೋಗಿಗಳಲ್ಲಿ ಖಂಡಿತವಾಗಿ ಅನೇಕ ಸದ್ಗುಣಗಳಿವೆ. ಆದರೆ ಭಕ್ತನಲ್ಲಿ ಎಲ್ಲ ಸದ್ಗುಣಗಳು ತಾವೇ ತಾವಾಗಿ ಬೆಳೆಯುತ್ತದೆ ಅಲ್ವಾ. ನಮ್ಗೆ ದೈವಾಸ್ತ್ರ ಸಂಪದ್ ವಿಭಾಗದಲ್ಲಿ ಏನ್ ಹೇಳಿದ್ರು, ಆ 26 ಗುಣಗಳು ಏನಿದೆ ಅವೆಲ್ಲವೂ ಸಹ ನಾವು ಭಕ್ತಿ ಮಾಡಿದ್ರೆ ತಾನೇ ಬರುತ್ತೆ. ನಾವು ಅದಕ್ಕೋಸ್ಕರ ಪ್ರತ್ಯೇಕವಾಗಿ ಏನೋ ಒಂದು ಪರಿಶ್ರಮವನ್ನ ನಾವು ಪಡೆದು ಬೇಕಾಗಿಲ್ಲ ಅಲ್ವಾ. ಸೊ ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಇವಾಗ ಹಠಯೋಗಿಗಳು ಅವರೆಲ್ಲ ಏನ್ ಮಾಡ್ತಾರೆ, ಅಷ್ಟ ಸಿದ್ಧಿಗಳನ್ನೆಲ್ಲ ಪಡ್ಕೋತಾರೆ. ಆದ್ರೆ ಶುದ್ಧ ಭಕ್ತರಿಗೆ ಅವೆಲ್ಲವೂ ಸಹ ಸಿದ್ಧಿಗಳಿರುತ್ತೆ. ಆದ್ರೆ ಅದೆಲ್ಲವನ್ನು ಸಹ ಅವರು ಪ್ರಯೋಗ ಮಾಡೋದಿಲ್ಲ. ಆದ್ರೆ ನೋಡಿ ಇವಾಗ ಹನುಮಂತ ಅದನ್ನ ಪ್ರಯೋಗ ಮಾಡ್ತಾನೆ. ಅಣಿಮ ಲಗಿಮ ಅವೆಲ್ಲವನ್ನ ಅವನು ಪ್ರಯೋಗ ಮಾಡ್ತಾನೆ. ಯಾಕಂದ್ರೆ ಅವನು ಆ ಭಗವಂತನ ಸೇವೆಗೋಸ್ಕರ ಅದನ್ನ ಉಪಯೋಗಿಸ್ತಾನೆ ಅಲ್ವಾ. ಸೊ ಅದನ್ನ ನಮ್ಗೆ ಇಲ್ಲಿ ಹೇಳ್ತಾರೆ, ಎಲ್ಲ ಸದ್ಗುಣಗಳು ಏನೇ ಒಳ್ಳೆ ಗುಣಗಳಿದೆಯೋ ಅವೆಲ್ಲವೂ ಸಹ ಭಕ್ತನಲ್ಲಿ ತಾನೇ ಬರುತ್ತೆ ಅಂತ ಹೇಳ್ತಾರೆ. ಶ್ರೀಮದ್ ಭಾಗವತದಲ್ಲಿ 5.18.12 ಹೇಳಿರುವಂತೆ ದೇವತೆಗಳ ಸಕಲ ಸದ್ಗುಣಗಳು ಶುದ್ಧ ಭಕ್ತ ಸೇವೆ ಮಾಡುವವನಲ್ಲಿ ವ್ಯಕ್ತವಾಗುತ್ತಾ ಹೋಗುತ್ತದೆ. ಭಕ್ತನಿಗೆ ಯಾವುದೇ ಲೌಕಿಕ ಕಾರ್ಯದಲ್ಲಿ ಆಸಕ್ತಿ ಇಲ್ಲದಿರುವುದರಿಂದ ಅವನು ಐಹಿಕವಾಗಿ ಕಲುಷಿತನಾಗುವುದಿಲ್ಲ ಅಲ್ವಾ. ಇದು ನಮ್ಗೆ ತುಂಬಾ ಮುಖ್ಯವಾಗಿರೋದು. ನಮ್ಗೆ 2ನೇ ಸ್ಕಂದ ಭಾಗವತದಲ್ಲೂ ಸಹ ಅದನ್ನೇ ಹೇಳ್ತಾರೆ. ನಾವು ಭಕ್ತಿ ಮಾರ್ಗಕ್ಕೆ ಬಂದ್ಮೇಲೆ ನಾವು ಭಕ್ತಿ ಮಾರ್ಗದಲ್ಲಿ ಇದೀವಿ ಅನ್ನೋದು ಹೇಗೆ ನಮ್ಗೆ ಅದು ಗೊತ್ತಾಗುತ್ತೆ ಅಂತಂದ್ರೆ, ಅದು ಹೃದಯ ಪರಿವರ್ತನೆ ಮಾಡ್ಬೇಕು. ನಮ್ಮ ಹೃದಯ ಪರಿವರ್ತನೆ ಆಗದ ಹೊರತು ಈ ಭಕ್ತಿಗೆ ಯಾವುದೇ ಒಂದು ಅಂದ್ರೆ ನಾವು ಭಕ್ತಿಯಲ್ಲಿ ನಾವೇನನ್ನು ಮಾಡ್ತಿಲ್ಲ ಸರಿಯಾಗಿ ಅಂತಾನೆ ಅರ್ಥ ಅಲ್ವಾ. ಅದು ಹೃದಯ ಪರಿವರ್ತನೆ ನಾವು ಮಾಡ್ಬೇಕು. ನಮ್ಗೆ ಇವಾಗ ಯಾವ ಒಂದು ಹೃದಯದಲ್ಲಿ ಎಂತಹ ಒಂದು ಮನಸ್ಥಿತಿ ಇದೆ, ನಾನು ಒಡೆಯ ಅನ್ನೋ ಒಂದು ಮನಸ್ಥಿತಿ ಇದೆ. ನಾನು ಇವಾಗ ಭಕ್ತಿ ಮಾಡ್ತಾ ನಾನು ಚೆನ್ನಾಗಿ ಚಾಂಟ್ ಮಾಡ್ತಾ ಅಲ್ಲಿ ನಾನು ಒಡೆಯ ಅಲ್ಲ ಸೇವಕ ಅನ್ನೋ ಒಂದು ಮನಸ್ಥಿತಿಗೆ ಅದು ಬರ್ಬೇಕು. ಅವಾಗ ಅದನ್ನ ಹೃದಯ ಪರಿವರ್ತನೆ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಅವನು ತತ್ಕ್ಷಣ ದಿವ್ಯ ಜೀವನದ ನೆಲೆಯಲ್ಲಿ ಇರುತ್ತಾನೆ ಅಲ್ವಾ. ನಮ್ಗೆ ಇವಾಗ ನೋಡ್ಲಿಕ್ಕೆ ಈ ಭೌತಿಕ ದೇಹವನ್ನ ಹೊಂದ್ಕೊಂಡೇ ಆ ಒಂದು ಭಕ್ತ ಇರ್ತಾನೆ ಅಲ್ವಾ. ಆದ್ರೆ ಅವನು ಭೌತಿಕ ದೇಹದಲ್ಲಿ ಇದ್ರೂನು ಸಹ ಅವನು ಆಧ್ಯಾತ್ಮಿಕವಾಗಿರುತ್ತೆ. ಯಾಕಂದ್ರೆ ಅವನ ಕೆಲಸಗಳೆಲ್ಲವೂ ಸಹ ಆಧ್ಯಾತ್ಮಿಕವಾಗಿರುತ್ತೆ. ಹೇಗೆ ಒಂದು ಆ ಕೊಬ್ಬರಿ ಗಿಟಿಕೋ ಅಂತ ನಾವೇನ್ ಕರಿತೀವೋ ಅದರಲ್ಲಿ ಒಳಗಡೆ ಇರುವಂತಹ ಕೊಬ್ಬರಿ ಆ ಹೊರಗಿನ ಆ ಶೆಲ್ಗೆ ಅದು ಅಂಟ್ಕೊಂಡಿರೋದಿಲ್ಲ. ಅದೇ ತರನೇ ನಾವು ಸಹ ಈ ದೇಹದಲ್ಲಿ ವಾಸ ಮಾಡ್ತಾ ಇದ್ರೂನು ಸಹ ನಾವು ಈ ಒಂದು ದೇಹದ ಭಾವನೆಯಲ್ಲಿ ನಾವು ಇರೋದಿಲ್ಲ. ಅದನ್ನ ನಮ್ಗೆ ಇಲ್ಲಿ ಹೇಳ್ತಾರೆ. ಅವ್ರು ಐಹಿಕವಾಗಿ ಕಲುಷಿತವಾಗೋದಿಲ್ಲ. ಅವನು ತತ್ಕ್ಷಣ ದಿವ್ಯ ಜೀವನದ ನೆಲೆಯಲ್ಲಿ ಇರ್ತಾನೆ. ಆದ್ರೆ ಲೌಕಿಕ ಚಟುವಟಿಕೆಯಲ್ಲಿ ನಿರತನಾದವನು ಅವನು ಜ್ಞಾನಿ, ಯೋಗಿ, ಕರ್ಮಿ, ಲೋಕೋಪಕಾರಿ, ರಾಷ್ಟ್ರೀಯವಾದಿಯಾಗಿರಲಿ ಯಾರೇ ಆಗಿರಲಿ ಮಹಾತ್ಮನ ಹಂತವನ್ನ ತಲುಪಲಾರರು ಅಲ್ವಾ. ಇವಾಗ ಅವ್ರು ಭಕ್ತಿಯನ್ನ ಮಾಡ್ಲಿಲ್ಲ ಅಂತಂದ್ರೆ ಅವ್ರು ಮಹಾತ್ಮನಾಗ್ಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಮುಂಚೆ ನಾವು ಮಹಾತ್ಮ ಅಂತಂದ್ರೆ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಯಾರಿಗಾದ್ರೂ ಜ್ಞಾಪಕ ಇದೆಯಾ ಮಹಾತ್ಮ ಅಂದ್ರೆ ಏನಂತ ನಾವು ತಿಳ್ಕೊಂಡ್ವಿ ಅಂತ? ಹರೇ ಕೃಷ್ಣ. ಮಹಾತ್ಮ ಅಂದ್ರೆ ಏನಂತ ತಿಳ್ಕೊಂಡ್ವಿ? ನಾವ್ ಹಿಂದಿನ ವಾರ ತಿಳ್ಕೊಂಡ್ವಿ. ಮಹಾತ್ಮ, ದುರಾತ್ಮ, ಉಂಟು ಬುದ್ಧಿಯವನು, ಉದಾರ ಮನಸ್ಕ. ಹರೇ ಕೃಷ್ಣ. ಎಲ್ಲರೂ ಬ್ಯುಸಿ ಆಗೋಗ್ಬಿಟ್ಟಿದ್ದೀರಾ? ಮಹಾತ್ಮ ಅಂತಂದ್ರೆ ತಮ್ಮ ಇಂದ್ರಿಯಗಳನ್ನ ಭಗವಂತನ ಸೇವೆನಲ್ಲಿ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೊಂಡಿರೋಂಥವ್ರನ್ನ ಮಾತಾಜಿ ಮಹಾತ್ಮ ಅಂತ ಅಂತಾರೆ. ಅಂದ್ರೆ ಉದಾರವಾಗಿ ಅವನಿಗೆ ಒಂದೇ ಒಂದ್ ಕೆಲ್ಸ ಅಲ್ವಾ. ಸೊ ಭಗವಂತನ ಭಕ್ತಿ ಸೇವೆ ಮಾಡೋದು ಒಂದೇ ಕೆಲ್ಸ. ಅದ್ ಬಿಟ್ರೆ ಬೇರೆ ಇನ್ಯಾವುದು ಕೆಲ್ಸ ಇರೋದಿಲ್ಲ ಅಲ್ವಾ. ಆತರ ಇರೋರಿಗೆ ಅವರು ಯಾರ ಒಂದು ಆಶ್ರಯದಲ್ಲಿ ಇರ್ತಾರೆ, ಅವರು ದೈವೀಂ ಪ್ರಕೃತಿ ಆಶ್ರಿತಾಹ ಅಲ್ವಾ. ಅವರು ಭಗವಂತನ ಆ ದೈವಿ ಪ್ರಕೃತಿಯ ಆಶ್ರಯಕ್ಕೆ ಬಂದ್ಬಿಡ್ತಾರೆ ಅಲ್ವಾ. ಯಾರು ದುರಾತ್ಮ ಇರ್ತಾರೆ, ಕುಂಟು ಬುದ್ಧಿಯವನು ಇರ್ತಾರೆ, ತನ್ನೆಲ್ಲ ಇಂದ್ರಿಯಗಳನ್ನ ತನ್ನ ಸಂತೋಷಕ್ಕೋಸ್ಕರ ಉಪಯೋಗಿಸ್ತಾ ಇರ್ತಾನೋ ಅವನು ಈ ಮಾಯಾದೇವಿಯ ಆಶ್ರಯದಲ್ಲಿ ಅವನು ಇರ್ತಾನೆ ಅಲ್ವಾ. ನಾವ್ ಯೋಚನೆ ಮಾಡ್ಬೇಕು ನಾವ್ ಯಾರ ಆಶ್ರಯದಲ್ಲಿ ಇರ್ಬೇಕು ಅಂತ ಅಲ್ವಾ. ನಾವು ಜೈಲಲ್ಲಿ ಇರ್ಬೇಕಾ ಅಥವಾ ಈ ಸಿಟಿಯಲ್ಲಿ ಇರ್ಬೇಕಾ ಅಂತ ಹೇಳ್ಬಿಟ್ಟು ನಾವು ಅದನ್ನ ಯೋಚನೆ ಮಾಡ್ಬೇಕು ಅಲ್ವಾ. ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿ ಆಶ್ರಿತಾಹ ಭಜಂತಿ ಅನನ್ಯ ಮನಸ್ಸು ಜ್ಞಾತ್ವ ಭೂತಾದಿಂ ಅವ್ಯಯಂ ಅಲ್ವಾ. ಸೊ ಯಾರು ಮಹಾತ್ಮರು ಇರ್ತಾರೋ, ಯಾರು ಈ ಮೋಹಕ್ಕೆ ಒಳಗಾಗೋದಿಲ್ವೋ ಅವರು ಭಗವಂತನ ದಿವ್ಯ ಪ್ರಕೃತಿಯ ರಕ್ಷಣೆಯಲ್ಲಿ ಇರ್ತಾರೆ. ಅವರು ಪೂರ್ತಿಯಾಗಿ ಭಕ್ತಿ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಏಕೆಂದರೆ ನಾನು ದೇವೋತ್ತಮ ಪರಮ ಪುರುಷ, ಮೂಲ ಪುರುಷ ಮತ್ತು ಅವ್ಯಯ ಎಂಬುದು ಅವರಿಗೆ ಗೊತ್ತು ಅಂತ ಹೇಳ್ಬಿಟ್ಟು ಇಲ್ಲಿ
ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕೊನೆಯದಾಗಿ ಏನ್ ಹೇಳ್ತಾ ಇದ್ದಾರೆ, ಭಗವಂತನ ಎಲ್ಲ ಭಕ್ತರು ಭಗವಂತನ ಪರಮ ಶಕ್ತಿಯ ರಕ್ಷಣೆಯಲ್ಲಿ ಇರುವುದರಿಂದ ಅವರು ಭಕ್ತಿ ಮಾರ್ಗವನ್ನು ಬಿಟ್ಟು ಕರ್ಮಿ, ಜ್ಞಾನಿ ಅಥವಾ ಯೋಗಿಗಳ ಹಾದಿಯನ್ನ ಅವಲಂಬಿಸಬಾರದು ಅಲ್ವಾ. ನಾವು ಯಾವ ಒಂದು ಹಾದಿಯನ್ನ ಅವಲಂಬಿಸಬಾರದು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ನಾವು ಆ ಒಂದು ಶುದ್ಧ ಭಕ್ತರ ಹಾದಿಯನ್ನೇ ನಾವು ಅವಲಂಬಿಸ್ಬೇಕು. ಇದನ್ನ ಈ ಶ್ಲೋಕದಲ್ಲಿ ಉತ್ಸಾಹಾತ್ ನಿಶ್ಚಯ ಧೈರ್ಯ ತತ್ತತ್ ಕರ್ಮ ಪ್ರವರ್ತನಾತ್, ಅಂದರೆ ತಾಳ್ಮೆಯಿಂದ ಶ್ರದ್ಧೆಯಿಂದ ಭಕ್ತಿ ಸೇವೆಯ ನಿಯಂತ್ರಕ ಕಾರ್ಯಗಳನ್ನ ಉತ್ಸಾಹದಿಂದ ನಡೆಸುವುದು ಎಂದು ಹೇಳಲಾಗಿದೆ. ಈ ರೀತಿಯಲ್ಲಿ ಮಾನವನು ಭಕ್ತಿ ಸೇವೆಯಲ್ಲಿ ಅಡ್ಡಿ ಆತಂಕವಿಲ್ಲದೆ ಮುಂದುವರಿಯಬಹುದು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವತ್ತಿನ ದಿವಸ ನಾವ್ ಏನನ್ನ ತಿಳ್ಕೊಂಡ್ವಿ. ಸೊ ನಿಶ್ಚಯ ಅಂತಂದ್ರೆ, ನಿಶ್ಚಯ ಅಂದ್ರೆ ಏನಂತ ತಿಳ್ಕೊಂಡ್ರಿ ನೀವು? ಅದರ ಡೆಫಿನೇಷನ್ ಏನಂತ ತಿಳ್ಕೊಂಡ್ರಿ ನೀವು? ಬುದ್ಧಿವಂತಿಕೆಯ ಪ್ರಯತ್ನ ಅಲ್ವಾ. ನಾವು ಬುದ್ಧಿವಂತಿಕೆಯಿಂದ ನಾವು ಪ್ರಯತ್ನವನ್ನ ಪಡ್ಬೇಕು. ನಾನು ಸುಮ್ನೆ ಪ್ರಯತ್ನ ಪಡ್ತಾ ಇದ್ದೀನಿ, ನಂಗೆ ಉತ್ಸಾಹ ಇದೆ ಅಂತ ಹೇಳ್ಬಿಟ್ಟು ಅಲ್ಲ ಅಲ್ವಾ. ಸೊ ಸರಿ, ನಾನು ನಿಶ್ಚಯ ಹೇಳ್ತಾ ಇದ್ದೀನಿ. ಸರಿ, ಉತ್ಸಾಹ ಅಂತಂದ್ರೆ ಏನು? ಬುದ್ಧಿವಂತಿಕೆಯ ಪ್ರಯತ್ನ. ಸೊ ನಿಶ್ಚಯ ಅಂತಂದ್ರೆ ಏನು? ಸೊ ನಮ್ಗೆ ಆತ್ಮವಿಶ್ವಾಸ ಇರ್ಬೇಕು. ನಾನು ಈ ಹಾದಿಯಲ್ಲಿ ನಡೆದ್ರೆ ನನಗೆ ಗುರಿಯನ್ನ ತಲುಪ್ತೀನಿ ಅನ್ನೋ ಒಂದು ಭರವಸೆ, ಅಂದ್ರೆ ಆತ್ಮವಿಶ್ವಾಸ ಇರ್ಬೇಕು. ಮತ್ತೆ ಮೂರನೇದೇನು? ಧೈರ್ಯ ಅಂತಂದ್ರೆ ತಾಳ್ಮೆ. ಸೊ ಅದಾದ್ಮೇಲೆ ಉತ್ಸಾಹ ನಿಶ್ಚಯ ಧೈರ್ಯ ತತ್ತತ್ ಕರ್ಮ ಪ್ರವರ್ತನಾತ್. ಸೊ ನಮ್ಗೆ ಏನು ಆ ಒಂದು ನಿಯಂತ್ರಕ ತತ್ವಗಳನ್ನ ಹೇಳಿದ್ದಾರೆ ಅದೆಲ್ಲವನ್ನ ನಾವು ಉತ್ಸಾಹದಿಂದ ಮತ್ತೆ ತಾಳ್ಮೆಯಿಂದ ನಾವು ಮಾಡ್ಬೇಕಾಗತ್ತೆ. ಮತ್ತೆ ಇನ್ನೇನ್ ಹೇಳಿದ್ರು? ಸಂಗತ್ಯಾಗೋ ಅಲ್ವಾ, ಅಸತ್ ಸಂಗತ್ಯಾಗ ಈ ವೈಷ್ಣವ ಆಚಾರ್ಯ ಅಂತ ಹೇಳ್ಬಿಟ್ಟು ಹೇಳಿದ್ರು. ಮತ್ತೆ ಕೊನೆಯದಾಗಿ ನಾವು ಸತೋವೃತ್ತೆ, ನಮ್ಮ ಆ ಒಂದು ಶುದ್ಧ ಭಕ್ತರ ಆ ಒಂದು ಹಾದಿಯಲ್ಲಿ ನಾವು ನಡಿಬೇಕು, ನಮ್ಮ ಪೂರ್ವ ಆಚಾರ್ಯರ ಹಾದಿಯಲ್ಲಿ ನಾವು ನಡಿಬೇಕು ಅಂತ ಹೇಳ್ಬಿಟ್ಟು ಈ 6 ನಮ್ಗೆ ಹೇಳಿದ್ರು. ಸೊ ಪ್ರಭುಪಾದರು ಹೇಳಿದ್ದಾರೆ. ಹರೇ ಕೃಷ್ಣ. ಸೊ 9 ಗಂಟೆ ಆಯ್ತು, ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಶ್ರೀಲ ರೂಪ ಗೋಸ್ವಾಮಿಯವರು ಈ ಶ್ಲೋಕದಲ್ಲಿ ನೀಡಿದ 6 ತತ್ವಗಳು ಉತ್ಸಾಹ, ಆತ್ಮವಿಶ್ವಾಸ, ತಾಳ್ಮೆ, ಅಭಕ್ತರ ಸಹವಾಸ ತ್ಯಜಿಸುವುದು, ನಿಯಂತ್ರಕ ತತ್ವಗಳ ಪಾಲನೆ ಮತ್ತು ಹಿಂದಿನ ಆಚಾರ್ಯರ ಹೆಜ್ಜೆಯನ್ನು ಅನುಸರಿಸುವುದು. ಈ 6 ತತ್ವಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸುವವರು ಖಂಡಿತವಾಗಿಯೂ ಭಕ್ತಿ ಸೇವೆಯಲ್ಲಿ ಮುನ್ನಡೆಯುವರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಇಲ್ಲೂ ಸಹ ಒಂದು ಆಕ್ಟಿವಿಟಿ ಇತ್ತು. ಏನಂತಂದ್ರೆ ಅಧ್ಯಾಯ ಮತ್ತು 2 ಮತ್ತು 3ರಿಂದ ನಿಮಗೆ ನಿರ್ದಿಷ್ಟವಾಗಿ ಸಂಬಂಧಿಸಿದ 2 ಅಂಶಗಳನ್ನ ನಿಮ್ಮ ಜೊತೆಗಾರರೊಂದಿಗೆ ಚರ್ಚಿಸಿ, ಈ ಅಂಶಗಳನ್ನ ಅನ್ವಯಿಸಲು ನಿಮ್ಮ ಯೋಜನೆಗಳನ್ನ ಚರ್ಚಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ 6 ಅನುಕೂಲಕರವಾದಂತಹ ಚಟುವಟಿಕೆಗಳು ಏನಿದೆಯೋ, ಸೊ ಅದ್ರಲ್ಲಿ 2 ನೀವು ಯಾರ ಜೊತೆನಾದ್ರೂ ನೀವು ಚರ್ಚೆಯನ್ನ ಮಾಡ್ಬೇಕಾಗತ್ತೆ. ನಾನು ಈ ತರ ಅನುಸರಿಸ್ಬೇಕು, ಇದನ್ನ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಹರೇ ಕೃಷ್ಣ. ಸೊ ಉಪದೇಶಾಮೃತ ಕಿ ಜೈ, ಶಿಲಪ್ರಪಾತ್ ಕಿ ಜೈ, ಷಡ್ಗೋಸ್ವಾಮಿ ಕಿ ಜೈ, ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧು ದೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ. ಅರ್ಥ ಆಯ್ತಾ ಅಥವಾ ಕಷ್ಟ ಆಯ್ತಾ? ಹರೇ ಕೃಷ್ಣ ಮಾತಾಜಿ. ಹಾ ಹೇಳಿ ಮಾತಾಜಿ. ಮಾತಾಜಿ CBA OBA ಇದ್ರದ್ದು ಕೊಟ್ಟಿದ್ರೆ ಚೆನ್ನಾಗಿತ್ತು ಮಾತಾಜಿ, ಮತ್ತೆ ಬಿಜಿ ಆಗ್ಬಿಡ್ತೇವೆ. ಮಾತಾಜಿ ಇದ್ರದ್ದು OBA ಇನ್ನ ನಮ್ಗೆ ಮಾತಾಜಿ ಕೊಟ್ಟಿಲ್ಲ, ಪ್ರೇಮ್ ಕಿಶೋರಿ ಮಾತಾಜಿ ಕೊಟ್ಟಿಲ್ಲ. ನಾನ್ CBA ಕಳ್ಸಿಲ್ವಾ ನಿಮ್ಗೆ? ಇಲ್ಲ ಮಾತಾಜಿ, ಉಪದೇಶ ಕಳ್ಸಿಲ್ಲ. ಹೌದಾ? ಹಾಗಾದ್ರೆ ಅದನ್ನ ಕಳಿಸ್ತೀನಿ ಮಾತಾಜಿ. ಅದನ್ನ ಕೊಟ್ಟಿದ್ದಾರೆ, ಅದನ್ನ ಕಳಿಸ್ತೀನಿ ನಾನು ನಿಮ್ಗೆ. ಇವತ್ತು ಅಥವಾ ನಾಳೆ ಹಾಕ್ತೀನಿ ನಾನು. ಬಟ್ ಇನ್ನ OBA ಕಳಿಸಿಲ್ಲ ಮಾತಾಜಿ. ಇನ್ನೊಂದ್ಸತಿ ನಾನು ಮಾತಾಜಿಗೆ ಜ್ಞಾಪಿಸ್ತೀನಿ. ಅವ್ರು ಕೊಟ್ಟಿದ ತಕ್ಷಣ ನಾನು ಕಳಿಸ್ತೀನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದೊಡ್ಡಪ್ಪ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅಟೆಂಡೆನ್ಸ್ ಹಾಕಿಲ್ವಾ ಶೋಭಾ ಮಾತಾಜಿ? ಇದೀರಾ ನೀವು? ಮಾತಾಜಿ ಇದ್ದೀನಿ. ಹಾಕಿದ್ರಾ ಮಾತಾಜಿ? ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಈಗ ಇದು ಅಸತ್ ಸಂಗತಿ ಆಗದಲ್ಲಿ ನಾವು ವೈಷ್ಣವ ಯಾರಿರಲ್ಲ ಅವ್ರ ಜೊತೆ ಸಹವಾಸ ಮಾಡ್ಬಾರ್ದು ಅಂತ ಇದೆ. ಸೊ ಅದನ್ನ ಹೇಗೆ ನಾವು ನಮ್ಮ ಜೀವನದಲ್ಲಿ ಇದನ್ನ ಅಳವಡಿಸ್ಕೊಳ್ಬೇಕು? ಯಾಕಂದ್ರೆ ಆನ್ಲೈನ್ ಅಲ್ಲಿ ವಿ ವಿಲ್ ಗೆಟ್ ಭಕ್ತರ ಅಸೋಸಿಯೇಷನ್, ಆಫ್ಲೈನ್ ಅಲ್ಲಿ ಯಾರು ಇಲ್ವೇ ಇಲ್ಲ ಅಂದಾಗ ಹೇಗೆ ಇದನ್ನ ಜೀವನದಲ್ಲಿ ನೆಕ್ಸ್ಟ್ ಶ್ಲೋಕದಲ್ಲಿ ಅದು ಬರುತ್ತೆ ಮಾತಾಜಿ. ನೆಕ್ಸ್ಟ್ ಶ್ಲೋಕದಲ್ಲಿ ಆ ಭಕ್ತರ ನಡುವೆ 6 ಏನು ವಿನಿಮಯಗಳು ಅಂತ ಹೇಳ್ಬಿಟ್ಟು ಬರುತ್ತೆ. ನೆಕ್ಸ್ಟ್ ಶ್ಲೋಕ ಅದೇ ಅಲ್ವಾ? ಸೊ ಇವಾಗ ನಾವು ಬೇರೆಯವರಿಗೆ ನಮ್ಮ ಒಂದು ಏನ್ ಹೇಳ್ತಾರೆ ಸಹವಾಸವನ್ನ ಕೊಡ್ಬೇಕು.
ಬಟ್ ನಾವು ಅವರಿಂದ ನಾವು ತಗೋಬಾರ್ದು ಅಂತ ಹೇಳ್ತಾರೆ ಮಾತಾಜಿ. ಇವಾಗ ಎಸ್ಪೆಷಲಿ ನಮ್ಗೆ ಇವಾಗ ತುಂಬಾ ಪ್ರಾಬ್ಲಮ್ ಆಗೋದು ಇವಾಗ ಗಂಡ ಮತ್ತೆ ಮಕ್ಕಳು ಮನೆಯವರು ಕೃಷ್ಣ ಪ್ರಜ್ಞೆಗೆ ಬಂದಿಲ್ಲ ಅಂದಾಗ ತುಂಬಾ ಪ್ರಾಬ್ಲಮ್ ಆಗುತ್ತೆ ಮಾತಾಜಿ, ಖಂಡಿತ ಪ್ರಾಬ್ಲಮ್ ಆಗುತ್ತೆ ಅವಾಗ. ಸೊ ನಾವು ಜಸ್ಟ್ ಭಗವಂತನಿಗೆ ಪ್ರಾರ್ಥನೆ ಅಂದ್ರೆ ನಂದ್ ಕಡೆಯಿಂದ ಮಾತ್ರ ಹೇಳ್ತಾ ಇದೀನಿ ಆನ್ಸರ್, ಅಥವಾ ಬೇರೆಯವ್ರು ಯಾರಾದ್ರೂ ಹೇಳಂಗಿದ್ರು ಹೇಳ್ಬೋದು. ಯಾರಾದ್ರೂ ಹೇಳ್ತೀರಾ ಆನ್ಸರ್ ಅನ್ನ ಮಾತಾಜಿ ಕ್ವಶನ್ಗೆ? ಇವಾಗ ಮನೆಯಲ್ಲಿ ಇವಾಗ ನಾನು ಒಬ್ಳೇನೆ ಇವಾಗ ಕೃಷ್ಣ ಪ್ರಜ್ಞೆಲಿ ಇರ್ತೀವಿ, ಬೇರೆಯವ್ರು ಯಾರನ್ನು ಕೃಷ್ಣ ಪ್ರಜ್ಞೆ ಇರೋದಿಲ್ಲ. ಮತ್ತೆ ಇವಾಗ ನಮ್ಗೆ ಏನ್ ಹೇಳ್ತಿದ್ದಾರೆ, ಅಸತ್ಸಂಗ ತ್ಯಾಗ ಏಹಿ ವೈಷ್ಣವ ಆಚಾರ ಅಂತ ಹೇಳ್ತಿದ್ದಾರೆ. ಅದನ್ನ ನಾವ್ ಇವಾಗ ಅದನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಅವ್ರ ಜೊತೆನೆ ಇರ್ಬೇಕು ನಾವು ಅವ್ರ ಅಲ್ವಾ? ಜೊತೆನೆ ಇರ್ಬೇಕು ಮಾತಾಜಿ. ಆದ್ರೆ ಅವ್ರ ಮತ್ತೆ ಕೈಲೇನೆ ಭಕ್ತಿಗೆ ಸಂಬಂಧಪಟ್ಟಂಗೆ ಕೆಲ್ಸಗಳನ್ನ ಮಾಡಿಸ್ಬೇಕು ಅವ್ರಿಗೆ ಗೊತ್ತಿಲ್ದಂಗೆ. ಈಗ ಪ್ರಸಾದಕ್ಕೆ ಹೂಗಳನ್ನ ಅವ್ರ ಕೈಲೇ ತರಿಸುವಂತದ್ದು ಅಥವಾ ಹಣ್ಣುಗಳನ್ನ ಅವ್ರ ಕೈಲೇ ತರಿಸುವಂತದ್ದು, ಅದನ್ನೆಲ್ಲ ನಾವು ಭಗವಂತನಿಗೆ ಸೇವೆಗೆ ಇಡುವಂತದ್ದು. ಆಗ ಅವರು ಭಗವಂತನ ಸೇವೆ ಮಾಡ್ದಂಗ, ಅಂದ್ರೆ ಸ್ವಲ್ಪ ಸ್ವಲ್ಪ ಗೊತ್ತಿಲ್ದೇನೆ ಸೇವೆ ಮಾಡ್ತಾ ಇರ್ತಾರೆ ಮಾತಾಜಿ ಅವರು. ಆ ರೀತಿಯಲ್ಲಿ ನಾವು ಅವ್ರ ಜೊತೆಲೆ ಇದ್ಕೊಂಡು ಮಾಡ್ಸಿ ನಾವು ಕೊನೆಗೆ ಅವ್ರನ್ನ ಭಕ್ತಿ ಬರೋ ತರ ಮಾಡೋದು ಮಾತಾಜಿ. ಹಾ ಮಾತಾಜಿ. ಮತ್ತೆ ಇನ್ಯಾರಾದ್ರೂ ಹೇಳ್ತೀರಾ? ಅಲ್ಲ ಮಾತಾಜಿ, ಇದು ಓಕೆ ಮಾತಾಜಿ. ಈಗ ನಾವು ಜೊತೆಲಿ ಬೆಳ್ದಿರ್ತೀವಿ, ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಇರ್ತಾರೆ, ಈಗ ಮಕ್ಕಳದು ಪೇರೆಂಟ್ಸ್ ಎಲ್ಲ ಇರ್ತಾರೆ. ಸೊ ವ್ಯವಹಾರದಲ್ಲಿ ಇರುತ್ತೆ, ವ್ಯಾಪಾರದಲ್ಲೆಲ್ಲ ಇರುತ್ತೆ, ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಅವ್ರ ಜೊತೆ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೇಕಾಗುತ್ತೆ. ಈಗ ಅಸತ್ಸಂಗ ತ್ಯಾಗ ಅಂತ ಹೇಳಿದಾರೆ, ಈಗ ವೈಷ್ಣವರು ಇಲ್ಲ ಅಂತಂದ್ರೆ ಅವ್ರ ಜೊತೆ ಜಾಸ್ತಿ ಕಾಂಟ್ಯಾಕ್ಟ್ ಇಟ್ಕೋಬಾರ್ದು ಅಂತ ಎಷ್ಟು ಬೇಕೋ ಅಷ್ಟೇನೆ ಮಾತಾಜಿ, ಮಿನಿಮಮ್ ಇಟ್ಕೋಬೇಕು ಮಾತಾಜಿ. ನಾವ್ ಇವಾಗ ಎಷ್ಟೊಂದ್ಸಲಿ ಅದು ಅಗತ್ಯನೇ ಇರೋದಿಲ್ಲ, ಆದ್ರೂ ನಾವು ಮಾತಾಡ್ತಾ ಇರ್ತೀವಿ ಅಲ್ವಾ, ಕಾಡು ಹರಟೆ ಅಂತ ಏನ್ ಹೇಳ್ತೀವಿ ಆತರ ಮಾಡ್ತಾ ಇರ್ತೀವಿ ಅಲ್ವಾ, ಅದೆಲ್ಲ ಅವಾಯ್ಡ್ ಮಾಡ್ಬೇಕು. ಎಷ್ಟು ಆನ್ಸರ್ ಟು ದ ಪಾಯಿಂಟ್ ಅಷ್ಟೇ ಇಟ್ಕೋಬೇಕಾಗತ್ತೆ ಮಾತಾಜಿ. ಈಗ ಬಿಸ್ನೆಸ್ ಮಾಡ್ತಾ ಇರೋರು ಇರ್ತಾರಲ್ವಾ, ಬಿಸ್ನೆಸ್ ಮಾಡ್ತಾ ಡಿವೋಟೀಸ್ ಇರ್ತಾರೆ, ಅವರು ಈಗ ಎಲ್ರೂನನ್ನು ಅವರು ಅವ್ರ ಇದ್ ಮಾಡ್ಕೊಳ್ಳೇಬೇಕಾಗುತ್ತೆ, ಅವ್ರ ಜೊತೆ ಮಾತಾಡ್ಲೇಬೇಕಾಗುತ್ತೆ, ಅವ್ರ ಒಂದು ಇದು ಮಾಡ್ಲೇಬೇಕಾಗುತ್ತೆ. ಮತ್ತೆ